ಹರೇ ಕೃಷ್ಣ ಎಲ್ರಿಗೂ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀರಾಧ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತಹ ಭಕ್ತಿಶಾಸ್ತ್ರಿ ಬ್ಯಾಚ್ 4 ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯ ಜೊತೆಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. हे कृष्ण करुणा सिंधो दीनबंधो जगत्पते गोपेश गोपिका कांता राधा कांता नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिते नामिने. नमस्ते सारस्वते देवी गौरवाणी प्रचारिणे निर्विशेष शून्यवादी पाश्चात्या देशतारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा कृष्ण कृष्णा हरे 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 राम 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 हरे हरे. इस्कॉन श्री श्री राधा गोविंद की जय. श्री श्री गौर निताय की जय. श्रील गुरुदेव की जय. श्रील गोस्वामी श्रील रूप गोस्वामी की जय. श्रील प्रभुपाद की जय. श्रील गुरुदेव की जय. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ. ಸೊ ಇವತ್ತಿನ ದಿನ ನಾವು ಕನ್ನಡ ಭಕ್ತಿಶಾಸ್ತ್ರಿ ಬ್ಯಾಚ್ 4ರ ಭಕ್ತಿ ರಸಾಮೃತ ಸಿಂಧು ಅನ್ನುವಂತಹ ಗ್ರಂಥವನ್ನ ಪ್ರಾರಂಭ ಮಾಡಲಿದ್ದೇವೆ. ಈ ಒಂದು ಕನ್ನಡ ಭಕ್ತಿಶಾಸ್ತ್ರದಲ್ಲಿ ಈಗಾಗಲೇ ನೀವು 1, 2, 3 ಅಂದ್ರೆ ಇದು 4ನೇ ಯೂನಿಟ್ ಆಗಿರೋದ್ರಿಂದ 3 ಯೂನಿಟ್ಗಳನ್ನ ಈಗಾಗಲೇ ತಿಳಿದುಕೊಂಡಿದ್ದೀರಿ. ಆ 3 ಯೂನಿಟ್ಗಳು ಕೂಡ ಭಗವದ್ಗೀತೆಗೆ ಸಂಬಂಧಪಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ನೀವು 3 ಯೋಗಗಳನ್ನ ತಿಳಿದುಕೊಂಡಿದ್ದೀರಿ. ಸೊ ಮೊದಲನೇ ಯೋಗ ಯಾವ್ದು ಯಾರಾದ್ರೂ ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಕರ್ಮಯೋಗ. ಎರಡನೆಯದು ಭಕ್ತಿ ಯೋಗ. ಮೂರನೇ ಭಾಗ ಇರುವಂತದ್ದು ಜ್ಞಾನ ಯೋಗ. ಸೊ ಇರೋದರ ಕುರಿತಾಗಿ ಎಲ್ಲರೂ ಕೂಡ ಚೆನ್ನಾಗಿ ತಿಳ್ಕೊಂಡಿದ್ರ ಅನ್ಕೊಳ್ತೀನಿ. ಇನ್ನ ಒಂದು ಮುಂದಿನ ಭಾಗ ಇರುವಂತದ್ದು ಭಕ್ತಿ ರಸಾಮೃತ ಸಿಂಧುವಿನ ಒಂದು ಘಟ್ಟ. ಈಗ ಮೊದಲನೇ ಯೂನಿಟ್, 2ನೇ ಯೂನಿಟ್, 3ನೇ ಯೂನಿಟ್ ಅಲ್ಲಿ ನೀವು ಒಂದು ಭಗವದ್ಗೀತೆಯ ಅಧ್ಯಾಯಗಳಲ್ಲಿ ಸಂಪರ್ಕವನ್ನ ಕಾಣ್ತೀರಾ. ಆ ಸಂಪರ್ಕ ಸಾಧನೆಗೆ ಬೇಕಾಗಿರುವಂತಹ ಅವಶ್ಯಕತೆ ಮತ್ತೆ ಅದನ್ನ ಜ್ಞಾನದ ಅರಿವು ಯಾಕೆ ಬೇಕು ಅನ್ನೋದನ್ನು ಕೂಡ ನೀವು ಈಗಾಗಲೇ ತಿಳಿದುಕೊಂಡಿದ್ದೀರಾ. ಯಾಕೆ ನಾವು ಮೊದಲು ಕರ್ಮಯೋಗವನ್ನ ತಿಳಿದುಕೊಂಡ್ವಿ, ಯಾಕೆ ನಾವು ಆಮೇಲೆ ನಮ್ಗೆ ಭಕ್ತಿ ಯೋಗವನ್ನ ಕೃಷ್ಣ ಈ ಒಂದು ಭಗವದ್ಗೀತೆಯಲ್ಲಿ ತಿಳಿಸಿದ್ದಾರೆ.
ಸೊ ಕೊನೆಯದಾಗಿ ಯಾಕೆ ಜ್ಞಾನ ಯೋಗವನ್ನ ನಾವು ತಿಳಿದುಕೊಂಡಿದ್ದೇವೆ ಅನ್ನೋದ ಕುರಿತಾಗಿ ಈಗಾಗಲೇ ನೀವು ಸ್ಪಷ್ಟೀಕರಿಸಿಕೊಂಡಿದ್ರಿ ಅಂತ ನಾನು ಅನ್ಕೊಳ್ತೀನಿ. ಈ ಒಂದು ಭಕ್ತಿ ರಸಾಮೃತ ಸಿಂಧು ಅನ್ನುವಂತಹ ಈ 4ನೇ ಘಟಕದ ಒಂದು ಭಾಗ ಸಂಪೂರ್ಣವಾಗಿ ಭಿನ್ನ ಅಂತ ಹೇಳಲಿಕ್ಕಾಗಲ್ಲ. ಆದ್ರೂ ಕೂಡ ಇದರಲ್ಲಿ ಪೂರ್ಣ ಭಕ್ತಿ ಯೋಗದ ಕುರಿತಾಗಿ ತಿಳಿಸುವಂಥದ್ದು. ಅಂದ್ರೆ ಇಲ್ಲಿ ನಮ್ಗೆ ಇರುವಂತದ್ದು 2ನೇ ಭಾಗದ ಕುರಿತಾಗಿ ಆಳವಾದ ವಿಷಯಗಳನ್ನ ನಾವು ಇಲ್ಲಿ ತಿಳಿದುಕೊಳ್ತೀವಿ ಎಲ್ಲಿ ಈ ಒಂದು ಭಕ್ತಿ ರಸ ಅಮೃತ ಸಿಂಧುವಿನಲ್ಲಿ. ಸೊ ಇದರ ಕುರಿತಾಗಿ ನಾವು ಯಾವ್ದೆಲ್ಲ ವಿಷಯಗಳನ್ನ ತಿಳಿದುಕೊಳ್ತಾ ಇದ್ದೇವೆ ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಾನು ಕೆಲವೊಂದು ಈ 4ನೇ ಘಟಕದ ಈ ಒಂದು ಕೋರ್ಸ್ನ ವಿವರವನ್ನ ಮತ್ತೆ ನಿಮ್ಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ನಿಮ್ಗೆ 1, 2, 3 ಯೂನಿಟ್ಗಳಲ್ಲಿ ತಿಳಿಸಲಾಗಿದೆ. ಸೊ ಕೋರ್ಸ್ ನಲ್ಲಿ ಯಾವ್ಯಾವ ನಿಯಮಗಳು ಇದು ಒಳಗೊಂಡಿದೆ, ಸೊ ಹೇಗೆ ಈ ಕೋರ್ಸ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ ಅನ್ನೋದನ್ನ ಈಗಾಗಲೇ ನಿಮ್ಗೆ ತಿಳಿಸಲಾಗಿದೆ. ನಾನು ಮತ್ತೊಮ್ಮೆ ಇದರ ಕುರಿತಾಗಿ ನಿಮ್ಗೆ ತಿಳಿಸ್ತೀನಿ. ಈ ಒಂದು ಯೂನಿಟಿನ ಹೆಸರು ಭಕ್ತಿ ರಸಾಮೃತ ಸಿಂಧು. ಇಂಗ್ಲಿಷ್ ನಲ್ಲಿ ಇದಕ್ಕೆ ನೆಕ್ಟರ್ ಆಫ್ ಡಿವೋಷನ್ ಅಂತ ಕರೆಯಲಾಗುತ್ತೆ. ಸೊ ಈ ಕೋರ್ಸ್ ಒಳಗೊಂಡಿರುವಂತಹ ನಿಯತಾಂಕಗಳು ಯಾವ್ಯಾವ್ದಿದಾವೆ ಅಂತಂದ್ರೆ, ಮೊದಲನೇದಾಗಿ ಇದು ಅಟೆಂಡೆನ್ಸ್ ಇರುವಂತಹ ಕೋರ್ಸ್. ಸೊ ಇಲ್ಲಿ ನಿಮ್ಗೆ ಹಾಜರಾತಿಯನ್ನ ತೆಗೆದುಕೊಳ್ಳುವಂಥದ್ದು, ಹಾಜರಾತಿ ಮುಖ್ಯವಾಗಿರುವಂಥದ್ದು. ಯಾಕಂದ್ರೆ ಇದು ಸರ್ಟಿಫಿಕೇಟ್ ಕೋರ್ಸ್ ಆಗಿರುವಂಥದ್ದು, ಅದಕ್ಕಾಗಿ ಅಟೆಂಡೆನ್ಸ್ ಇಸ್ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಇರುವಂತಹ ನಿಮ್ಮದೇ ಕೋರ್ಸಿನ ಒಬ್ರು ಯಾರ ಹೆಸರು, ಅವರು ನನಗೆ ಗೊತ್ತಾಗ್ಲಿಲ್ಲ ಅವ್ರ ಹೆಸರು. ಶೋಭಾ ಎನ್ ಅವರಲ್ಲ, ಮಾತಾಜಿ, ಕ್ಷಮಿಸಿ. ಸೊ ಶೋಭಾ ಎನ್ ಮಾತಾಜಿ ಅವರು, ಸೊ ನಿಮ್ಮ ಒಬ್ರು ಸಹ ಭಕ್ತರು ಮತ್ತೆ ನಿಮ್ಮ ಕೋರ್ಸಿನ ಸಹ ಪಠ್ಯಕರ್ಮಿಗಳು ಅಂತ ನಾವು ಹೇಳ್ಬೋದು. ಸೊ ಜೊತೆಗೇನೆ ನೀವು ಓದ್ತಾ ಇರುವಂತವ್ರು. ಸೊ ಅವರು ಇಲ್ಲಿ ಅಟೆಂಡೆನ್ಸ್ ಅನ್ನ ಶೇರ್ ಮಾಡ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಮತ್ತೆ 2ನೇದಾಗಿರುವಂತದ್ದು ರೀಡಿಂಗ್ ಅಸೈನ್ಮೆಂಟ್. ನಾನು ಈಗಾಗಲೇ ನಿಮ್ಗೆ ನಿನ್ನೆನೋ ಮೊನ್ನೆನೋ ನಾನು ರೀಡಿಂಗ್ ಅಸೈನ್ಮೆಂಟ್ ಅನ್ನ ನಾನು ಕಳ್ಸಿದ್ದೀನಿ. ರೀಡಿಂಗ್ ಅಸೈನ್ಮೆಂಟ್ ಅಂದ್ರೆ ಇದು ಒಂದು ಓದುವಂತಹ ನಿಯೋಜನೆ. ಸೊ ಈ ಓದುವಂತಹ ನಿಯೋಜನೆಯಲ್ಲಿ ನೀವು ಮಾಡ್ಬೇಕಾಗಿರೋದೇನು, ನಾನು ಯಾವ ಒಂದು ಓದುವ ನಿಯೋಜನೆಯನ್ನ ಕೊಟ್ಟಿರ್ತೀನೋ ಅದು ನಿಮ್ಮ ಮುಂದಿನ ಕ್ಲಾಸಿಗೆ ಸಂಬಂಧಪಟ್ಟಿರುವಂತದ್ದು. ಅದಕ್ಕೋಸ್ಕರ ನೀವು ಆ ನಿಯೋಜನೆಯನ್ನ ನಿಮ್ಮ ಒಂದು ಡಿಸ್ಕಷನ್ ಗ್ರೂಪ್ ಈಗಾಗಲೇ ಅಲಾಟ್ ಮಾಡಿರುವಂತದ್ದು, ಲೆವೆಲ್ ಅಂದ್ರೆ ಯೂನಿಟ್ 1 ಅಲ್ಲಿ ನಿಮ್ಗೆ ಈಗಾಗಲೇ ಅಲಾಟ್ ಮಾಡಿರುವಂತದ್ದು. ಸೊ ಅದೇ ಒಂದು ಡಿಸ್ಕಷನ್ ಸರ್ಕಲ್ ಮುಂದುವರಿಯುತ್ತೆ. ಅದೇ ಡಿಸ್ಕಷನ್ ಸರ್ಕಲ್ ಅಲ್ಲಿ ನೀವು ಈ NODಯ ನಾನು ಪ್ರತಿ ವಾರ ಕೊಡುವಂತಹ ರೀಡಿಂಗ್ ಅಸೈನ್ಮೆಂಟ್ ಅನ್ನ, ಓದುವ ನಿಯೋಜನೆಯನ್ನ ನೀವು ನಿಮ್ಮ ಸರ್ಕಲ್ ಅಲ್ಲಿ ಓದ್ಬೇಕು. ಮತ್ತೆ ಓದಿ ಅದರಲ್ಲಿ ತಿಳಿದುಕೊಳ್ಳುವಂತಹ ಅಂಶಗಳನ್ನ ನೀವು ಪಟ್ಟಿಯನ್ನ ಮಾಡಬೇಕು. ಸೊ ಮುಖ್ಯವಾಗಿರುವಂತಹ ಅಂಶಗಳನ್ನ. ಸೊ ಇದು 2ನೇದ್ದು. ಸೊ 3ನೇದಾಗಿರುವಂತದ್ದು ಇನ್ನೊಂದು ನಿಮ್ಗೆ ಇಲ್ಲಿ ಚಟುವಟಿಕೆಯನ್ನ ಕೊಡಲಾಗುತ್ತೆ, ಗುಂಪಿನಲ್ಲಿ ಚಟುವಟಿಕೆಯನ್ನ ಕೊಡಲಾಗುತ್ತೆ. ಸೊ ಪ್ರತಿಯೊಂದು ತರಗತಿಯಲ್ಲಿ, ಸೊ ಒಂದೊಂದು ತರಗತಿಯಲ್ಲಿ ಇರ್ಬೋದು, ಇರ್ಲಿಕ್ಕಿಲ್ಲ. ಸೊ ಆ ಗುಂಪಿನ ಚಟುವಟಿಕೆಗೆ ಸಂಬಂಧಪಟ್ಟ ಹಾಗೆ ನಾನು ನಿಮ್ಗೆ ಒಂದಿನ ಮುಂಚೆ ಅಥವಾ ಅದೇ ದಿನ, ಇವತ್ತು ನಾನು ಮಧ್ಯಾಹ್ನ ನಿಮ್ಗೆ ಕೊಟ್ಟೆ. ಸೊ ಗುಂಪಿನಲ್ಲಿ ಒಂದು ಚಟುವಟಿಕೆ ಪ್ರಸ್ತಾವನೆಯ ಕುರಿತಾಗಿ 2 ಪ್ರಶ್ನೆಗಳನ್ನ ನಾನು ಶೇರ್ ಮಾಡಿರುವಂತದ್ದು. ಆ 2 ಪ್ರಶ್ನೆಗಳಿಗೆ ನೀವು 1 ತಾಸು ಅಥವಾ 2 ತಾಸು ಇದ್ದಾಗ ನೀವೇ ಮನೆಯಲ್ಲಿ ಅವುಗಳಿಗೆ ಬೇಕಾಗಿರುವಂತಹ ಪ್ರಮುಖ ಅಂಶಗಳನ್ನ, ಪ್ರಶ್ನೆಗೆ ಬೇಕಾಗಿರುವಂತಹ ಪ್ರಮುಖ ಅಂಶಗಳನ್ನ ನೀವು ಪಟ್ಟಿ ಮಾಡ್ಕೊಳ್ಳಿ. ಸೊ ಮತ್ತೆ ತರಗತಿಯಲ್ಲಿ ನೀವು ಜಾಯಿನ್ ಆದ್ಮೇಲೆ ನಾನು ಬ್ರೇಕ್ಔಟ್ ರೂಮ್ಗಳನ್ನ ಮಾಡ್ತೀನಿ. ಆ ಬ್ರೇಕ್ಔಟ್ ರೂಮ್ಗಳಲ್ಲಿ ನೀವು ಬರೆದುಕೊಂಡಿರುವಂತಹ ಅಂಶಗಳನ್ನ ನೀವೆಲ್ಲರೂ ಯಾರ್ಯಾರ ಆ ರೂಮ್ ನಲ್ಲಿ ಇದ್ರೋ ಅವರೆಲ್ಲರೂ ಕೂಡ ಡಿಸ್ಕಸ್ ಮಾಡ್ಕೊಂಡು ಯಾವ ಪಾಯಿಂಟ್ಸ್ ಗಳನ್ನ ಹೇಳ್ಬೇಕು ಅನ್ನೋದನ್ನ ಒಬ್ಬ ನಿಮ್ಮಲ್ಲಿ ನಿಯೋಜನೆಯನ್ನ ಮಾಡಿ ಯಾರಾದ್ರೂ ಒಬ್ರು ಅದರ ಪರವಾಗಿ, ಅಂದ್ರೆ ನಿಮ್ಮ ಗುಂಪಿನ ಪರವಾಗಿ ಅವರು ಅದನ್ನ ಪ್ರತಿಪಾದಿಸೋದು, ಅಂದ್ರೆ ಆ ಪ್ರಮುಖ ಅಂಶಗಳನ್ನ ಹೇಳುವಂಥದ್ದು. ಇದು 3ನೇದಾಗಿರುವಂಥದ್ದು. ಸೊ 1ನೇದು ನಾನು ಈಗಾಗಲೇ ಅಟೆಂಡೆನ್ಸ್ ಕುರಿತಾಗಿ ಹೇಳಿರೋದು, 2ನೇದಾಗಿ ರೀಡಿಂಗ್ ಅಸೈನ್ಮೆಂಟ್, 3ನೇದಾಗಿ ನಿಮಗಿರುವಂಥದ್ದು ಪ್ರಾಕ್ಟಿಕಲ್ ಆಗಿರುವಂತಹ ಅಸೈನ್ಮೆಂಟ್. ಅಂದ್ರೆ ಇಲ್ಲಿ ನಿಮಗೆ ಗುಂಪಿನ ಅಲ್ಲಿ ಕೊಡುವಂತಹ ಒಂದು ಚಟುವಟಿಕೆ, ಬ್ರೇಕ್ಔಟ್ ರೂಮ್ಸ್ ಗಳಲ್ಲಿ ನೀವು ಇದನ್ನ ಡಿಸ್ಕಷನ್ ಅನ್ನು ಮಾಡುವಂಥದ್ದು. ಸೊ ಇವು ಮುಖ್ಯವಾಗಿರುವಂತದ್ದು ಈ ಎಲ್ಲ ತರಗತಿಗಳಿಗೆ. ಸೊ ಇನ್ನು ಮಧ್ಯದಲ್ಲಿ ಇರುವಂತದ್ದು ಇನ್ನ ನಿಮ್ಗೆ CBQ ಅಂದ್ರೆ ಈ ಕ್ಲೋಸ್ಡ್ ಬುಕ್ ಕ್ವೆಶನ್ಸ್ ಗಳನ್ನ ಕೊಡಲಾಗುತ್ತೆ. ಕ್ಲೋಸ್ಡ್ ಬುಕ್ ಅಸೆಸ್ಮೆಂಟ್ ಕ್ವೆಶನ್ಸ್ ಅಂತಾನೂ ಕೂಡ ಹೇಳ್ಬಹುದು. ಅಂದ್ರೆ ನಿಮ್ ಥ್ರೂ ಔಟ್ ದ NOD ಯಾವೆಲ್ಲ ಪ್ರಶ್ನೆಗಳು ನಿಮ್ಗೆ ಪರೀಕ್ಷೆಗೆ ಬೀಳುವಂತದ್ದು ಅದರ ಒಂದು ಪಟ್ಟಿಯನ್ನ ನಿಮ್ಗೆ ಶೇರ್ ಮಾಡಲಾಗುತ್ತೆ. ಸೊ ಇನ್ನು ನನಗೆ ಅದು ಸಿಕ್ಕಿಲ್ಲ, ನನಗೆ ಅದು ಸಿಕ್ಕ ಮೇಲೆ ನಾನು ಶೇರ್ ಮಾಡ್ತೀನಿ. ಅವುಗಳನ್ನು ಕೂಡ ನೀವು ನಿಮ್ಮ ಸ್ಟಡಿ ಸರ್ಕಲ್ ಅಲ್ಲಿ ಡಿಸ್ಕಷನ್ ಅನ್ನ ಮಾಡುವಂತದ್ದು. ಇದು ನೆಕ್ಸ್ಟ್. ಆಮೇಲೆ OBA ಕ್ವೆಶನ್ಸ್ ಅನ್ನು ಕೂಡ ಕೊಡಲಾಗುತ್ತೆ. OBA ಅಂದ್ರೆ ಓಪನ್ ಬುಕ್ ಅಸೆಸ್ಮೆಂಟ್ ಕ್ವೆಶನ್ಸ್ ಅಂತ ಹೇಳಿ. ಸೊ ಇಲ್ಲಿ ಇದು ನಿಮ್ಗೆ ಒಂಥರನಾದಂತಹ
ರಿಟನ್ ಅಸೈನ್ಮೆಂಟ್ ಅಂತ ಹೇಳ್ಬೋದು. ಸೊ ಈ ರಿಟನ್ ಅಸೈನ್ಮೆಂಟ್ ನಿಮ್ಗೆ ಎರಡು ಥರನಾಗಿರುತ್ತೆ. ಒಂದು, ನೀವು ನಿಮ್ಮ ಬುಕ್ಕಿನಲ್ಲಿ ಬರೆದ್ಬಿಟ್ಟು ಅದನ್ನ PDF ಅನ್ನ ಮಾಡಿ ನೀವು ಅಪ್ಲೋಡ್ ಮಾಡುವಂಥದ್ದು, ನಾವು ಕೊಟ್ಟಂತಹ ಲಿಂಕ್ಗೆ ಅಪ್ಲೋಡ್ ಮಾಡುವಂಥದ್ದು. ಎರಡನೇದಾಗಿ ಇರುವಂಥದ್ದು, ನೀವೇನಾದ್ರೂ ಕಂಪ್ಯೂಟರ್ ಬಲ್ಲವರಾಗಿದ್ರೆ, ಟೈಪ್ ಮಾಡೋದನ್ನ ಬಲ್ಲವರಾಗಿದ್ರೆ, ಕನ್ನಡದಲ್ಲಿ ನೀವೇನ್ ಮಾಡ್ಬೋದು, ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಆ ನಿಯೋಜನೆಯನ್ನ ಅಂದ್ರೆ ಅಸೈನ್ಮೆಂಟ್ ಅನ್ನ ಬರೆದ್ಬಿಟ್ಟು ಮತ್ತೆ ಅದನ್ನ PDF ಅನ್ನಾಗಿ ಕನ್ವರ್ಟ್ ಮಾಡಿ ನಾವು ಕೊಟ್ಟಿರುವಂತಹ ಲಿಂಕ್ಗೆ ನೀವು ಅದನ್ನ ಅಪ್ಲೋಡ್ ಮಾಡುವಂಥದ್ದು. ಸೊ ಇದೆಲ್ಲನೂ ಕೂಡ ನಿಮ್ಗೆ ಗೊತ್ತು. ಈಗಾಗಲೇ ನೀವು CBA ಎಕ್ಸಾಮ್ಸ್ ಗಳನ್ನು ಕೂಡ ಅಟೆಂಡ್ ಆಗಿದ್ದೀರಾ. CBA ಕ್ವೆಶನ್ಸ್ ಗಳ ಕುರಿತಾಗಿಯೂ ಕೂಡ ಡಿಸ್ಕಷನ್ ಅನ್ನ ಮಾಡಿದ್ದೀರಾ ನಿಮ್ ಸ್ಟಡಿ ಸರ್ಕಲ್ ಅಲ್ಲಿ. ಮತ್ತೆ OBAಗೆ ಇರುವಂತಹ ನಿಯೋಜನೆ ಗೆ ಸಂಬಂಧಪಟ್ಟ ಹಾಗೆ ಸೊ ಏನೆಲ್ಲ ನಿಯಮಗಳಿದೆಯೋ ಅದು ಕೂಡ ನೀವು ಪಾಲನೆ ಮಾಡ್ತಾ ಇದ್ದೀರಾ ಅನ್ಕೊಳ್ತೇನೆ. ಮತ್ತೆ ಇದ್ರಿಗೆ ಏನು ಹೆಚ್ಚುವರಿ ನಾನು ಹೇಳ್ಬೇಕಾಗಿಲ್ಲ. ಏನಾದ್ರೂ ಇದ್ರ ಕುರಿತಾಗಿ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ನಾನು ಯಾವಾಗ OBA ಕ್ವೆಶನ್ಸ್ ಅನ್ನ ಕೊಡ್ತೀನೋ ಅವಾಗ ನೀವು ಆ ಪ್ರಶ್ನೆಯನ್ನ ಕೇಳಬಹುದು. ನೆಕ್ಸ್ಟ್, ಈ ಒಂದು CBA ಕ್ಲೋಸ್ಡ್ ಬುಕ್ ಅಸೆಸ್ಮೆಂಟ್ ಕೊನೆಯದಾಗಿ ಇದು ನಿಮ್ಗೆ ರಿಸೈಟೇಷನ್ ಟೆಸ್ಟ್ ಕೂಡ ಇರುತ್ತೆ. ಶ್ಲೋಕ ರಿಸೈಟೇಷನ್ ಟೆಸ್ಟ್ ಅದನ್ನು ಕೂಡ ಗುಂಪಿನಲ್ಲಿ ಶೇರ್ ಮಾಡಲಾಗುವುದು. ಹೇಗೆ ನೀವು ಯೂನಿಟ್ 1, 2, 3 ನಲ್ಲಿ ಶ್ಲೋಕಗಳ ಒಂದು ಕಂಠಸ್ಥದ ಪರೀಕ್ಷೆಯನ್ನ ನಿಮ್ಮ ಲೀಡರ್ಸ್ ಗಳಿಗೆ ಕೊಟ್ಟಿದ್ದೀರೋ, ಅದೇ ತರ ಇಲ್ಲಿನೂ ಕೂಡ NODಯಲ್ಲಿ ಬರುವಂತಹ ಕೆಲವೊಂದು ಶ್ಲೋಕಗಳನ್ನ ನೀವು ಕಂಠಸ್ಥ ಮಾಡ್ಬೇಕಾಗಿರುವಂಥದ್ದು. ಇಲ್ಲಿ ನಿಮ್ಗೆ ಪುಸ್ತಕದಲ್ಲಿ ಭಕ್ತಿ ರಸಾಮೃತ ಪುಸ್ತಕದಲ್ಲಿ ಗ್ರಂಥದಲ್ಲಿ ಸೊ ಹೀಗೆ ಈ ಪುಸ್ತಕ ನಿಮ್ಗೆ ಗೊತ್ತು. ಈಗಾಗಲೇ ಲೆವೆಲ್ 3 ನಲ್ಲಿನೂ ಕೂಡ ಇದನ್ನ ತಿಳ್ಕೊಂಡಿದ್ದೀರಾ, ಲೆವೆಲ್ 3 ನಲ್ಲೂ ಕೂಡ ಇದನ್ನ ನೀವು ಕಲ್ತಿದ್ದೀರಾ. ಸೊ ಇದು ನಿಮ್ಗೆ ಹೊಸದೇನಲ್ಲ ನಾನು ಅನ್ಕೊಳ್ತೀನಿ. ಅದಕ್ಕಾಗಿ ಈ ಒಂದು ಭಕ್ತಿ ಶಾಸ್ತ್ರಿಯಲ್ಲಿ ಈಗಾಗಲೇ ನೀವು ಲೆವೆಲ್ 3 ನಲ್ಲಿ ಕಲ್ತಿರೋದ್ರಿಂದ ಲೆವೆಲ್ 5 ಇಲ್ಲಿ ಇದು ಇರುವಂತದ್ದು ಲೆವೆಲ್ 5. ಈ ಲೆವೆಲ್ 5 ನಲ್ಲಿ ಈ ಭಕ್ತಿ ರಸಾಮೃತ ಸಿಂಧುವಿನ ಇನ್ನು ಮುಂದಿನ ಭಾಗವನ್ನ ಸಾರಾಂಶ ರೂಪದಲ್ಲಿ ನಿಮ್ಗೆ ತಿಳಿಸಲಾಗುವಂಥದ್ದು. ಓಕೆ, ಎರಡನೇದು ಈ ಟೆಸ್ಟ್ ಅನ್ನು ಕೂಡ ಇಲ್ಲಿ ನಿಮ್ಗೆ ಶ್ಲೋಕಗಳು ಕಾಣ್ಲಿಕ್ಕೆ ಸಿಗಲ್ಲ ಈ ಒಂದು ಪುಸ್ತಕದಲ್ಲಿ. ಸೊ ಇದರ ಪಟ್ಟಿಯನ್ನ ನಾವು ನಿಮ್ಗೆ ಗ್ರೂಪ್ ನಲ್ಲಿ ಶೇರ್ ಮಾಡಲಾಗುತ್ತೆ. ಯಾರ್ಯಾರು ಲೀಡರ್ಸ್ ಇದ್ದಾರೆ ನನಗೆ ಆಕ್ಚುಲಿ ಗೊತ್ತಿಲ್ಲ. ಇದರ ಕುರಿತಾಗಿ ನಾನು ಇವರು ಶೋಭಾ ಇದ್ದಾರಲ್ಲ, ಸೊ ಅವರಿಂದ ನಾನು ಮಾಹಿತಿಯನ್ನ ತೆಗೆದುಕೊಳ್ತೀನಿ. ಮತ್ತೆ ಇನ್ನೊಂದಿರುವಂತದ್ದು ಈ ಎಕ್ಸಾಮ್ ನ ಕುರಿತಾಗಿ. ಸೊ ಇಲ್ಲಿ ನಮಗೆ ಲೆಸನ್ಸ್ ಗಳ ಪ್ಲಾನ್ಸ್ ಇರುತ್ತೆ, ಲೆಸನ್ ಪ್ಲಾನ್ಸ್. ಈ ಲೆಸನ್ಸ್ ಗಳು ನಮ್ಗೆ 10 ಲೆಸನ್ಸ್ ಗಳನ್ನ ನಾವು ಕಾಣ್ತೇವೆ ಈ ಒಂದು ಗ್ರಂಥದಲ್ಲಿ. 10 ಲೆಸನ್ಸ್ ಅಂದ್ರೆ ನಮ್ಗೆ ಬೇಕಾಗಿರೋದು 10 ಸೆಷನ್ಸ್, 10 ಸೆಷನ್ಸ್, 10 ಕ್ಲಾಸ್ಗಳ ನಡೆಯುತ್ತೆ. ಹಾಗಾಗಿ ನನ್ಗೆ ಅನ್ಸೋ ಮಟ್ಟಿಗೆ ಇದು ಫೆಬ್ರವರಿ ಎಂಡ್ ಅಲ್ಲಿ ಮುಗಿಬಹುದು ಅನ್ಸುತ್ತೆ. ಫೆಬ್ರವರಿ ವೀಕೆಂಡ್ ಅಲ್ಲಿ ಮುಗಿಯುತ್ತೆ, ಫೆಬ್ರವರಿ ಮಧ್ಯದಲ್ಲಿ ಮುಗಿಯುತ್ತೆ. ನಿಮ್ಗೆ ಸಾಮಾನ್ಯವಾಗಿ ಪರೀಕ್ಷೆ ಒಂದು ವಾರ ಗ್ಯಾಪ್ ಕೊಟ್ಬಿಟ್ಟು ಫೆಬ್ರವರಿ ವೀಕೆಂಡ್ ಅಲ್ಲಿ ಅಥವಾ ಮಾರ್ಚ್ ವೀಕ್ ಬಿಗಿನಿಂಗ್ ಅಲ್ಲಿ, ಸೊ ಫಸ್ಟ್ ವೀಕ್ ಅಲ್ಲಿ ನಿಮ್ಗೆ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಲಾಗಬಹುದು. ಸೊ ಇದರ ಕುರಿತಾಗಿ ಮತ್ತೆ ಈಗ ಇರುವಂತದ್ದು ಜಸ್ಟ್ ಮ್ಯಾಂಡೇಟರಿ ನಿಮ್ಗೆ ಇದು ನಿಮ್ಗೆ ಟೆಂಟೇಟಿವ್ ಎಕ್ಸಾಮ್ ನ ಒಂದು ಸಮಯವನ್ನ ನಾನು ಕೊಟ್ಟಿರುವಂತದ್ದು. ಸೊ ಹೇಗೆ ನಮ್ಮ ತರಗತಿ ಮುಗಿಯುತ್ತೋ ಅದರ ಆಧಾರದ ಮೇಲೆ ಮತ್ತೆ ಫೈನಲ್ ಆಗಿ ನಾವು ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ತೇವೆ. ಸಾಮಾನ್ಯವಾಗಿ ಇದು ನಮ್ಗೆ ಫೆಬ್ರವರಿ ಎಂಡ್ ಅಲ್ಲಿ ಮುಗಿಯುವಂತದ್ದು ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಅದಕ್ಕಾಗಿ ತುಂಬಾ ಸಮಯ ಇಲ್ಲ. ಗ್ರೂಪ್ ನಲ್ಲಿ ನೀವು ಡಿಸ್ಕಷನ್ ಅನ್ನ ಮಾಡಿ ಎಲ್ಲರೂ ಗ್ರೂಪ್ ಅಲ್ಲಿ ಪಾಲ್ಗೊಳ್ಳೋ ತರ ನೀವು ಲೀಡರ್ಸ್ ಗಳು ಅದನ್ನ ನೋಡ್ಕೊಳ್ಳಿ. ಮತ್ತೆ ನಿಮ್ಮ ಗುಂಪಿನಲ್ಲಿ ಕೊಡುವಂತಹ ಅಪ್ಡೇಟ್ಸ್ ಗಳನ್ನು ಕೂಡ ನೀವು ಆಗಾಗ ನೋಡ್ತಾ ಇರಿ. ಸೊ ಇಷ್ಟು ಈ ಒಂದು ಯೂನಿಟ್ 4 ನ ಕುರಿತಾಗಿರುವಂತಹ ಮಾಹಿತಿ. ಈ ಒಂದು ಭಕ್ತಿ ರಸಾಮೃತ ಸಿಂಧು ಅನ್ನುವಂಥದ್ದು ನಮ್ಗೆ ಶ್ರೀಲರೂಪ ಗೋಸ್ವಾಮಿ ಅವರು ಈ ಒಂದು ಭಕ್ತಿ ರಸಾಮೃತ ಸಿಂಧು ಅನ್ನುವಂತಹ ಗ್ರಂಥವನ್ನ ಚೈತನ್ಯ ಮಹಾಪ್ರಭುಗಳ ಉಪದೇಶದ ಆಧಾರದ ಮೇಲೆ ನಮಗೆ ಪ್ರಸ್ತುತಪಡಿಸಿರುವಂತದ್ದು. ಅದಕ್ಕಾಗಿ ಈ ಗೋಸ್ವಾಮಿಗಳು ಅಂತ ಏನ್ ಹೇಳ್ತೇವೆ, 6 ಗೋಸ್ವಾಮಿಗಳು, ಸೊ ಅವರು ತುಂಬಾನೇ ಪ್ರಮುಖರಾಗಿರುವಂತವರು. ಸೊ ಯಾಕೆ ಪ್ರಮುಖತೆಯನ್ನ ಪಡೆದಿದ್ದಾರೆ ಸೊ ಅನ್ನೋದನ್ನ ನಮಗೆ ಶ್ರೀನಿವಾಸ ಆಚಾರ್ಯರು ತಮ್ಮ ಒಂದು ಶ್ರೀ ಷಡ್ಗೋಸ್ವಾಮಿ ಅಷ್ಟಕಂದಲ್ಲಿ ತಿಳಿಸ್ತಾರೆ. ಆ ಷಡ್ಗೋಸ್ವಾಮಿ ಅಷ್ಟಕಂ ಅನ್ನ ನಾವು ಮಂಗಳಾಚರಣೆಯ ರೂಪದಲ್ಲಿ ತೆಗೆದುಕೊಂಡು ಸೊ ಇವತ್ತಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಈಗಾಗಲೇ ನೀವೆಲ್ಲರೂ ಕೂಡ ಕೇಳಿದಿರ ಅನ್ಕೊಳ್ತೀರಿ.
ಈ ಒಂದು ಅಷ್ಟಕವನ್ನ ಶ್ರೀ ಶ್ರೀ ಷಡ್ಗೋಸ್ವಾಮಿ ಅಷ್ಟಕಂ. ಸೊ ಇದು 6 ಗೋಸ್ವಾಮಿಗಳಿಗೆ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಶ್ರೀನಿವಾಸ ಆಚಾರ್ಯರು. ಸೊ ಯಾಕೆ ಈ ನಮನವನ್ನ ಸಲ್ಲಿಸ್ತಾ ಇದ್ದಾರೆ, ಯಾಕೆ ಅವ್ರಿಗೆ ಇಷ್ಟೊಂದು ವೈಶಿಷ್ಟ್ಯತೆ ಇದೆ ಅನ್ನೋದನ್ನ ನಾವು ಈ ಒಂದು ಭಕ್ತಿ ರಸಾಮೃತ ಸಿಂಧುವಿನ ಪ್ರಾರಂಭದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ಅಷ್ಟಕವನ್ನ ತಿಳ್ಕೊಂಡ್ಮೇಲೆ ಕೃಷ್ಣೋತ್ತೀರ್ತನ ಗಾನನರ್ತನ ಪರೌ ಪ್ರೇಮಾಮೃತಾಂಬೋ ನಿಧಿ वीरा वीरजन प्रिय प्रियकरौ निर्मत्सर पूजितौ श्रीचैतन्यकृपाकरौ भुवि भुवो भारावहन्ता तौ वन्दे रूपसनातनं रघुयुगौ श्रीजीवगोपालकौ नानाशास्त्रविचारणैक निपुणौ सधर्मसंस्थापकौ लोकानां त्रिभुवने मान्यौ शरण्याकरौ राधा कृष्ण पदारविन्द भजना नन्देन मत्तालितौ वन्दे रूप सनातनं रघुयुगौ श्रीजीवगोपालकौ श्रीगौराङ्गगुणानुवर्ण विधौ कृष्ण समृद्धन्वितौ पापोत्तापनिकृन्तनं तनुभृतां गोविन्दगानामृतै आनन्दाम्बुदिवर्धनैकनिपुणौ कैवल्यनिस्तारकौ वन्दे रूपसनातनं रघुयुगौ श्रीजीवगोपालकौ श्रीगौराङ्गगुणानुवर्ण श्रीधौ श्रद्धा समृद्ध्यन्वितौ पापोत्तापनिकृन्तनौ तनुभृतां गोविन्दगानामृतै त्यक्त्वा तूर्णमशेषमण्डलपति श्रीं सदा तुच्छवत् भूत्वा दीनगणेशकौ करुणया तौ पीनकन्ताश्रितौ गोपी भावरसामृताब्धि लहरी कल्लोलमग्नं मुहुः वन्दे रूपसनातनं रघुयुगौ श्रीजीवगोपालकौ कूजत् कोकिलहंससारसगणा कीर्णमयूराकुले नानारत्ननिबद्धमूलविटपा श्रीयुक्तवृन्दावने राधाकृष्णम् अहर्निशं प्रभजतौ जीवार्थदौ यौ मुदा वन्दे रूपसनातनौ रघुयुगौ श्रीजीवगोपालकौ संख्यापूर्वकनामगानतिभिः
कालावसानी कृतौ निद्राहारविहारकादिविजितौ चात्यन्तदीनौ च यौ राधाकृष्णगुणा स्मृतेर्मधुरिमा नन्देन सम्मोहितौ वन्दे रूपसनातनौ रघुयुगौ श्रीजीवगोपालकौ राधाकुण्डतटे कलिन्दतनया तीरे च वंशीवटे प्रेमोन्मादवशादशेषदशया तीरे च वंशीवटे प्रेमोन्मादवशादशेषदशया ग्रस्तौ प्रमत्तौ सदा गायन्तौ च कदा हरेर्गुणवरम् भावाभिभूतौ मुधा वन्दे रूप सनातनौ रघुयुगौ श्रीजीवगोपालकौ हे राधे व्रजदेविके च ललिते हे नन्दसोनुकुता श्रीगोवर्धनकल्पपादपतले कालिन्दिवने कुता घोषन्ताविति सर्वतो व्रजपुरे खेदैर्महाविह्वलौ वन्दे रूपसनातनौ रघुयुगौ श्रीजीवगोपालकौ ಹರೇ ಕೃಷ್ಣ. ಸೊ ಇದರ ಅರ್ಥವನ್ನ ಓದ್ಲಿಕ್ಕೆ ಹೇಳ್ಬೇಕು ಅಂತ ಮಾಡಿದೆ, ಆದ್ರೆ ಸಮಯ ಇಲ್ಲ. ಸೊ ನಾನೇ ಈ ಒಂದು ಅರ್ಥವನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ತೇನೆ. ಸೊ ಇಲ್ಲಿ ಹೇಳಿರುವಂತದ್ದು ಷಟ್ ಗೋಸ್ವಾಮಿಗಳ ಕುರಿತಾಗಿ. ಸೊ ಅವರಿಗೆ ಗೌರವಪೂರ್ವಕವಾದ ಪ್ರಣಾಮಗಳನ್ನ ಶ್ರೀನಿವಾಸ ಆಚಾರ್ಯರು ಸಲ್ಲಿಸ್ತಾ ಇದ್ದಾರೆ. ಯಾಕಂದ್ರೆ ಅವರ ಕೊಡುಗೆ ಭಕ್ತಿಯಲ್ಲಿ ತುಂಬಾ ಇರೋದ್ರಿಂದ ಅವರಿಗೆ ಗೌರವಪೂರ್ವಕವಾದ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದಾರೆ. ಏನೇನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಷಟ್ ಗೋಸ್ವಾಮಿಗಳು ಯಾರ್ಯಾರು? ಶ್ರೀಲ ರೂಪ ಗೋಸ್ವಾಮಿ, ಶ್ರೀಲ ಸನಾತನ ಗೋಸ್ವಾಮಿ, ಶ್ರೀಲ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀಲ ರಘುನಾಥ ದಾಸ ಗೋಸ್ವಾಮಿ, ಶ್ರೀಲ ಜೀವ ಗೋಸ್ವಾಮಿ ಮತ್ತು ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ ಅವರಿಗೆ ನನ್ನ ಗೌರವಪೂರ್ವಕವಾದ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೇವೆ. ಯಾಕೆಂದ್ರೆ ಅವರು ಸದಾ ಕೃಷ್ಣನ ದಿವ್ಯ ನಾಮಗಳನ್ನ ಜಪಿಸ್ತಾ ಇರ್ತಾರೆ, ಕೀರ್ತಿಸ್ತಾ ಇರ್ತಾರೆ, ಮತ್ತೆ ಸದಾ ಅವರು ಕೀರ್ತನೆ ಜಪದೊಂದಿಗೆ ನರ್ತಿಸ್ತಾ ಇರ್ತಾರೆ. ಸೊ ಅವರು ಭಗವತ್ ಪ್ರೇಮದ ಸಾಗರದಲ್ಲಿ ಮುಳುಗಿದ್ರು ಅಂತ ಹೇಳ್ತಾರೆ. ಸೊ ಅವರು ಕೇವಲ ಸಾಧು ಮಾತ್ರನೇ ಅಲ್ಲ, ಸಾಧು ಅಷ್ಟೇ ಇರ್ಲಿಲ್ಲ, ಅವರು ದುಷ್ಟರು ಸಹ ಅವರನ್ನ ಇಷ್ಟಪಡ್ತಾ ಇದ್ರು ಅಂತ ಹೇಳಿ. ಸಾಧು ಅಷ್ಟೇ ಅಲ್ಲ, ದುಷ್ಟರು ಕೂಡ ಅವರನ್ನ ಇಷ್ಟಪಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಏಕೆಂದ್ರೆ ಅವರು ಯಾವುದೇ ಅಸೂಯೆಯನ್ನ ಹೊಂದಿರ್ಲಿಲ್ಲ ಅವರ ಮನಸ್ಸಲ್ಲಿ. ಮತ್ತೆ ಅವರು ಕಾಯ ವಾಚ ಮನಸ ಭಗವಂತನಿಗೆ ತೃಪ್ತಿಕರವಾಗುವಂತಹ ಕಾರ್ಯಗಳನ್ನ ಅವರು ನೆರವೇರಿಸ್ತಾ ಇದ್ರು. ಸೊ ಇಲ್ಲಿ ಭಗವಂತನಿಗೆ ಇಷ್ಟವಾಗುವಂಥದ್ದು ಅಂತಂದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಕೃಪೆಯ ಸ್ವರೂಪ ಅವರಾಗಿದ್ರು. ಅವರೇ ಚೈತನ್ಯ ಮಹಾಪ್ರಭುಗಳೇ ನಮ್ಮ ಭಗವಂತ ಅಂತ ತಿಳಿದುಕೊಂಡು ಸೊ ಅವರ ಒಂದು ಉಪದೇಶಗಳನ್ನ ಜಗತ್ತಿಗೆ ಸಾರುವಂತಹ ಸಾಧನೆಯನ್ನ ಅವರು ಮಾಡ್ತಾ ಇದ್ರು. ಸೊ ಈ ವಿಧದಲ್ಲಿ ಅವರು ಈ ಭೌತಿಕ ಜಗತ್ತಿನಲ್ಲಿ ಬದ್ಧ ಜೀವಿಗಳನ್ನ ಮುಕ್ತಾತ್ಮರನ್ನಾಗಿ ಮಾಡ್ಲಿಕ್ಕೆ ಸೊ ಪ್ರಚಾರ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ಅನ್ನೋದನ್ನ ಮೊದಲನೆಯ ಒಂದು ಈ ಪಲ್ಲವಿಯಲ್ಲಿ ಹೇಳಲಾಗಿದೆ. ಸೊ ಎರಡನೆಯದರಲ್ಲಿ ಮತ್ತೆ ಷಡ್ಗೋಸ್ವಾಮಿಗಳಿಗೆ ಗೌರವಪೂರ್ವಕವಾದ ಪ್ರಣಾಮಗಳನ್ನ ಸಲ್ಲಿಸ್ತಾ ಈ ಇಡೀ ಮಾನವ ಜಾತಿಯ ಶ್ರೇಯಸ್ಸಿಗೆ ಸನಾತನ ಧರ್ಮವನ್ನು ಸ್ಥಾಪಿಸಲು ಎಲ್ಲಾ ಶಾಸ್ತ್ರಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿರುವವರು ಮತ್ತೆ ನಿಪುಣರು. ಸೊ ಇವರು ಇಲ್ಲಿ ಹೇಳ್ತಾ ಇರುವಂತದ್ದು ಏನು? ಈ ಷಡ್ಗೋ ಸ್ವಾಮಿಗಳ ಒಂದು ವೈಶಿಷ್ಟ್ಯತೆಯನ್ನ ಹೇಳಲಾಗಿದೆ. ಸೊ ಎಲ್ಲ ಶಾಸ್ತ್ರಗಳನ್ನ ಬಲ್ಲವರಾಗಿದ್ರು. ಆ ಶಾಸ್ತ್ರಗಳಲ್ಲಿ ಇರುವಂತಹ ಸೂಕ್ಷ್ಮತೆಯ ಅಧ್ಯಯನವನ್ನ ಕೂಡ ಅವರು ಮಾಡಿದ್ರು. ಮತ್ತೆ ಜೊತೆಗೆ ಅವುಗಳ ಅಧ್ಯಯನದಿಂದ ನಿಪುಣತೆಯನ್ನು ಕೂಡ ಅವರು ಹೊಂದಿದ್ರು. ಅದಕ್ಕಾಗಿ ಆ ನಿಪುಣತೆಯನ್ನ ಜಗತ್ತಿಗೆ ಅವರು ಸಾರಲು ಮುಂದಾದ್ರು ಅಂತ. ಸೊ ಅದರಿಂದ ಯಾವ ಲೋಕಗಳಿಗೆ ಅವರು ಈ ನಿಪುಣತೆಯನ್ನ ಸಾರಲು ಬಯಸಿದ್ರು ಅಂದ್ರೆ 3 ಲೋಕಗಳಲ್ಲಿಯೂ ಕೂಡ. ಅದಕ್ಕಾಗಿ ಆ 3 ಲೋಕಗಳಲ್ಲಿಯೂ ಕೂಡ ಅವರು ಗೌರವಿಸಲ್ಪಡ್ತಾ ಇದ್ರು. ಮತ್ತೆ ಅವರು ಗೋಪಿ ಭಾವದಿಂದ ಶ್ರೀ ಶ್ರೀ ರಾಧಾಕೃಷ್ಣರ ದಿವ್ಯವಾದ ಸೇವೆಯಲ್ಲಿ ಅವರು
ಮಗ್ನರಾಗಿದ್ರು. ಇದರಿಂದ ಅವರು ನಿಮಗ್ನರಾಗಿ ಇರುವವರಾದ್ದರಿಂದ ಅವರು ಆಶ್ರಯ ಪಡೆಯಬೇಕು ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಎಲ್ಲಿ ಶ್ರೀನಿವಾಸ ಆಚಾರ್ಯರು ನಮ್ಗೆ ಏನ್ ತಿಳಿಸ್ತಾ ಇದ್ದಾರೆ, ನಾವು ಅವರ ಆಶ್ರಯವನ್ನ ಪಡ್ಕೊಳ್ಬೇಕು ಅಂತ ಹೇಳಿ. ಯಾಕೆಂದ್ರೆ ಕೇವಲ ಒಂದೇ ಲೋಕ ಅಲ್ಲ, 3 ಲೋಕಗಳು ಕೂಡ ಗೌರವಿಸಲ್ಪಡುವಂತದ್ದು. ಮತ್ತೆ ಅವರು ಗೋಪಿ ಭಾವದಲ್ಲಿ ಇರುವಂತವರು, ಅದಕ್ಕಾಗಿ ಇವರಿಗೆ ಮಂಜರಿಗಳು ಕೂಡ ಅಂತ ಕರೀತಾರೆ. ಸೊ ಏನು ಮಂಜರಿಗಳು ಅನ್ನೋದನ್ನ ನಾವು ಮುಂದೆ ನೋಡೋಣ. ಅದಕ್ಕಾಗಿ ಇಂಥವರ ಆಶ್ರಯವನ್ನ ನಾವು ಪಡೆಯಬೇಕು ಅನ್ನೋದನ್ನ ತಿಳಿಸ್ತಾರೆ. ಸೊ 3ನೆಯ ಒಂದು ಇದರಲ್ಲಿ ಸ್ಟಾಂಜಾದಲ್ಲಿ ಏನ್ ಹೇಳಲಾಗಿದೆ, ಮತ್ತೆ ಈ 6 ಗೋಸ್ವಾಮಿಗಳಿಗೆ ಗೌರವಪೂರ್ವಕವಾದ ಪ್ರಣಾಮಗಳನ್ನ ಸಲ್ಲಿಸ್ತಾ, ಈ ಚೈತನ್ಯ ಮಹಾಪ್ರಭುಗಳನ್ನ ಅವರು ತುಂಬಾನೇ ಅರಿತಿದ್ರು. ಸೊ ಅವರ ದಿವ್ಯ ಗುಣಗಳನ್ನ ವರ್ಣಿಸುವುದರಲ್ಲಿ ಪ್ರವೀಣರಾಗಿದ್ರು ಅಂತ ಹೇಳಿ. ಸೊ ಚೈತನ್ಯ ಮಹಾಪ್ರಭುಗಳ ನೇರ ಶಿಷ್ಯರಾಗಿದ್ರು ಇವರು. ಅದಕ್ಕಾಗಿ ಅವರ ಎಲ್ಲ ಗುಣಗಳನ್ನು ಕೂಡ ಬಲ್ಲವರಾಗಿ ಎಲ್ಲರಿಗೂ ಕೂಡ ಇದನ್ನ ವರ್ಣಿಸ್ಲಿಕ್ಕೆ ಬಯಸಿದ್ರು. ಜೊತೆಗೆ ತಮ್ಮ ಗ್ರಂಥಗಳಲ್ಲಿಯೂ ಕೂಡ ಇದನ್ನ ತಿಳಿಸ್ಲಿಕ್ಕೆ ಅವರು ಇಚ್ಛೆ ಪಟ್ರು. ಸೊ ಮಹಾಪ್ರಭುಗಳಿಗೆ ಸಂಬಂಧಿಸಿದ ವಿಜ್ಞಾನದಲ್ಲಿ ಅವರು ಕುಶಲರು. ಸೊ ವಿಜ್ಞಾನ, ಮಹಾಪ್ರಭುಗಳಿಗೆ ಸಂಬಂಧಿಸಿದ ವಿಜ್ಞಾನ ಅಂತಂದ್ರೆ ಏನು? ಇದೇ ಕೃಷ್ಣ ಪ್ರಜ್ಞೆಯ ವಿಜ್ಞಾನ. ಅದಕ್ಕಾಗಿ ಇದಕ್ಕೆ ವಿಶೇಷವಾದ ಜ್ಞಾನ ಅಂತ ಕರೀತಾರೆ. ಸೊ ಇವುಗಳನ್ನ ವ್ಯಕ್ತಪಡಿಸುವುದರಲ್ಲಿ, ತಿಳಿಸುವುದರಲ್ಲಿ ಅವರು ಕುಶಲರಾಗಿದ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ದಿವ್ಯವಾದ ಗೋವಿಂದನ ಗಾನಾಮೃತವನ್ನ ಬದ್ಧಜೀವಿಗಳಿಗೆ ನೀಡಿ ಅವರ ಪಾಪ ಕಾರ್ಯಗಳ ಪ್ರತಿಕ್ರಿಯೆಗಳಿಂದ ಅವರನ್ನು ಪವಿತ್ರರನ್ನಾಗಿ ಮಾಡಬಲ್ಲರು. ಸೊ ಈಗ ನಮ್ಗೆ ಹೇಗೆ ಸ್ಫಟಿಕದ ಮನಿ ಇರುತ್ತೋ, ಸೊ ಹೇಗೆ ಎಲ್ಲವನ್ನೂ ಕೂಡ ಕಶ್ಮಲ ರಹಿತವನ್ನಾಗಿ ಮಾಡುತ್ತೋ, ಹಾಗೆ ಈ 6 ಷಡ್ಗೋಸ್ವಾಮಿಗಳು ಅವರ ಒಂದು ಅನುಗತೆಯಿಂದ, ಅಂದ್ರೆ ಅವರನ್ನ ನಾವು ಅನುಸರಿಸುವುದರಿಂದ ನಾವು ಈ ಒಂದು ಬದ್ಧ ಜೀವಿಗಳು ಏನಿದ್ದೇವೋ ನಮ್ಮ ಪಾಪ ಕಾರ್ಯಗಳ ಪ್ರತಿಕ್ರಿಯೆಗಳು ಏನಾಗುತ್ತೆ, ಕಡಿಮೆ ಆಗುತ್ತೆ. ಮತ್ತೆ ಜೊತೆಗೆ ನಮ್ಮನ್ನ ಪವಿತ್ರರನ್ನಾಗಿ ಮಾಡಬಲ್ಲದು ಅಂತ ಹೇಳಿ. ಸೊ ಈ ರೀತಿಯಲ್ಲಿ ಅವರು ದಿವ್ಯಾನಂದದ ಸಾಗರದ ಸರಹದ್ದುಗಳನ್ನ ವಿಸ್ತರಿಸುವುದರಲ್ಲಿ ನಿಪುಣರು. ಈಗ ದಿವ್ಯಾನಂದ, ಯಾವುದು ದಿವ್ಯಾನಂದ? ಸಚ್ಚಿತ್ತಾನಂದ, ಅದೇ ಕೃಷ್ಣ. ಸೊ ಅವನಲ್ಲಿ ಅಖಿಲ ರಸಾಮೃತ ಸಿಂಧು ಆಗಿರೋದ್ರಿಂದ ಅವನ ಸರಹದ್ದು ಹೊರತುಪಡಿಸಿ ಬೇರೆ ಯಾವುದನ್ನೂ ಕೂಡ ಸುಖಕ್ಕೆ ವಿಸ್ತರಿಸುವಂತಹ ಜಾಗ ಇಲ್ಲ. ಸೊ ಭೌತಿಕ ಜಗತ್ತು ಕೂಡ ಈ ಸೀಮಿತವಾಗಿರುವಂತದ್ದು. ಆದ್ರೆ ಆ ಭಗವಂತನ ದಿವ್ಯಾನಂದ ವಿಸ್ತರಣೆ ಹೊಂದಿರುವಂತದ್ದು. ಆ ವಿಸ್ತರಣೆಯನ್ನ ತಿಳಿಸುವುದರಲ್ಲಿ ತುಂಬಾನೇ ನಿಪುಣರಾಗಿದ್ರು ಅಂತ ಹೇಳಿ. ಮತ್ತೆ ಜೀವಿಗಳನ್ನ ಸಾಯುಜ್ಯ ಮುಕ್ತಿಯು ನುಂಗಿ ಹಾಕದಂತೆ ಕಾಪಾಡುವ ರಕ್ಷಕರಾಗಿದ್ರು ಅಂತ. ಸಾಯುಜ್ಯ ಮುಕ್ತಿ ಅಂತಂದ್ರೆ ಈಗಾಗಲೇ ಹೇಳಿರುವಂತದ್ದು 5 ಬಗೆಯ ಮುಕ್ತಿಯನ್ನ ನಾವು ಕಾಣ್ತೇವೆ. ಸೊ ಮುಂದೆ ಹೋದ ಹಾಗೆ ಆ ಮುಕ್ತಿಗಳನ್ನು ಕೂಡ ಯಾರು ಮೊರೆ ಹೋಗದೆ ಇರುವ ಹಾಗೆ ಅವರನ್ನ ಕೇವಲ ಭಕ್ತಿ ಯೋಗದಲ್ಲಿ ಭಕ್ತಿಯನ್ನ ಮಾಡುವ ತರ ಅವರನ್ನ ಕಾಪಾಡುವಂತಹ ರಕ್ಷಕರಾಗಿದ್ರು ಅನ್ನೋದನ್ನ ತಿಳಿಸ್ತಾರೆ. ಮತ್ತೆ ಇವರಿಗೆ ನಮನವನ್ನ ಸಲ್ಲಿಸುತ್ತಾ 4ನೆಯ ಒಂದು ಸ್ಟಾಂಜದಲ್ಲಿ ಏನು ಹೇಳಲಾಗಿದೆ ಅಂದ್ರೆ, ಈ ಅವರು ಉನ್ನತವಾದ ಉದ್ಯೋಗಗಳನ್ನು ಕೂಡ ತುಚ್ಛವಂತ ಹೇಳಿದ್ರು ಅಂತ ಹೇಳಿ. ಈಗ ಅವರು ಹುಸೇನ್ ಶಾ ಅವರ ಅವರ ಒಂದು ಇತಿಹಾಸದಲ್ಲಿ ನಾವು ಕಾಣ್ತೇವೆ. ಅವರು ಆಕ್ಚುಲಿ ಮಂತ್ರಿಗಳಾಗಿದ್ರು. ಆ ಮಂತ್ರಿ ಒಂದು ಪದವಿಯನ್ನು ಕೂಡ ತುಚ್ಛವಂತ ಭಾವಿಸಿದ್ರು ಅಂತ ಹೇಳಿ. ಯಾಕೆಂದ್ರೆ ಎಲ್ಲ ಶಾಸ್ತ್ರಗಳನ್ನ ಬಲ್ಲವರಾಗಿರೋದ್ರಿಂದ ಮಂತ್ರಿಯ ಒಂದು ಪದವಿಯನ್ನ ಅವರು ಹುಸೇನ್ ಶಾ ಅನ್ನುವಂತಹ ಆಡಳಿತದಲ್ಲಿ ಅವರು ಪಡೆದಿದ್ರು. ಅದನ್ನು ಕೂಡ ತ್ಯಜಿಸಿದ್ರು ಅಂತ ಹೇಳಿ. ಸೊ ಯಾವಾಗ ಅವರು ಚೈತನ್ಯ ಮಹಾಪ್ರಭುಗಳನ್ನ ರಾಮಕೇಲಿಯಲ್ಲಿ ಮೊದಲ ಬಾರಿಗೆ ಭೇಟಿ ಆಗ್ತಾರೆ, ಆವಾಗ ಎಲ್ಲವನ್ನ ಅವರು ತೊರಿಬೇಕು ಅನ್ನುವಂತಹ ಆಲೋಚನೆ ಬಂದು 2ನೇ ಬಾರಿ ಭೇಟಿಯಾದಾಗ ಅವರು ಎಲ್ಲವನ್ನ ತ್ಯಜಿಸಿ ಚೈತನ್ಯ ಮಹಾಪ್ರಭುಗಳ ಆಶ್ರಯದಲ್ಲಿ ಹೋಗ್ತಾರೆ. ಸೊ ಹೀಗೆ ಬದ್ಧ ಜೀವಿಗಳನ್ನ ಮುಕ್ತಾತ್ಮರನ್ನಾಗಿ ಮಾಡಲು ಅವರು ಯಾವುದೇ ಕೌಪೀನ ವಸ್ತ್ರಗಳನ್ನ, ಈಗ ಎಲ್ಲರೂ ಕೇಸರಿ ಬಟ್ಟೆಗಳನ್ನ ತೊಡ್ತಾರೆ, ಹೀಗೆ. ಸೊ ಅವರು ಕೌಪಿನ ವಸ್ತ್ರಗಳನ್ನ, ಅಂದ್ರೆ ಎಲ್ಲವನ್ನ ಈ ಭೌತಿಕದಲ್ಲಿ ಇರುವಂತಹ ವಸ್ತ್ರಗಳನ್ನ ತ್ಯಜಿಸಿ ಕೌಪಿನ ವಸ್ತ್ರಗಳನ್ನ ಸ್ವೀಕರಿಸಿ ತಮ್ಮನ್ನ ತಾವು ಭಿಕ್ಷುಕರೆಂದು ತಿಳಿದಿರು ಅಂತ ಹೇಳಿ ಇಲ್ಲಿ ತಿಳಿಸಲಾಗಿದೆ. ಯಾಕಂದ್ರೆ ಅವರು ಭಿಕ್ಷಾಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಅವರು ಸದಾ ಶ್ರೀಕೃಷ್ಣನ ಗೋಪಿ ಪ್ರೇಮ ಭಾವದಲ್ಲಿ ಆನಂದ ಸಾಗರದಲ್ಲಿ ಮುಳುಗಿದ್ರು. ಅವ್ರಿಗೆ ಏನೋ ಅವಶ್ಯಕತೆ ಇರ್ಲಿಲ್ಲ. ಹಾಗಾಗಿ ಇಲ್ಲಿ ಸದಾ ಗೋಪಿ ಪ್ರೇಮ ಭಾವದಲ್ಲಿ ಮುಳುಗಿ ಆನಂದದ ಸಾಗರದಲ್ಲಿ ಮುಳುಗಿದ್ರು. ಅವ್ರಿಗೆ ಹಾಗಾಗಿ ಬೇರೆ ಆನಂದದ ಅವಶ್ಯಕತೆ, ಭೌತಿಕ ಆನಂದದ ಅವಶ್ಯಕತೆ ಅವ್ರಿಗೆ ಇರ್ಲಿಲ್ಲ. ಹೀಗೆ ಯಾವಾಗಲೂ ಆ ಸಾಗರದ ಅಲೆಗಳಲ್ಲಿ ಪುನಃ ಪುನಃ ಸ್ನಾನ ಮಾಡುತ್ತಾ ಇದ್ದರು ಅಂತ. ಸೊ ಆ ಸಾಗರ ಹೇಗಿತ್ತು ಅಂತಂದ್ರೆ ಯಾವಾಗ್ಲೂ ಅವರು ಅದ್ರಲ್ಲಿ ಮುಂದೆ ಇಳ್ತಾ ಇದ್ರು. ಸೊ ಈಗ ನಾನು ಒಮ್ಮೆ ಮುಂದೆ ಎದ್ದಿದ್ದೀನಿ ಸಾಕು ಅಂತ ಇರ್ಲಿಲ್ಲ. ಆ ಒಂದು ದಿವ್ಯಾನಂದ ಹೇಗಿತ್ತು ಅಂತಂದ್ರೆ ಪುನಃ ಪುನಃ ಆ ಸಾಗರದಲ್ಲಿ ಮಿಂದು ಏಳೋ ತರ ಆ ಆನಂದ ಇತ್ತು ಅಂತ ಅವರು ಹೇಳ್ತಾರೆ. ಮತ್ತೆ ಅದಕ್ಕೆ ಕೊನೆನೇ ಇರ್ಲಿಲ್ಲ ಅನ್ನೋದನ್ನ. ಹೀಗೆ ಮತ್ತೆ ಈ 6 ಗೋಸ್ವಾಮಿಗಳಿಗೆ ಗೌರವಪೂರ್ವಕ ಪ್ರಣಾಮವನ್ನ ಈ 5ನೇ ಒಂದು ಸ್ಟಾಂಜದಲ್ಲಿ ನಮನಗಳನ್ನ ಸಲ್ಲಿಸ್ತಾ ದಿವ್ಯ ವೃಂದಾವನ ಧಾಮದಲ್ಲಿ ಸದಾ ರಾಧಾಕೃಷ್ಣನ ಪೂಜಿಸ್ತಿದ್ರು ಅಂತ. ಸೊ ಜೊತೆಗೆ ಇವರು ಈ ವೃಂದಾವನಕ್ಕೆ ಹೋಗಿ, ದಿವ್ಯ ಧಾಮಕ್ಕೆ ಹೋಗಿ, ಇದು ಚೈತನ್ಯ ಮಹಾಪ್ರಭುಗಳ ಆದೇಶವಾಗಿತ್ತು. ಮತ್ತೆ ಜೊತೆಗೆ ಈ ವೃಂದಾವನ ಧಾಮಗಳಲ್ಲಿ ಅವರು ವಾಸಿಸ್ತಾ ಇದ್ರು. ಮತ್ತೆ ರಾಧಾಕೃಷ್ಣರನ್ನ ಪೂಜಿಸ್ತಾ ಇದ್ರು. ವೃಂದಾವನ ಧಾಮವು ಸುಂದರವಾದ ಮರಗಳಿಂದ, ಅದಕ್ಕೆ ಬೃಂದಾವನ ಅಂತ ಕರೀತಾರೆ. ಸೊ
ಇಲ್ಲಿ ತುಂಬಾನೇ ಮರಗಳು, ಹೂಗಳು, ಹಣ್ಣುಗಳಿಂದ ತುಂಬಿ ವಿವಿಧವಾದಂತಹ ಬಗೆಯ ರತ್ನಗಳನ್ನು ತಮ್ಮ ಬೇರುಗಳ ಕೆಳಗೆ ಹೊಂದಿದ್ದವು ಅಂತ. ಯಾವ ರತ್ನಗಳು ಅಂತಂದ್ರೆ ಅದೇ ಗೋಪಿ ಭಾವದ ರತ್ನಗಳು. ಸೊ ಪ್ರತಿಯೊಂದು ವೃಂದಾವನದಲ್ಲಿರುವಂತಹ ಮರಗಳು ಕೂಡ ಒಂದು ರಸದಲ್ಲಿದ್ವು, ಭಗವಂತನ ಒಂದು ರಸದಲ್ಲಿ ಭಕ್ತಿಯಲ್ಲಿದ್ವು. ಅದಕ್ಕಾಗಿ ಅವುಗಳಿಗೆಲ್ಲ ರತ್ನಗಳು ಅಂತ ಕರೆಯಲಾಗಿದೆ. ಸೊ ಹೀಗೆ ಬೇರುಗಳ ಕೆಳಗೆ ಅವರು ತಮ್ಮನ್ನ ಹೊಂದಿದ್ರು ಅಂತ. ಸೊ ಗೋಸ್ವಾಮಿಗಳು ಜೀವಿಗಳಿಗೆ ಜೀವನದ ಲಕ್ಷ್ಯವೆಂಬ ಉತ್ತಮವಾದ ವರವನ್ನು ಅತ್ಯಾನಂದದಿಂದ ನೀಡುವರು. ಸೊ ಇವರು ಎಷ್ಟು ಕರುಣಾಮಯಿಗಳು ಅಂತಂದ್ರೆ, ಸೊ ನಾವು ಇವರಿಗೆ ಈ ಒಂದು ಆನಂದವನ್ನ ಬೇಡಿದ್ರೆ ತುಂಬಾನೇ ಸರಳವಾಗಿ ಕೃಪೆಯಿಂದ ನಮಗೆ ದಾರಿ ಎರೆಯುವಂಥವ್ರು ಅನ್ನೋದನ್ನ ಹೇಳ್ತಾರೆ. ಮತ್ತೆ 6ನೇಯದರಲ್ಲಿ ಈ ಗೌರವಪೂರ್ವಕ ಪ್ರಣಾಮಗಳನ್ನ 6 ಗೋಸ್ವಾಮಿಗಳಿಗೆ ಸಲ್ಲಿಸುತ್ತಾ ಭಗವಂತನ ನಾಮ ಜಪವನ್ನ ಮತ್ತೆ ಪ್ರಣಾಮಗಳನ್ನ ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಮಾಡ್ತಾ ಇದ್ರು. ಈಗ ನಮಗೆಲ್ಲರೂ ಕೂಡ ಶ್ರೀಲ ಪ್ರಭುಪಾದವರು ಕೊಟ್ಟಿರುವಂತದ್ದು 16, ಕನಿಷ್ಠವಾಗಿ 16 ಸುತ್ತು ಜಪವನ್ನ ಮಾಡ್ಬೇಕಾಗಿರುವಂತದ್ದು ಕನಿಷ್ಠ ಅಂತ ಹೇಳಿರುವಂತದ್ದು ಇಲ್ಲಿ ನಮ್ಗೆ. ಆದ್ರೆ ನಾವೆಲ್ಲರೂ ಕೂಡ 16 ಸುತ್ತಿಗೆ ಇಲ್ಲಿ ಸ್ಟಿಕ್ ಆಗಿ ಹೋಗ್ಬಿಟ್ಟಿದ್ದೀವಿ. ಆದ್ರೆ ಇಲ್ಲಿ ಷಡ್ಗೋಸ್ವಾಮಿಗಳು ಏನಿದ್ರು ಅಂತಂದ್ರೆ, ಸೊ ಭಗವಂತನ ನಾಮ ಜಪವನ್ನ ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಅವರು ಮಾಡ್ತಾ ಇದ್ರು ಅಂತ ಹೇಳಿ. ಸೊ ಈ ರೀತಿಯಲ್ಲಿ ಅವರು ತಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ಸೊ ಅಮೂಲ್ಯವಾದಂತಹ ಈ ರತ್ನವನ್ನ, ನಾಮದ ಜಪವನ್ನ ಪಡೆದಿದ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಈ ಜೀವನವನ್ನ ಅಮೂಲ್ಯವಾಗಿ ಉಪಯೋಗಿಸ್ಕೊಳ್ತಾ ಇದ್ರು ಭಗವಂತನ ನಾಮ ಸ್ಮರಣೆಯಲ್ಲಿ. ಮತ್ತೆ ಭಗವಂತನ ಸೇವಾ ಕಾರ್ಯಗಳಲ್ಲಿ ಅವರು ಮಗ್ನನಾಗಿದ್ರು. ಸೊ ಭಗವಂತನ ದಿವ್ಯ ಗುಣಗಳನ್ನ ಯಾವಾಗ್ಲೂ ಕೂಡ ಸ್ಮರಿಸ್ತಾ ಇದ್ರು. ಮತ್ತೆ ಅವರು ಈ ನಿದ್ರೆಯನ್ನ ಆಹಾರವನ್ನ ಜಯಿಸಿದ್ರು ಅಂತ ಹೇಳಿ. ಈಗಾಗ್ಲೇ ಅರ್ಜುನನನ್ನ ಗೂಢಾಕೇಶ ಅಂತ ಕರೀತಾರೆ. ಸೊ ಅವನು ನಿದ್ರೆಯನ್ನ ಜಯಿಸಿದಂಥವನು. ಹಾಗೆ ಈ 6 ಗೋಸ್ವಾಮಿಗಳು ಕೂಡ ನಿದ್ರೆಯನ್ನ ಆಹಾರವನ್ನ ಎರಡನ್ನೂ ಕೂಡ ಜಯಿಸಿದ್ರು ಅನ್ನೋದನ್ನ. ಮತ್ತೆ ಯಾಕಂದ್ರೆ ಅವರು ಇಂದ್ರಿಯ ನಿಯಂತ್ರಣದಲ್ಲಿ ಇತ್ತು ಅಂತ. ಅವರು ಸದಾ ನಮ್ರ ಭಾವದಿಂದ ನಡೆದುಕೊಂಡ್ರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸದಾ ನಮ್ರ ಭಾವದಿಂದ. ಏಕೆ ಈ ಆಹಾರ, ನಿದ್ರೆ, ಸೊ ಇವೆಲ್ಲವೂ ಕೂಡ ಭಗವಂತನ ನಾಮ ಸ್ಮರಣೆಗಾಗಿ ಬಳಸಿದಾಗ ತಾನಾಗಿಯೇ ನಮ್ರತೆ ಭಾವ ಅನ್ನುವಂಥದ್ದು ಈ ನಮ್ಮಲ್ಲಿ ಹುಟ್ಕೊಳ್ಳುವಂಥದ್ದು. ಮತ್ತೆ 7ನೇಯದ್ರಲ್ಲಿ ಷಡ್ಗೋಸ್ವಾಮಿ ಅವರಿಗೆ ಮತ್ತೆ ಇಲ್ಲಿ ಶ್ರೀನಿವಾಸ ಆಚಾರ್ಯರು ನಮನಗಳನ್ನ ಸಲ್ಲಿಸ್ತಾ ಇವ್ರು ಏನ್ ಮಾಡ್ತಾ ಇದ್ರು, ಆಗಾಗ ಈ ವೃಂದಾವನದಲ್ಲಿ ಇರುವಂತಹ ರಾಧಾಕುಂಡದ ಹತ್ತಿರ, ಮತ್ತೆ ಯಮುನಾ ನದಿಯ ತೀರದಲ್ಲಿ, ಮತ್ತೆ ಕೆಲವೊಮ್ಮೆ ವಂಶಿವಟ ಅಂತ ಹೇಳ್ತೇವೆ. ಸೊ ವಂಶಿವಟದ ಹತ್ತಿರ ಇರ್ತಾ ಇದ್ರು ಅಂತ ಹೇಳಿ. ಮತ್ತೆ ಅಲ್ಲಿ ಅವರು ವಂಶಿವಟ ಅಂತಂದ್ರೆ ಇಲ್ಲಿ ಶ್ರೀಕೃಷ್ಣ ಕೊಳಲನ್ನ ಊದಿಸ್ತಾ ಇರುವಂತಹ ಒಂದು ವಟ ಅಂದ್ರೆ ಒಂದು ವೃಕ್ಷ. ಅಲ್ಲಿ ಅವರು ಇರ್ತಾ ಇದ್ರು. ಸೊ ಅಲ್ಲಿ ಅವರು ಕೃಷ್ಣನೆಡೆಗೆ ಪ್ರೇಮಾನಂದದಿಂದ ವಿವಿಧ ದಿವ್ಯ ಅನುಭೂತಿಗಳನ್ನ ಪ್ರದರ್ಶಿಸುತ್ತಾ ಕೃಷ್ಣ ಪ್ರಜ್ಞೆಯ ಪರಮಾನಂದ ಸಾಗರದಲ್ಲಿ ಮುಳುಗಿ ಹೋಗ್ತಾ ಇದ್ರು. ಸೊ ಹೇಗೆ ನಾವು ಯಾವುದೇ ಒಂದು ಹಾಡನ್ನ ಕೇಳಿದಾಗ ಅಥವಾ ಯಾವುದೇ ಒಂದು ವಿಷಯವನ್ನ ಕೇಳಿದಾಗ ನಾವು ಹೇಗೆ ಮುಳುಗಿ ಹೋಗ್ತೀವೋ ಅದೇ ತರ ಕೃಷ್ಣನ ಪ್ರೇಮಾನಂದದಲ್ಲಿ ಅವರು ಸದಾ ದಿವ್ಯ ಅನುಭೂತಿಯನ್ನ ಪಡಿತಾ ಅವರು ಕೃಷ್ಣ ಪ್ರಜ್ಞೆಯ ಪರಮಾನಂದ ಸಾಗರದಲ್ಲಿ ಮುಳುಗ್ತಾ ಇದ್ರು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಕೊನೆಯದಾಗಿ 8ನೇ ಒಂದು ಸ್ಟಾಂದದಲ್ಲಿ ಮತ್ತೆ ಪೂರ್ವಕವಾದ ಪ್ರಣಾಮಗಳನ್ನ ಷಡ್ಗುರು ಸ್ವಾಮಿ ಅವರಿಗೆ ಸಲ್ಲಿಸುತ್ತಾ ಅವರು ವೃಂದಾವನದಲ್ಲಿ ಉಚ್ಚ ಸ್ವರದಲ್ಲಿ ಈ ರೀತಿಯಾಗಿ ಕೂಗ್ತಾ ಇದ್ರು ಅಂತ ಹೇಳ್ತಾರೆ. ಸೊ ಇದು ಒಂದು ಶುದ್ಧ ಭಕ್ತರ ಲಕ್ಷಣ ಆಗಿರುತ್ತೆ. ಸೊ ಯಾಕೆಂತಂದ್ರೆ ಇದು ಒಂದು ವಿಪ್ರಲಂಬ ಭಾವ ತೋರಿಸುತ್ತೆ. ಯಾಕಂತಂದ್ರೆ ನಾವ್ ಯಾರಿಗಾದ್ರೂ ಇದಕ್ಕೆ ಸೆಪರೇಷನ್ ಅಂತ ಕರೀತಾರೆ, ವಿಪ್ರಲಂಬ ಭಾವ. ನಾವ್ ಯಾರಿಂದಾದ್ರೂ ದೂರ ಆದ್ರೆ ಹೇಗೆ ನಮ್ಮ ಮನಸ್ಸು ಕೂಗುತ್ತೋ, ಅವರನ್ನ ನಮ್ಮ ಹತ್ರ ಸೆಳೆಯುತ್ತೋ, ಕರಿಯುತ್ತೋ, ಅದೇ ತರ ಇಲ್ಲಿ ಭಗವಂತನನ್ನ ಅವರು ಕೂಗ್ತಾ ಇದ್ರು ಅಂತ ಹೇಳ್ತಾರೆ. ಯಾವ ತರ ಕೂಗ್ತಾ ಇದ್ರು ಅಂದ್ರೆ, ಓ ವೃಂದಾವನೇಶ್ವರಿ, ರಾಧಾರಾಣಿ, ಓ ಲಲಿತಾ, ಓ ನಂದಕುಮಾರ, ಈಗ ಎಲ್ಲಿದ್ದೀರಾ ನೀವು? ಈಗ ಗೋವರ್ಧನ ಪರ್ವತದ ಹತ್ತಿರ ಇದ್ದೀರಾ? ಯಾಕೆಂತಂದ್ರೆ ದ್ವಾಪರ ಯುಗದಲ್ಲಿ ವೃಂದಾವನದಲ್ಲಿ ತನ್ನ ಲೀಲೆಗಳನ್ನ ಮಾಡಿರುವಂತದ್ದು ಕೃಷ್ಣ. ಸೊ ಅದಕ್ಕಾಗಿ ಅಲ್ಲಿ ಲೀಲೆಗಳನ್ನ ಅವರು ಕಾಣದೇ ಇದ್ರೂನು ಕೂಡ, ಯಾಕಂದ್ರೆ ಇವರೆಲ್ಲರೂ ಕೂಡ ಭಗವಂತನ ಸಹವರ್ತಿಗಳು. ಭಗವಂತ ಭೂಮಿ ಮೇಲೆ ಅವತರಿಸಿ ಬರುವಾಗ ಇವರೆಲ್ಲರ ಜೊತೆಗೆ ಬರ್ತಾನೆ. ಆದ್ರೂನು ಕೂಡ ಇವರು ಇಲ್ಲಿ ಬಂದಾಗ ಸ್ವಲ್ಪ ಅವರಿಗೆ ಜ್ಞಾಪಕ ಇರೋದಿಲ್ಲ. ಆದ್ರೂ ಕೂಡ ಆ ಪ್ರಜ್ಞೆ ಇರುತ್ತೆ, ಭಗವತ್ ಪ್ರಜ್ಞೆ ಇರುತ್ತೆ. ಅದಕ್ಕಾಗಿ ನೀವು ಆವಾಗ ಮಾಡಿರುವಂತಹ ಲೀಲೆ ಈಗ ಎಲ್ಲಿದೆ? ನೀವೆಲ್ಲರೂ ಕೂಡ ಎಲ್ಲಿದ್ದೀರಾ? ಗೋವರ್ಧನ ಪರ್ವತದ ಹತ್ತಿರ ಇದ್ದೀರಾ? ಸೊ ಯಮುನಾ ನದಿಯ ದಡದ ಮೇಲಿನ ಮರಗಳ ಕೆಳಗಡೆ ಇದ್ದೀರಾ? ಸೊ ಅಂತ ಹೇಳಿ ಅವರು ಈ ರೀತಿಯ ಭಾವನೆಗಳಿಂದ ಅವರನ್ನ ಹುಡುಕುತ್ತಾ ಅವರನ್ನ ಒಂದು ವಿರಹದ ವೇದನೆಯನ್ನ ಪಡಿತಾ ಸೊ ಈ ಕೃಷ್ಣ ಪ್ರಜ್ಞೆಯನ್ನ ಆಚರಿಸ್ತಾ ಇದ್ರು ಅಂತ. ಸೊ ಹೀಗೆ ಒಟ್ಟಾರೆ ಇಲ್ಲಿ ಅವರು 6 ಗೋಸ್ವಾಮಿಗಳ ಒಂದು ಚಟುವಟಿಕೆಗಳನ್ನ, ವೈಶಿಷ್ಟ್ಯತೆಗಳನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಯಾರು? ಶ್ರೀನಿವಾಸ ಆಚಾರ್ಯರು. ಸೊ ಇದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕಾಯ್ತು. ಯಾಕೆಂದ್ರೆ ಈ ಒಂದು ಷಡ್ಗೋಸ್ವಾಮಿಗಳಿಗೂ ಮತ್ತೆ ಈ ಭಕ್ತಿ ರಸಾಮೃತ ಸಿಂಧು ಅನ್ನುವಂತಹ ಗ್ರಂಥ ನಮ್ಮ ಮುಂದೆ ಪ್ರಸ್ತುತ ಆಗ್ಲಿಕ್ಕೂ ಕೂಡ ತುಂಬಾನೇ ಒಂದು ಸಾಮ್ಯತೆ ಇದೆ. ಅದಕ್ಕೋಸ್ಕರ ನನಗೆ ಇದನ್ನ ತಿಳಿಸ್ಬೇಕಾಯ್ತು. ಹರೇ ಕೃಷ್ಣ.
ಓಕೆ, ಈಗ ನಾವು ಭಕ್ತಿಯ ಸಾಮರ್ಥ್ಯ ಸಿಂಧುವಿನ ಕುರಿತಾಗಿ ತಿಳಿದುಕೊಳ್ಳೋಣ. ಸೊ ಆಮೇಲೆ ನಮಗೆ ಇಲ್ಲಿರುವಂತಹ ಫ್ರೀ ಫೇಸ್ ಈಗಾಗಲೇ ಹೇಳಿರುವಂತಹ ಪ್ರಸ್ತಾವನೆ ಮತ್ತೆ ಪರಿಚಯ, ಪೀಠಿಕೆ, ಪ್ರಸ್ತಾವನೆ ಮತ್ತೆ ಪೀಠಿಕೆ, ಇವು ಎರಡುಗಳ ಕುರಿತಾಗಿ ನಾವು ಇವತ್ತು ತಿಳಿದುಕೊಳ್ತೇವೆ. ಈ ಭಕ್ತಿ ರಸಾಮೃತ ಸಿಂಧುವಿನ ಕುರಿತಾಗಿ ಸ್ವಲ್ಪ ನಾವು ತಿಳಿದುಕೊಳ್ಳೋಣ. ಈ ಭಕ್ತಿ ರಸಾಮೃತ ಸಿಂಧು ತಿಳಿಸ್ಲಿಕ್ಕೆ ಆಕ್ಚುಲಿ ನಾನು ಅರ್ಹತೆಯನ್ನ ಹೊಂದಿಲ್ಲ. ಆದ್ರೂ ಈ ಹಿರಿಯ ಆಚಾರ್ಯರ ಹೆಜ್ಜೆಗಳನ್ನ ಅನುಸರಿಸಿ ಆ ಯಾರು ಹಿರಿಯ ಆಚಾರ್ಯರ ಹೆಜ್ಜೆಗಳನ್ನ ಅನುಸರಿಸ್ತಾ ಇರ್ತಾರೋ, ಸೊ ಯಾರು ಅಂದ್ರೆ ಈ ನಮ್ಮ ಇಸ್ಕಾನ್ ನಲ್ಲಿ ಇರುವಂತಹ ಗುರು ಪರಂಪರೆ ಮತ್ತೆ ಗುರು ವೃಂದ ಅಂತ ಹೇಳ್ತೇವೆ. ಸೊ ಮತ್ತೆ ನಮ್ಗೆ ಕಲಿಸಿದಂತಹ ಗುರುಗಳು, ಸೊ ಅವರ ಒಂದು ಅವರ ಅನುಸರಣೆಯನ್ನ ಮಾಡಿ ನಾ ಅದನ್ನ ನಿಮ್ಗೆ ಮರುಕಳಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತೀನಿ. ಯಾಕಂದ್ರೆ ನಮ್ಗೆ ಈ ಒಂದು ಭಕ್ತಿ ರಸಾಮೃತ ಸಿಂಧು ಅನ್ನುವಂಥದ್ದನ್ನ ತಿಳಿಸ್ಲಿಕ್ಕೆ ನಮ್ಗೆ ಇನ್ನು ಕೂಡ ಅರ್ಹತೆ ಇಲ್ಲ. ಸೊ ಅವರ ಒಂದು ಅನುಸರಣೆಯನ್ನ ಮಾಡಿ ಅದನ್ನ ನಿಮ್ಗೆ ತಿಳಿಸ್ಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ. ಈ ಭಕ್ತಿ ರಸ ಅಮೃತ ಸಿಂಧು, ಸೊ ಇದು ಇತರ ಜ್ಞಾನವನ್ನ ಹೊಂದಿದಂತಹ ಗ್ರಂಥ ಅಲ್ಲ. ಯಾಕೆಂದ್ರೆ ಇದನ್ನ ತಿಳಿಸಿಕೊಡ್ಲಿಕ್ಕೆ ಸ್ವತಃ ಚೈತನ್ಯ ಮಹಾಪ್ರಭುಗಳೇ ಅವತರಿಸಿ ಬಂದ್ರು ಅಂತ ಹೇಳಿ. ಸೊ ಯಾರಿಗೆ ಇದನ್ನ ತಿಳಿಸಿದ್ರು? ಚೈತನ್ಯ ಮಹಾಪ್ರಭುಗಳು. ಸೊ ಚೈತನ್ಯ ಮಹಾಪ್ರಭುಗಳು ತಿಳಿಸಿರೋದು ಶ್ರೀಲ ರೂಪ ಗೋಸ್ವಾಮಿ ಅವರಿಗೆ. ಈ ಭಕ್ತಿ ರಸ ಅಮೃತ ಸಿಂಧುವನ್ನ ಒಂದು ಇತರ ಜ್ಞಾನ ಹೊಂದಿದಂತ ಪುಸ್ತಕ ಅಲ್ಲದೆ, ಸೊ ಇದು ಭಕ್ತಿಯ ಜ್ಞಾನ, ವಿಶೇಷವಾದಂತಹ ಜ್ಞಾನ ಹೊಂದಿರುವಂತಹ ಪುಸ್ತಕ ಇದಾಗಿದೆ. ಸೊ ಇದನ್ನ ತಿಳಿಸಿಕೊಳ್ಳಿಕ್ಕೆ ಚೈತನ್ಯ ಮಹಾಪ್ರಭುಗಳಿಗೆ ಸ್ವತಃ ಅವತರಿಸಿ ಬಂದಿರೋದನ್ನ ನಾವು ಕಾಣ್ತೇವೆ. ಸೊ ಯಾರಿಗೆ ತಿಳಿಸಿಕೊಟ್ಟಿರುವಂತದ್ದು 10 ದಿನಗಳ ಕಾಲ ಶ್ರೀಲ ರೂಪ ಗೋಸ್ವಾಮಿ ಅವರಿಗೆ ಇದನ್ನ ಉಪದೇಶಿಸಿರುವಂತದ್ದು. ಸೊ ಉಪದೇಶಿಸಿರುವಂತಹ ಒಂದು ಉಪದೇಶನೇ ನಮ್ಗೆ ಈಗ ಗ್ರಂಥದ ರೂಪದಲ್ಲಿ ಬಂದಿರುವಂತದ್ದು. ಸೊ ಅದೇ ಭಕ್ತಿ ರಸಾಮೃತ ಸಿಂಧು. ಈ ಭಕ್ತಿ ರಸಾಮೃತ ಸಿಂಧು ಅನ್ನುವಂಥದ್ದು ಈ ಸಂಪೂರ್ಣವಾಗಿ ಶ್ರೀಮತಿ ರಾಧಾರಾಣಿಯ ಕ್ಷೇತ್ರ ಆಗಿದೆ. ಹೇಗೆ ಅಂತಂದ್ರೆ, ಈಗ ನೋಡಿ, ಶ್ರೀಕೃಷ್ಣ ಯಾವಾಗ ಮೀನಿನ ಅವತಾರ ಎತ್ತಿ ಬರ್ತಾನೋ ಅವಾಗ ನಾವೇನ್ ಹೇಳ್ತೇವೆ? ಆ ಅವತಾರಕ್ಕೆ ನಾವು ಮತ್ಸ್ಯಾವತಾರ ಅಂತ ಹೇಳಿ ಕರೆದ್ವಿ. ಮತ್ತೆ ಯಾವಾಗ ಭಗವಂತ ಶಬ್ದದ ರೂಪದಲ್ಲಿ ಬಂದ, ಸೊ ಆ ಶಬ್ದಗಳ ಕಂಪನದ ರೂಪದಲ್ಲಿ ಬರ್ತಾನೆ, ಸೊ ಅವಾಗ ನಾವು ಅದಕ್ಕೆ ಹರೇ ಕೃಷ್ಣ ಮಹಾಮಂತ್ರದ ಅವತಾರ ಅಂತ ಕರೀತೇವೆ. ಸೊ ಭಗವಂತನ ಮಹಾಮಂತ್ರದ ರೂಪದಲ್ಲಿ ಬಂದಿರುವಂತದ್ದು, ಅದು ಕೂಡ ಒಂದು ಭಗವಂತನ ಅವತಾರನೇ. ಇದು ಕೂಡ ಭಗವಂತನ ಅವತಾರ. ಮತ್ತೆ ಯಾವಾಗ ಭಗವಂತ ಗ್ರಂಥದವನ್ನ ಅವತರಿಸಿ ಬಂದಾಗ, ಸೊ ಅದಕ್ಕೆ ಶ್ರೀಮದ್ ಭಾಗವತ ಅಂತ ಹೇಳ್ತಾರೆ. ಸೊ ಅದೇ ತರಹ ಯಾವಾಗ ಈ ಶ್ರೀಮತಿ ರಾಧಾರಾಣಿ ಈ ಪುಸ್ತಕ ಅಂತಂದ್ರೆ ಈ ಗ್ರಂಥವಾಗಿ ಅವತರಿಸಿದಾಗ, ಅದನ್ನ ಈ ಶ್ರೀಮತಿ ರಾಧಾರಾಣಿ ಯಾವಾಗ ಗ್ರಂಥದ ರೂಪದಲ್ಲಿ ಅವತರಿಸ್ತಾಳೆ, ಭಗವಂತ ಗ್ರಂಥದ ರೂಪದಲ್ಲಿ ಅವತರಿಸಿದಾಗ ಅದು ಭಾಗವತಮಾಯಿತು. ಯಾವಾಗ ಶ್ರೀಮತಿ ರಾಧಾರಾಣಿ ಗ್ರಂಥದ ರೂಪದಲ್ಲಿ ಅವತರಿಸ್ತಾಳೆ ಆವಾಗ ಅದು ಎನ್ನೋಡಿ ಆಯ್ತು ಅಂತ ಹೇಳ್ತಾರೆ. ಅದೇ ನೆಕ್ಟರ್ ಆಫ್ ಡಿವೋಷನ್. ಅದಕ್ಕಾಗಿ ಇದನ್ನ ನಾವು ತಿಳಿದುಕೊಳ್ಬೇಕು. ಯಾಕೆಂತಂದ್ರೆ ನಮ್ಗೆ ಅವಳ ಕೃಪೆ ಬೇಕು ಫಸ್ಟ್. ಸೊ ಕೃಷ್ಣನ ಒಂದು ನಾವು ಭಕ್ತಿಯನ್ನ ಮಾಡ್ಬೇಕು ಅಂತಂದ್ರೆ, ಸೊ ಕೃಷ್ಣನ ಭಕ್ತಿಯಲ್ಲಿ ರಸದಲ್ಲಿ ಅವುಗಳನ್ನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ, ಭಕ್ತಿ ಸೇವೆ ಕೊಡ್ಬೇಕು ಅಂದ್ರೆ ಫಸ್ಟ್ ನಮ್ಗೆ ಬೇಕಾಗಿರುವಂತದ್ದು ರಾಧಾರಾಣಿಯ ಕೃಪೆ, ಮತ್ತೆ ಜೊತೆಗೆ ಅವಳ ಸಖಿಯರ ಕೃಪೆ. ಸಖಿಯರು ಅಷ್ಟ ಸಖಿಯರಂತ ಆಗಿ ಕಾಣ್ತೇವೆ ನಾವು. ಮತ್ತೆ ಆ ಅಷ್ಟ ಸಖಿಯರ ಸಹವರ್ತಿಗಳು ಅಂತ ಕೂಡ ನಾವು ಕರಿತೇವೆ. ಅಷ್ಟ ಸಖಿಯರ ಸಹವರ್ತಿಗಳಿಗೆ ನಾವು ಇಲ್ಲಿ ಮಂಜರಿಗಳು ಅಂತ ಕರಿತೇವೆ. ಈ 6 ಷಡ್ಗೋಸ್ವಾಮಿಗಳ ಏನು ನಾವು ಈ ಒಂದು ಭಜನನ್ನ ಈಗ ಇದು ಅಷ್ಟಕವನ್ನ ನಾವು ತಿಳಿದುಕೊಂಡ್ವಿ. ಈ 6 ಗೋಸ್ವಾಮಿಗಳು ಕೂಡ ಏನು ಮಂಜರಿಗಳು ಅಂತ ಕರೀತಾರೆ. ಈ ಮಂಜರಿಗಳಿಗೆ ಅವ್ರದೇ ಆದಂತಹ ಹೆಸರುಗಳಿದೆ. ವಿವಿಧವಾದಂತಹ ಹೆಸರುಗಳನ್ನ ನಾವು ಕಾಣ್ತೇವೆ ಮಂಜರಿಗಳಿಗೆ. ಈಗ ಶ್ರೀಲರೂಪ ಗೋಸ್ವಾಮಿಗಳಿಗೆ ಮಂಜರಿಗಳಂದ್ರೆ ಯಾರು ಮೊದಲು ಅದನ್ನ ನೋಡೋಣ. ಮಂಜರಿ ಅಂತಂದ್ರೆ ಈಗ ನಾವು ಇದಕ್ಕೆ ಮಾಯಾಪುರ್ಗೆ ನೀವು ಹೋಗಿರ್ಬೋದು ಅನ್ಕೊಳ್ತಾನೆ. ಸೊ ಅಥವಾ ಮಾಯಾಪುರಿಂದ ನೀವು ಆನ್ಲೈನ್ ಅಲ್ಲಿ ಮಂಗಳಾರತಿಯನ್ನು ಕೂಡ ನೋಡ್ತಿರ್ಬಹುದು, ಡಿಟೀಸ್ ಗಳನ್ನ ನೋಡ್ತಿರ್ಬಹುದು. ಸೊ ರಾಧೆ ಕೃಷ್ಣರಿದ್ದಾರೆ. ರಾಧೆ ಕೃಷ್ಣರ ಪಕ್ಕದಲ್ಲಿ ರೈಟ್ ಹ್ಯಾಂಡ್ ಸೈಡ್ ಮತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್, ಬಲಗಡೆ ಮತ್ತೆ ಎಡಗಡೆ ಸೊ ನಾವು ಅಷ್ಟ ಸಖಿಯರನ್ನ ಕಾಣ್ತೇವೆ. ಸೊ ಅಷ್ಟ ಸಖಿಯರು ಯಾರು ಅನ್ನೋದು ನಿಮ್ಗೆ ಗೊತ್ತಿದೆ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಲಲಿತಾ ಸಖಿ, ವಿಶಾಖ, ಚಂಪಕಲತಾ, ಸಿತಾರ, ತುಂಗವಿದ್ಯಾ, ಇಂದುಲೇಖ,
ತುಂಗಾದೇವಿ ಸುದೇವಿ. ಹಾ ರಂಗದೇವಿ. ಓಕೆ, ತುಂಗ ವಿದ್ಯಾ ಆಯ್ತು, ಇಂದುಲೇಖ ರಂಗಾದೇವಿ. ರಂಗಾದೇವಿ ಮತ್ತೆ ಸುದೇವಿ. ಸೊ ಇವರನ್ನ ನಾವು ಕಾಣ್ತೇವೆ. ಇಲ್ಲಿ ಬಲಗಡೆ ಇರುವಂತವ್ರು ಲಲಿತಾ, ವಿಶಾಖ, ಚಂಪಕಲತಾ ಮತ್ತೆ ಚಿತ್ರ. ಎಡಗಡೆ ಇರುವಂತವ್ರು ತುಂಗವಿದ್ಯಾ, ಇಂದುಲೇಖ, ರಂಗಾದೇವಿ ಮತ್ತೆ ಸುದೇವಿ. ಸೊ ಇವರು ಒಂದೊಂದು ಕಾರ್ಯವನ್ನ ನಾವು ನೋಡ್ತೇವೆ. ಅಂದ್ರೆ ಲಲಿತಾ, ಇದು ಫಾರ್ಮೋಸ್ಟ್ ಸಖಿ ಅಂತ ಹೇಳ್ತೇವೆ. ಅಂತಂದ್ರೆ ಇದು ತುಂಬಾನೇ ಹತ್ತಿರವಾಗಿರುವಂತಹ, ರಾಧಾರಾಣಿಗೆ ಹತ್ತಿರವಾಗಿರುವಂತಹ ಸಖಿ, ತುಂಬಾನೇ ಹತ್ತಿರವಾಗಿರುವಂತದ್ದು ರಾಧಾರಾಣಿಗೆ. ಉಳಿದ ಸಖಿಯರಿಗಿಂತ ಇವಳು ತುಂಬಾನೇ ಹತ್ತಿರವಾಗಿರುವಂತವಳು. ಸೊ ಇವಳು ರಾಧಾರಾಣಿಗಿಂತ ಸ್ವಲ್ಪ ದೊಡ್ಡವಳು ಅಂತ ಹೇಳ್ತಾರೆ. ಸೊ ಇವರು ಈ ಇವರೊಂದೊಂದು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಅಲ್ಲಿ ರಾಧಾರಾಣಿಗೆ ಒಂದೊಂದು, ಎಲ್ಲಿ ವೃಂದಾವನದಲ್ಲಿ. ಇಲ್ಲಿ ಯಾವಾಗ ರಾಧೆ ಮತ್ತೆ ಕೃಷ್ಣ ಸೆಪರೇಷನ್ ಭಾವದಲ್ಲಿ ಇರ್ತಿದ್ರು, ವಿರಹದ ಭಾವದಲ್ಲಿ ಇದ್ದಾಗ, ಸೊ ಅವರನ್ನ ಜೊತೆಗೂಡಿಸ್ಲಿಕ್ಕೆ ಅವಳು ಬೇರೆ ಬೇರೆ ತರನಾದಂತಹ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡ್ತಾ ಇದ್ಲು ಅಂತ ಇಲ್ಲಿ ಹೇಳ್ತಾರೆ. ಯಾರು? ಲಲಿತಾ. ಸೊ ವಿಶಾಖ ಒಂದು ಕಾರ್ಯವನ್ನ ಮಾಡ್ತಾ ಇದ್ಲು. ಸೊ ಹೀಗೆ ಸೊ ಬೇರೆ ಬೇರೆದವರು ಇದನ್ನ ನಾವು ಇನ್ನೊಮ್ಮೆ ನೋಡೋಣ. ಸೊ ಇಷ್ಟೇ, ಅಂದ್ರೆ ಕ್ಲೋದಿಂಗು ಅಂದ್ರೆ ಬಟ್ಟೆ, ಅವಳ ಆಭರಣಗಳನ್ನ ಸೊ ಎಲ್ಲವೂ ಅರೇಂಜ್ ಮಾಡ್ತಾ ಇರೋಳು ವಿಶಾಖ ಅಂತ ಹೇಳ್ತಾರೆ. ಸೊ ಹೀಗೆ ಬೇರೆ ಬೇರೆ ಕಾರ್ಯಗಳನ್ನ ಅವ್ರು ಮಾಡ್ತಾ ಇದ್ರು. ಸೊ ಇದಷ್ಟು ಉದಾಹರಣೆಯನ್ನ ಕೊಟ್ಟಿರುವಂತದ್ದು. ಈ ಹೇಗೆ ಅಷ್ಟ ಸಖಿಯರಿದ್ದಾರೋ, ಎಡಗಡೆ ಬಲ್ಗಡೆ ರಾಧಾ ಕೃಷ್ಣರ ಎಡಗಡೆ ಬಲ್ಗಡೆ, ಆ ಅಷ್ಟ ಸಖಿಗಳಿಗೆ ಮಂಜರಿಗಳಂತ ಕರೀತಾರೆ, ಅಥವಾ ಆ ಅಷ್ಟ ಸಖಿಗಳ ಸಹವರ್ತಿಗಳಿಗೆ ಮಂಜರಿಗಳು ಅಂತ ಕರೀತಾರೆ. ಸೊ ಆ ಮಂಜರಿಗಳೇ ಈ ಷಡ್ ಗೋಸ್ವಾಮಿಗಳು ಅಂತ ನಾವು ಕರಿತೇವೆ. ಆಕ್ಚುಲಿ 8 ಜನರು ನಾವು ಗೋಸ್ವಾಮಿಗಳನ್ನ ಕಾಣ್ತೇವೆ. ಸೊ ಅದರಲ್ಲಿ ಇಲ್ಲಿ ನಮ್ಗೆ ಇರೋದು 6 ಗೋಸ್ವಾಮಿಗಳು. ಸೊ ಇವರಿಗೆ ಮಂಜರಿಗಳು. ಹಾಗಾದ್ರೆ ಮಂಜರಿಗಳ ಅವ್ರ ಹೆಸರು ಏನು? ಅಷ್ಟ ಸಖಿಯರ ಹೆಸರುಗಳು ನಮ್ಗೆ ಗೊತ್ತಾಯ್ತು. ಮಂಜರಿಗಳ ಹೆಸರೇನು? ಈಗ ಈ ಷಡ್ಗೋಸ್ವಾಮಿಗಳೇ ಮಂಜರಿಗಳು ಅಂತ ಹೇಳಿದಾಗ ಷಡ್ಗೋಸ್ವಾಮಿಗಳ ಹೆಸರು ನಮ್ಗೆ ಗೊತ್ತಾಯ್ತು. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ಜೀವ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ. ಸೊ ಇವ್ರ ಹೆಸರು ನಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಇವರು ಮಂಜರಿಗಳಿದ್ದಾಗ ಅವ್ರ ಹೆಸರು ಏನಾಗಿತ್ತು ಅನ್ನೋದನ್ನ ಇಲ್ಲಿ ಈ ರೂಪ ಗೋಸ್ವಾಮಿ ಅವರು ರೂಪ ಮಂಜರಿ ಆಗಿದ್ರು, ಸನಾತನ ಗೋಸ್ವಾಮಿ ಅವರು ಲವಂಗ ಮಂಜರಿ ಆಗಿದ್ರು, ಈ ರಘುನಾಥ ಗೋಸ್ವಾಮಿ ಅವರು ರತಿ ಮಂಜರಿ ಆಗಿದ್ರು, ಮತ್ತೆ ಇವರು ಗೋಪಾಲ ಭಟ್ಟ ಗೋಸ್ವಾಮಿ ಅವರು ಗುಣಮಂಜರಿ ಆಗಿದ್ರು, ಜೀವ ಗೋಸ್ವಾಮಿ ಅವರು ವಿಲಾಸ ಮಂಜರಿ, ಮತ್ತೆ ರಘುನಾಥ ಭಟ್ಟ ಗೋಸ್ವಾಮಿ ಅವರು ರಾಸಮಂಜರಿ ಆಗಿದ್ರು. ಸೊ ಹೀಗೆ ಈ 6 ಮಂಜರಿಗಳನ್ನ ನಾವು ಕಾಣ್ತೇವೆ. ಸೊ ಇನ್ನ ಮಂಜರಿಗಳು ಇಬ್ರು ಮಂಜರಿಗಳಿದ್ದಾರೆ. ಸೊ ಅವರು ಯಾವುದು ಅಷ್ಟ ಮಂಜರಿಗಳು ಅಂತ ಕರೀತಾರೆ. ಅಷ್ಟಮಂಜರಿಗಳಲ್ಲಿ ಇಬ್ರು ಶ್ರೀನಿವಾಸಾಚಾರ್ಯರು ಮತ್ತೆ ರಾಮಚಂದ್ರ ಕವಿರಾಜ ದಾಸಾಚಾರ್ಯರು, ನಿತ್ಯಾನಂದ. ಇವರು ಲೋಕನಾಥ ಸ್ವಾಮಿ ಗೋಸ್ವಾಮಿ ಮತ್ತೆ ಶ್ರೀ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು. ಲೋಕನಾಥ್ ಗೋಸ್ವಾಮಿ ಮತ್ತೆ ಶ್ರೀಲಾ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ. ಈ ಲೋಕನಾಥ್ ಗೋಸ್ವಾಮಿ ಅವರು ಲೀಲಾ ಮಂಜರಿ ಆಗಿದ್ರು. ಮತ್ತೆ ಇವರು ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಕಸ್ತೂರಿ ಮಂಜರಿ. ಸೊ ಹೀಗೆ ಅವರ ಹೆಸರುಗಳನ್ನ ಮಂಜರಿಗಳ ರೂಪದಲ್ಲಿ ನಾವು ಕಾಣ್ತೇವೆ. ಸೊ ಅಷ್ಟ ಸಖಿಯರ ಸಹವರ್ತಿಗಳನ್ನ ನಾವು ಮಂಜರಿ ರೂಪದಲ್ಲಿ ಕಾಣ್ತೇವೆ. ಅಂದ್ರೆ ತುಂಬಾನೇ ಹತ್ತಿರವಾಗಿರುವಂತವ್ರು ಇವರು. ಇವರು ಕೂಡ ಈ ಭಗವಂತನ ಜೊತೆಗೆ ಚೈತನ್ಯ ಮಹಾಪ್ರಭುಗಳು ಬಂದಾಗ ಎಲ್ಲ ಅವರ ಸಹವರ್ತಿಗಳು ಕೂಡ ಭೂಮಿಯ ಮೇಲೆ ಬಂದು, ಸೊ ಇಲ್ಲಿ ಆ ಭಗವಂತನ ಭಾವವನ್ನ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಭಾವವನ್ನ ಜಗತ್ತಿಗೆ ತೋರಿಸಿರುವಂತವ್ರು ಅನ್ನೋದನ್ನ ನಾವು ಕಾಣ್ತೇವೆ. ಹೀಗೆ ಸೊ ಇವರ ಸಹವರ್ತಿಗಳ ಕೃಪೆ ಬೇಕು ಅಂದ್ರೆ ನಮ್ಗೆ ಇಲ್ಲಿ ತಿಳ್ಕೊಳ್ಬೇಕು ಅಂದ್ರೆ ಈ 6 ಗೋಸ್ವಾಮಿಗಳ ಕೃಪೆ ನಮಗೆ ಬೇಕು ಅನ್ನೋದು ಗೊತ್ತಾಯ್ತು. ಸೊ ಈ ಮುಖ್ಯವಾಗಿ ಶ್ರೀಲರೂಪ ಗೋಸ್ವಾಮಿ ಅವರು ಇದರಲ್ಲಿ ಈ ಒಂದು ಚೈತನ್ಯ ಮಹಾಪ್ರಭುಗಳಿಂದ ಅಂದ್ರೆ ಈ ರಾಧಾಕೃಷ್ಣನ ಒಂದು ಸಂಯೋಜನೆಯ ರೂಪ ಅಂತ ಹೇಳ್ತೇವೆ. ಸೊ ಚೈತನ್ಯ ಮಹಾಪ್ರಭುಗಳು ಬಂದಿರುವುದು ರಾಧಾಕೃಷ್ಣನ ಒಂದು ಸಂಯೋಜನೆ ರೂಪದಲ್ಲಿ ಸೊ ಪಡೆದು ಬಂದ್ರು. ಸೊ ಅದನ್ನ ಕಾಳಜಿ ಪೂರ್ವಕವಾಗಿ ಶ್ರೀಲ ಪ್ರಭುಪಾದರಿಗೆ ಮತ್ತೆ ಇತರ ಆಚಾರ್ಯರುಗಳಿಗೆ ತುಂಬಾನೇ ಸೂಕ್ಷ್ಮವಾದಂತಹ ವಿಚಾರಗಳನ್ನ ಕೊಟ್ಟಿರುವಂತದ್ದು ಈ ಒಂದು ಗ್ರಂಥದ ಮೂಲಕ. ಯಾರು? ಈ ಶ್ರೀಲ ಗೋಸ್ವಾಮಿ ಅವರು. ಸೊ ಏನೆಲ್ಲ ಹೇಳಿದ್ದಾರೆ? ಚೈತನ್ಯ ಮಹಾಪ್ರಭುಗಳಿಂದ ಸಂಯೋಜಿತವಾದಂತಹ ಈ ರೂಪವನ್ನ ತುಂಬಾನೇ ಕಾಳಜಿ ಪೂರ್ವಕವಾಗಿ ಅವರು ಇತರರಿಗೆ, ಆಚಾರ್ಯರುಗಳಿಗೆ ಮತ್ತೆ ಶ್ರೀಲ ಪ್ರಭುಪಾದವರ ಮೂಲಕ ಇದರಿಗೆ ಕೊಟ್ಟಿರುವಂತದ್ದು ಅಂತ. ಹೀಗೆ ಇದರಿಂದ ಅಂದ್ರೆ ಈ ಒಂದು ಗ್ರಂಥದಿಂದ ಆಧ್ಯಾತ್ಮಿಕ ಪ್ರಗತಿಯನ್ನ ಮಾಡಲು ಸೊ ಉತ್ತಮ ಸೌಕರ್ಯ ಮತ್ತೆ ಅವಕಾಶ ನಮಗೆ ಒದಗುವಂಥದ್ದು. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ.
ಮತ್ತೆ ಈ ಪುಸ್ತಕ ಭಕ್ತಿ ರಸಾಮೃತ ಸಿಂಧು ಅನ್ನುವಂಥದ್ದು ನಮಗೆ ಸಾರಾಂಶದ ರೂಪದಲ್ಲಿ ಇರುವಂಥದ್ದು. ಯಾಕೆಂದ್ರೆ ಈಗ ಪ್ರಭುಪಾದವರ ಇತರ ಪುಸ್ತಕಗಳನ್ನ ನಾವು ಕಾಣ್ತೇವೆ. ಪ್ರಭುಪಾದರ ಇತರ ಗ್ರಂಥಗಳನ್ನ ನಾವು ನೋಡಿದಾಗ ಅಲ್ಲಿ ನಾವು ಶ್ಲೋಕಗಳನ್ನ ಕಾಣ್ತೀವಿ, ಅರ್ಥ, ಅನುವಾದ, ಭಾವಾರ್ಥ ಇವೆಲ್ಲವನ್ನೂ ಕೂಡ ನಾವು ನೋಡ್ತೀವಿ. ಆದ್ರೆ ಈ ಒಂದು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಾವು ಕೇವಲ ಸಾರಾಂಶದ ಅಧ್ಯಯನವನ್ನ ಮಾಡ್ತೀವಿ. ಸಾರಾಂಶದ ಯಾಕೆ? ಸಾರಾಂಶ ಅಂದ್ರೆ ಏನು? ಸಾರಾಂಶ ಅಂತಂದ್ರೆ ಇಲ್ಲಿ ಪ್ರಭುಪಾದವರು ನಮ್ಗೆ 2 ಅಂಶಗಳನ್ನ ಕೊಟ್ಟಿದ್ದಾರೆ. ಸಾರಾಂಶ ಅಂತಂದ್ರೆ ಅಂದ್ರೆ ಇಲ್ಲಿ ಕೆಲವು ಭಾಗಗಳನ್ನ ಹೈಲೈಟ್ ಮಾಡಲಾಗಿದೆ ಅಂತ, ಕೆಲವೊಂದು ಸ್ಟೇಟ್ಮೆಂಟ್ ಗಳನ್ನ. ಆ ಕೆಲವು ಸ್ಟೇಟ್ಮೆಂಟ್ ಗಳನ್ನ ನಮ್ಗೆ ವಿಸ್ತರಿಸಿ ಶಿಲ ಪ್ರಭುಪಾದವರು ಅದನ್ನ ಬರಿತಾ ಹೋಗ್ತಾರೆ. ಕೆಲವು ಭಾಗಗಳನ್ನ ಮಾತ್ರ ಹೈಲೈಟ್ ಮಾಡಿರುವಂತದ್ದು ಇಲ್ಲಿ, ಎಲ್ಲನೂ ಕೂಡ ಹೇಳಲಿಲ್ಲ ಇಲ್ಲಿ. ಮತ್ತೆ ಯಾಕೆ ಹೇಳಲಿಲ್ಲ ಅಂತಂದ್ರೆ, ಎರಡನೇದಾಗಿ ಶಿಲ ಪ್ರಭುಪಾದವರು ಏನ್ ಹೇಳ್ತಾರೆ, ಈ ಉಳಿದ ಭಕ್ತರು ಯಾರೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು ಅಂತ, ಪ್ರಗತಿ ಸಾಧಿಸ್ಬೇಕು ಅಂತ ಬಯಸ್ತಾರೋ ಅವರು ತಮ್ಮ ಜೀವನದಲ್ಲಿ ತ್ವರಿತವಾಗಿ ಅಳವಡಿಸಿಕೊಳ್ಳಬಹುದಾದಂತಹ ಅಂಶಗಳನ್ನ ಈ ಒಂದು ಭಕ್ತಿ ರಸಾಮೃತ ಸಿಂಧುನಲ್ಲಿ ಕೊಡಲಾಗಿದೆ. ಹೀಗೆ ಶಿಲ ಪ್ರಭುಪಾದವರು ಸಾರಾಂಶದ ರೂಪದಲ್ಲಿ 2 ವಿಷಯಗಳನ್ನ ಕೊಟ್ಟಿದ್ದಾರೆ. ಒಂದು, ಕೆಲವು ಭಾಗಗಳನ್ನ ಮಾತ್ರ ಹೈಲೈಟ್ ಮಾಡಿ ಕೊಟ್ಟಿದ್ದಾರೆ. ಎರಡನೆಯದಾಗಿ ತ್ವರಿತವಾಗಿ ಅಳವಡಿಸಿಕೊಳ್ಳುವಂತಹ ಅಂಶಗಳನ್ನ ಇಲ್ಲಿ ತಿಳಿಸಿದ್ದಾರೆ. ಅಂದ್ರೆ ಮತ್ತೆ ಈ ಅರ್ಥ ಈ ಏನು ಸಾರಾಂಶದಲ್ಲಿ ಇದೆಯೋ ಇವೆಲ್ಲ ಈ ಸಾರಾಂಶದಲ್ಲಿ ಅರ್ಥ, ಅನುವಾದ, ಭಾವಾರ್ಥ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸೂತ್ರಗಳು ಅಂತ ಹೇಳ್ತೇವೆ. ಈಗ ಋಷಿಕೇಣ ಋಷಿಕೇಶ, ಇದೊಂದು ಸೂತ್ರವನ್ನಾಗಿ ನಾವು ಕಾಣ್ತೇವೆ. ಹೀಗೆ ಕೆಲವೊಂದು ವಿಷಯಗಳಿಗೆ ಕೆಲವೊಂದು ಸೂತ್ರಗಳನ್ನ ಕೊಟ್ಟು ಆ ಸೂತ್ರಕ್ಕೆ ಅರ್ಥವನ್ನ ಆ ಸಾರಾಂಶದ ರೂಪದಲ್ಲಿ ಅಂದ್ರೆ ಸಂಕ್ಷಿಪ್ತವಾಗಿ ಅದನ್ನ ಕೊಟ್ಟಿರುವಂತದ್ದು. ಅರ್ಥ, ಅನುವಾದ, ಭಾವಾರ್ಥ ಒಂದೇ ಕಡೆಗೆ ತಿಳಿಸಿರುವಂತದ್ದು ಈ ಒಂದು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ. ಸೊ ಈಗ ನಾವು ಈ ಪ್ರಸ್ತಾವನೆ ಪೀಠಿಕೆಯನ್ನ ಪ್ರಾರಂಭ ಮಾಡೋಣ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಮಾತಾಜಿ? ಯಾರಾದ್ರೂ? ಇಲ್ಲ ಮಾತಾಜಿ, ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ಇಲ್ಲ ಮಾತಾಜಿ. ನಿಮಿಷ. ಈಗ ನೋಡಿ ಕಾಣಿಸ್ತಾ ಇದೆಯಾ? ಇವಾಗ ಬಂತು ಮಾತಾಜಿ. ಬಂತು ಮಾತಾಜಿ ಈಗ. ಹಾ, ಓಕೆ, ಥ್ಯಾಂಕ್ ಯು. ಈ ಭಕ್ತಿ ರಸಾಮೃತ ಸಿಂಧು ಅನ್ನುವಂತಹ ಗ್ರಂಥವನ್ನ ಶ್ರೀಲ ರೂಪ ಗೋಸ್ವಾಮಿ ಪ್ರಭುಪಾದರು ಸಂಸ್ಕೃತದಲ್ಲಿ ಬರೆದಿರುವಂತದ್ದು. ಅದಕ್ಕಾಗಿ ಈ ಗ್ರಂಥದ ಹೆಸರನ್ನ ಭಕ್ತಿ ರಸ ಅಮೃತ ಸಿಂಧು ಅನ್ನುವಂತಹ ತುಂಬಾನೇ ಚೆನ್ನಾಗಿರುವಂತಹ ಹೆಸರನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಮತ್ತೆ ಈ ಶ್ರೀಲ ರೂಪ ಗೋಸ್ವಾಮಿ ಅವರು ಮತ್ತೆ ಜೊತೆಗೆ ಈ 6 ಷಡ್ಗೋಸ್ವಾಮಿಗಳು ಶ್ರೀ ಚೈತನ್ಯ ಮಹಾಪ್ರಭುಗಳ ನೇರ ಶಿಷ್ಯರಾಗಿದ್ರು ಅನ್ನೋದನ್ನ ತಿಳ್ಕೊಳ್ಬಹುದು ನಾವು. ಮತ್ತೆ ಇವರು ಈ 6 ಗೋಸ್ವಾಮಿಗಳಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಅವರು ತುಂಬಾನೇ ಪ್ರಮುಖರಾಗಿದ್ರು ಅನ್ನೋದನ್ನ ನಾವು ಕಾಣ್ತೇವೆ. ಎಲ್ರು ಕೂಡ ನಿಮ್ಮ ಹತ್ರ ಇರುವಂತಹ ಭಕ್ತಿ ರಸಾಮೃತ ಸಿಂಧು ಪುಸ್ತಕವನ್ನ ತೆರೆಯಿರಿ. ಸೊ ಇಲ್ಲಿ ನಾವು ತಿಳಿದುಕೊಳ್ತಾ
ತಿಳ್ಕೊಳ್ತಾ ಇರುವಂತಹ ಅಂಶ ಅಥವಾ ಈಗಾಗಲೇ ತಿಳ್ಕೊಂಡಿರುವಂತಹ ಅಂಶ ಕೆಲವೊಂದು. ರೂಪ ಗೋಸ್ವಾಮಿ ಅವರು ಯಾರು ಅನ್ನೋದು ನಾವೀಗ ತಿಳಿದುಕೊಂಡ್ವಿ. ಮತ್ತೆ ಈ ಭಗವಾನ್ ಚೈತನ್ಯ ಸಾರ್ವತ್ರಿಕ ತತ್ವ ಯಾವುದು ಅನ್ನೋದನ್ನು ಕೂಡ ನಾವೀಗ ಮುಂದೆ ನೋಡ್ತೀವಿ. ಎಲ್ಲೂ ಕೂಡ ಪುಸ್ತಕ ತೆರೆದಿಟ್ಕೊಳ್ರಿ ಅಂತ ಹೇಳಿದೆ. ಪ್ರಸ್ತಾವನೆಯ ಭಾಗಕ್ಕೆ ಬನ್ನಿ. ಪೇಜ್ ನಂಬರ್ 9 ರೋಮನ್ ಸಂಖ್ಯೆಯಲ್ಲಿ ಇರುವಂತದ್ದು. ಪೇಜ್ ನಂಬರ್ 9 ಈ ಪ್ರಸ್ತಾವನೆಯ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ನಾವು ಕಾಣುವಂಥದ್ದು ಈ ಗ್ರಂಥದ ಲೇಖಕರು ಯಾರಂತ ಹೇಳಿದ್ರೆ ಶ್ರೀಲಾ ರೂಪ ಗೋಸ್ವಾಮಿ ಅವರು. ಗ್ರಂಥದ ಲೇಖಕರ ಒಂದು ಇತಿಹಾಸ ಮತ್ತೆ ಈ ಎನ್ನೋಡಿ ಬರೆದ ಬಗೆಯನ್ನ ತಿಳಿಸ್ತಾರೆ. ಯಾಕೆ ಅವರು ಎನ್ನೋಡಿ ಈ ಒಂದು ಭಕ್ತಿ ರಸಾಮೃತ ಸಿಂಧು ಅನ್ನುವಂತ ಗ್ರಂಥವನ್ನ ಬರೆದ್ರು ಅನ್ನೋದನ್ನ ನಾವು ಕಾಣ್ತೀವಿ ಇದರಲ್ಲಿ. ಈಗ ಸ್ವಲ್ಪ ಇತಿಹಾಸವನ್ನ ತಿಳ್ಕೊಂಡ್ ಬರೋಣ. ಶ್ರೀಲ ರೂಪ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳ ನೇರ ಶಿಷ್ಯರಾಗಿದ್ರು. ಮತ್ತೆ ಜೊತೆಗೆ 6 ಗೋಸ್ವಾಮಿಗಳಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಅವರು ಪ್ರಮುಖರಾಗಿದ್ರು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಇವರು ಏನಿದ್ರು ಅಂದ್ರೆ ಮೊದಲೇ ಬಾರಿ ಚೈತನ್ಯ ಮಹಾಪ್ರಭುಗಳನ್ನ ಕಾಣೋದಕ್ಕಿಂತ ಮುಂಚೆ ಎಲ್ಲಿದ್ರು. ಸೊ ಅವರ ಒಂದು ಇತಿಹಾಸವನ್ನ ನೋಡಿದಾಗ ಇವರು ಒಂದು ಸಾರಸ್ವತ ಬ್ರಾಹ್ಮಣರ ಒಂದು ಕುಟುಂಬಕ್ಕೆ ಇವರು ಸೇರಿರುವಂತವ್ರು. ಸೊ ಅವಾಗ ಏನಿತ್ತು ಅಂತಂದ್ರೆ ಅಲ್ಲಿ ಯಾರಾದ್ರೂ ನವಾಬನ ಹತ್ತಿರ ಕಾರ್ಯಕ್ಕೆ ಅಥವಾ ಕೆಲಸಕ್ಕೆ ಸೇವೆಗೆ ಹೋದ್ರೆ ಅವರನ್ನ ತಮ್ಮ ಪಂಥದಿಂದ ಬಿಡುಗಡೆ ಮಾಡ್ತಾ ಇದ್ರು, ಅಂದ್ರೆ ಅವರನ್ನ ಹೊರಗೆ ಹಾಕ್ತಾ ಇದ್ರು ಅಂತ ಹೇಳಿ. ಸೊ ಆ ಹೊರಗೆ ಹಾಕುವಿಕೆಗೆ ಆ ಒಂದು ಸನ್ನಿವೇಶದಲ್ಲಿ ಆ ಒಂದು ಹೊರ ಹಾಕುವಿಕೆಗೆ ಇವರು ಕೂಡ ಅದರಲ್ಲಿ ಒಬ್ರಾಗಿದ್ರು ಅಂತ. ಸೊ ಇವರನ್ನು ಕೂಡ ಹೊರ ಹಾಕಲಾಗಿತ್ತು. ಯಾಕೆಂದ್ರೆ ಬಂಗಾಳದ ಮುಸಲ್ಮಾನರಾಗಿರುವಂತಹ ಈ ನವಾಬ್ ಹುಸೇನ್ ಶಾ ಎಂಬ ದೊರೆ ಒಂದು ಆಡಳಿತದಲ್ಲಿ ಇವರು ಮಂತ್ರಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಯಾಕೆಂದ್ರೆ ಅವರು ಇವರನ್ನ ಮಂತ್ರಿಗಳನ್ನಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣನೇ ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣೋ ಅಂತ ಹೇಳ್ತಾರೆ. ಸೊ ವಿವಿಧ ಶಾಸ್ತ್ರಗಳನ್ನ ಇವರು ಬಲ್ಲವರಾಗಿದ್ರು, ತುಂಬಾನೇ ನಿಪುಣರಾಗಿದ್ರು. ಅಂತ ನಿಪುಣತೆಗಾಗಿಯೇ ಇವರನ್ನ ಮಂತ್ರಿಗಳನ್ನಾಗಿ ಇವರು ನವಾಬ್ ಹುಸೇನ್ ಶಾ ಅವರು ಇವರನ್ನ ತಮ್ಮ ಮಂತ್ರಿ ಪದವಿಯ ಜವಾಬ್ದಾರಿಯನ್ನ ಕೊಟ್ಟಿದ್ರು ಅನ್ನೋದನ್ನ ನಾವು ಕಾಣ್ತೀವಿ. ಮತ್ತೆ ಯಾವಾಗ ಈ ಚೈತನ್ಯ ಮಹಾಪ್ರಭುಗಳು ಸೊ ಅವರು ತುಂಬಾನೇ ಕೃಪೆಯನ್ನು ಹೊಂದಿರಂಥವ್ರು. ಯಾವಾಗ ರಾಮ್ಕೇಲಿಯಲ್ಲಿ ಇವರನ್ನ ಕಾಣ್ತಾರೆ, ಸೊ ಮುಂದೆ ಅದು ಬರುತ್ತೆ, ಅವಾಗ ಅವರ ಮೇಲೆ ಕೃಪೆ ತೋರಿ ಸೊ ಅವರಿಗೆ ಶಿಷ್ಯರನ್ನಾಗಿ ಸ್ವೀಕರಿಸಿದ್ರು. ಮತ್ತೆ ಆ ಬ್ರಾಹ್ಮಣ ಸಂಸ್ಕೃತಿಯ ಬಹು ಉಚ್ಚವಾದ ಸ್ಥಾನವನ್ನ ಅವ್ರಿಗೆ ಕೊಟ್ರು. ಮತ್ತೆ ಜೊತೆಗೆ ಅವ್ರಿಗೆ ಗೋಸ್ವಾಮಿ ಅನ್ನುವಂತಹ ದರ್ಜೆಗಳನ್ನ ಕೊಟ್ರು. ಗೋಸ್ವಾಮಿ ಅಂತಂದ್ರೆ ಏನು ತನ್ನ ಇಂದ್ರಿಯಗಳ ಒಡೆಯನನ್ನ ಗೋಸ್ವಾಮಿ ಅಂತ ಕರೀತಾರೆ. ಸೊ ತನ್ನ ಇಂದ್ರಿಯಗಳನ್ನ ನಿಯಂತ್ರಿಸುವ ಬಲ್ಲವನಿಗೆ ಗೋಸ್ವಾಮಿಗಳು ಅಂತ ಕರೀತಾರೆ. ಸೊ ಹೀಗೆ ಆ ಗೋಸ್ವಾಮಿಗಳ ದರ್ಜೆಗೆ ಏರಿಸಿ ಅವರ ಹೆಸರನ್ನ ಇಲ್ಲಿ ಏನು ಸನಾತನ ಅಂತ ಇತ್ತು, ರೂಪ ಅಂತ ಇತ್ತು, ಮೊದಲು ಅವರ ಹೆಸರು ಬೇರೆ ಇತ್ತು. ಸೊ ಹೀಗೆ ಅವ್ರ ಹೆಸರನ್ನ ಗೋಸ್ವಾಮಿಗಳನ್ನಾಗಿ ಕೊಡಲಾಯಿತು, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ. ಮತ್ತೆ ಈಗ ಯಾವಾಗ ಇವರು ನವಾಬ್ ಹುಸೇನ್ ಶಾ ಅವರ ಆಡಳಿತದಲ್ಲಿ ಕೆಲಸವನ್ನ ಮಾಡುವಾಗ ಈ ನವಾಬ್ ಹುಸೇನ್ ಶಾ ಅವರು ಅವರ ಹೆಸರನ್ನು ಕೂಡ ಬದಲಾಯಿಸಿದ್ರು. ಒಂದು ಈ ಸಾಕರ್ ಮಲ್ ಇದು ದಾಬೀರ್ ಖಾಸ್ ಮತ್ತೆ ಸಾಕರ್ ಮಲಿಕ್ ಅಂತ ಹೇಳಿ. ಸೊ ದಾಬೀರ್ ಖಾಸ್ ಅವರು ಇವರಾಗಿದ್ರು, ಯಾರು ರೂಪ ಗೋಸ್ವಾಮಿ ಅವರು. ದಾಬೀರ್ ಖಾಸ್ ಅಂದ್ರೆ ರೂಪ ಗೋಸ್ವಾಮಿ ಅವರು, ಸಾಕರ್ ಮಲಿಕ್ ಅಂತಂದ್ರೆ ಈ ಸನಾತನ ಗೋಸ್ವಾಮಿ ಅವರು. ಸೊ ಹೀಗೆ ಅವ್ರ ಹೆಸರು ಕೂಡ ಬದಲಾವಣೆಯನ್ನ ಆಗಿತ್ತು. ಸೊ ಮತ್ತೆ ಯಾವಾಗ ಚೈತನ್ಯ ಮಹಾಪ್ರಭುಗಳ ಜೊತೆಗೆ ಅವರು ಸೇರಿದ್ರು ಅವಾಗ ಅವರ ಹೆಸರನ್ನು ಕೂಡ ಮತ್ತೆ ಗೋಸ್ವಾಮಿಗಳ ದರ್ಜೆಗೆ ಅವರು ಏರಿಸಿದ್ರು ಅನ್ನೋದನ್ನ ಕಾಣ್ತೀವಿ. ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ ನಾವು ಕಾಣುವಂಥದ್ದು ಚೈತನ್ಯ ಮಹಾಪ್ರಭುಗಳ ಸಾರ್ವತ್ರಿಕ ತತ್ವ ಏನಾಗಿತ್ತು ಅನ್ನೋದನ್ನ ಈಗ ನಿಮ್ಮ ಮುಂದೆ ಕಾಣ್ತಾ ಇರುವಂತಹ ಸ್ಕ್ರೀನ್ ನಲ್ಲಿ ಎರಡನೇ ಪ್ರಶ್ನೆ ಇರುವಂತದ್ದು ಭಗವಾನ್ ಚೈತನ್ಯರ ಸಾರ್ವತ್ರಿಕ ತತ್ವ ಯಾವುದಾಗಿತ್ತು ಅಂತ ಹೇಳಿ. ಸಾರ್ವತ್ರಿಕ ಅಂತಂದ್ರೆ ಇಲ್ಲಿ ಯೂನಿವರ್ಸಲ್ ಪ್ರಿನ್ಸಿಪಲ್ ಅಂತ ಕರೀತೇವೆ. ಮತ್ತೆ ಈ ಸಾರ್ವತ್ರಿಕ ತತ್ವ ಅನ್ನುವಂಥದ್ದು ಸರ್ವಕಾಲಿಕವಾಗಿ ಮೌಲ್ಯ ಉಳ್ಳದ್ದಾಗಿತ್ತು ಅಂತ. ಸೊ ಯಾರು ಕೃಷ್ಣ ವಿಜ್ಞಾನವನ್ನ ಬಲ್ಲವರೋ ಮತ್ತೆ ಯಾರು ಈ ಕೃಷ್ಣ ವಿಜ್ಞಾನವನ್ನ ಒಪ್ಕೊಂಡು ಅದರನ್ನು ಮುನ್ನರಿತಾರೋ ಸೊ ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವನಿಗಿಂತ ಉನ್ನತ ಮಟ್ಟದವನಾಗಿರ್ತಾನೆ ಅನ್ನೋದನ್ನ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ತಿಳಿಸ್ತಾರೆ. ಸೊ ಈ ಒಂದು ವಿಷಯವನ್ನ ನಾವು ವೈದಿಕ ಸಾಹಿತ್ಯ ಕೃತಿಗಳಲ್ಲಿ ಕೂಡ ಕಾಣ್ತೇವೆ, ಭಗವದ್ಗೀತೆ ಆಗ್ಲಿ ಶ್ರೀಮದ್ ಭಾಗವತಂ ಗ್ರಂಥಗಳಲ್ಲಿ. ಸೊ ಇಲ್ಲಿನೂ ಕೂಡ ಈ ಮೂಲ ತತ್ವವನ್ನ ಈ ಗ್ರಂಥಗಳಲ್ಲಿಯೂ ಕೂಡ ತಿಳಿಸಲಾಗಿದೆ. ಸೊ ಯಾರು ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದ್ರೇನೆ ಬ್ರಾಹ್ಮಣನಾಗ್ಬೇಕಾಗಿಲ್ಲ. ಯಾರು ಬ್ರಾಹ್ಮಣನ ಗುಣಗಳನ್ನ ಕೃಷ್ಣ ವಿಜ್ಞಾನವನ್ನ ಬಲ್ಲವನಾಗಿರ್ತಾನೋ, ಅವುಗಳನ್ನ ಅಳವಡಿಸಿಕೊಳ್ಳವನಾಗಿರ್ತಾನೋ ಅಂತವನು ಕೂಡ
ಸೊ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವನಿಗಿಂತ ಉನ್ನತ ಮಟ್ಟಕ್ಕೆ ಇರ್ತಾನೆ. ಅದಕ್ಕಾಗಿ ಅವರು ಬ್ರಾಹ್ಮಣರಾಗಿದ್ರು ಕೂಡ ಏನಾಯ್ತು, ಕೊನೆಗೆ ಅವರು ಸಾಕರ್ ಮಲಿಕ್ ಇದು ಇವರು ಮತ್ತೆ ಧಾಬೀರ್ ಖಾಸ್ ಆಗಿ ತಮ್ಮ ಹೆಸರನ್ನ ಪರಿವರ್ತನೆ ಹೊಂದಿದ್ರು. ಮತ್ತೆ ಕೊನೆಗೆ ಆ ಬ್ರಾಹ್ಮಣಗಿಂತ ಉನ್ನತ ದರ್ಜೆಗೆ ಅವರು ಬಂದ್ರು ಗೋಸ್ವಾಮಿಗಳಾಗಿ ಅನ್ನೋದನ್ನ ನಾವು ನೋಡಬಹುದು. ಹೀಗೆ ಈ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಶಿಕ್ಷಣವನ್ನ ನೀಡಿ ಅವನನ್ನ ಗೋಸ್ವಾಮಿ ಘನವೆತ್ತ ಸ್ಥಾನಕ್ಕೇರಿಸ್ಬೇಕು ಅಂತ ಹೇಳಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಒಂದು ತತ್ವವನ್ನ ಪ್ರತಿಪಾದಿಸಿದ್ರು ಅಂತ. ಸೊ ಹೀಗೆ ಭಕ್ತಿ ರಸಾಮೃತ ಸಿಂಧುವನ್ನ ಬೋಧಿಸ್ತಾ ಇದ್ರು. ಏನಾಗ್ಬೇಕು ಅಂತ, ಪ್ರತಿಯೊಬ್ರು ಕೂಡ ಗೋಸ್ವಾಮಿ ಘನವೆತ್ತ ಸ್ಥಾನಕ್ಕೆ ಬರ್ಬೇಕು ಅಂತ ಹೇಳಿ. ಅಂದ್ರೆ ಈ ಗೋಸ್ವಾಮಿ ಅನ್ನುವಂಥದ್ದು ಒಂದು ಟೈಟಲ್. ಸೊ ಆ ಟೈಟಲ್ ಅವರು ಪಡಿಬೇಕು ಅಂತ ಹೇಳಿ ಆ ತರ ಅವರು ತಮ್ಮ ಇಂದ್ರಿಯಗಳನ್ನ ನಿಯಂತ್ರಿಸುವಂತಹ ಹಂತಕ್ಕೆ ಬರಬೇಕು. ಅದಕ್ಕಾಗಿ ಈ ಭಕ್ತಿ ರಸಾಮೃತ ಸಿಂಧುವನ್ನ ಅವರು ವ್ಯಕ್ತಪಡಿಸಿರುವಂತದ್ದು ಅನ್ನೋದನ್ನ ಕಾಣ್ತೀವಿ. ಮತ್ತೆ ನಾವು 3ನೇ ಪ್ಯಾರಾಗ್ರಾಫ್ ಅಲ್ಲಿ 3ನೇದಲ್ಲ 4ನೇ ಪ್ಯಾರಾಗ್ರಾಫ್ ಅಲ್ಲಿ ನೆಕ್ಸ್ಟ್ ಪೇಜ್ಗೆ ಬನ್ನಿ. 10ನೇ ಪೇಜ್ ಅಲ್ಲಿ ಸೊ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನೀವು ಕಾಣುವಂಥದ್ದು ಹೇಗೆ ಈ ಶ್ರೀಲ ರೂಪ ಗೋಸ್ವಾಮಿ ಅವರು ಇತರರಿಗೂ ಕೂಡ ಅನುಕರಣೀಯ ರೂಪದಲ್ಲಿ ತಮ್ಮ ಒಂದು ಸಂಪತ್ತಿನ ಹಂಚಿಕೆಯನ್ನ ಮಾಡ್ತಾ ಇದ್ರು ಅನ್ನೋದನ್ನ ಕಾಣ್ತೇವೆ. ಸೊ ಅಷ್ಟು ಧಾರಾಳುಗಳಾಗಿದ್ರು ಅನ್ನೋದನ್ನು ಕೂಡ ನಾವು ಕಾಣ್ತೇವೆ. ಯಾಕಂದ್ರೆ ಈ ನವಾಬ್ ಶಾ ಅವರಲ್ಲಿ ಇದ್ದಾಗ ಮಂತ್ರಿಗಳಾಗಿದ್ರೆ ಅವ್ರು ತುಂಬಾ ಹಣ ಒಡವೆಗಳು ಬರ್ತಾ ಇತ್ತು. ಸೊ ಅದನ್ನ ಹೇಗೆ ಅವರು ಉಪಯೋಗಿಸ್ತಾ ಇದ್ರು ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸ್ತಾರೆ. ಹೇಗೆ ಅಂತಂದ್ರೆ ಇಲ್ಲಿ ಅವರು 50:25:25 ಅಂತ ಹೇಳ್ತಾರೆ. ಅಂದ್ರೆ 2:1:1 ಆಗುತ್ತೆ ಅನುಪಾತದಲ್ಲಿ. ಈ ಅನುಪಾತದಲ್ಲಿ ಅವರು ಇದನ್ನ ಅವರು ವಿಂಗಡಣೆ ಮಾಡ್ತಾ ಇದ್ರು ಅಥವಾ ವಿತರಿಸ್ತಾ ಇದ್ರು, ಹಂಚಿಕೆ ಮಾಡ್ತಾ ಇದ್ರು ಅನ್ನೋದನ್ನ ಕಾಣ್ತೇವೆ. ಈಗ 50% ಅನ್ನ ಈ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದವರಿಗೆ, ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ಆಚಾರ್ಯರುಗಳಿಗೆ, ಸಾಧುಗಳಿಗೆ, ಹೀಗೆ ಕೃಷ್ಣ ಪ್ರಜ್ಞೆಯಲ್ಲಿ ಯಾರನ್ನ ತೊಡಗಿಸಿಕೊಂಡಿರ್ತಾರೋ ಅವರಿಗೆ, ಮತ್ತೆ ದೇವಾಲಯಗಳಿಗೆ ಕೊಡುವಂತಹ ಒಂದು ಸಂಪತ್ತನ್ನ ಹಂಚ್ತಾ ಇದ್ರು. ಎರಡನೆಯದಾಗಿ ಈ 25% ಅನ್ನ ತಮ್ಮ ಕುಟುಂಬಕ್ಕೆ ಮತ್ತೆ ತಮ್ಮ ಸಂಬಂಧಿಗಳಿಗೆ ಸೊ ಅವರು ದುಡ್ಡನ್ನ ಇಟ್ಟಿದ್ರು. ಇನ್ನು 25% ಅನ್ನ ತಮ್ಮ ಒಂದು ಕಷ್ಟ ಕಾಲದಲ್ಲಿ ಸೊ ಬೇಕಾಗಿರೋ ತರ ಸೊ ಯಾವಾಗ ಏನೋ ಒಂದು ಆಪತ್ತು ಬಂದಾಗ ಇರ್ಲಿ ಅನ್ನೋಕೋಸ್ಕರ ತಮ್ಮ ಒಂದು 25% ನ ತೊಡಗಿಸಿಕೊಂಡಿದ್ರು ಅನ್ನೋದು ಕೂಡ ನಾವು ಕಾಣ್ತೀವಿ. ಸೊ ಹೀಗೆ ಆದರ್ಶಪ್ರಾಯವಾಗಿ ನಮಗೂ ಕೂಡ ಈ ತರನಾದಂತಹ ಒಂದು ಹಂಚಿಕೆಯನ್ನ ಮಾಡ್ಬೇಕು ಅನ್ನೋದನ್ನ ಅವರು ತಿಳಿಸಿಕೊಟ್ರು. ಈಗ ಈ ಒಂದು ಯಾವ ಪ್ಯಾರಾಗ್ರಾಫ್ 1 2 3 4 4th ಪ್ಯಾರಾಗ್ರಾಫ್ ಅಲ್ಲಿ ನೀವು ನೋಡಬಹುದು. ರೂಪ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳನ್ನ ಮತ್ತೆ 2ನೇ ಬಾರಿನೂ ಕೂಡ ಭೇಟಿಯಾದ್ರು. ಸೊ 2ನೇ ಬಾರಿಯಲ್ಲಿ ಭೇಟಿಯಾಗಿರುವಂತದ್ದು ಪ್ರಯಾಗದಲ್ಲಿ, 1ನೇ ಬಾರಿ ಭೇಟಿಯಾಗಿರುವಂತದ್ದು ರಾಮಕೇಲಿಯಲ್ಲಿ, 2ನೇ ಬಾರಿ ಭೇಟಿಯಾಗಿರುವಂತದ್ದು ಅಲಹಾಬಾದದಲ್ಲಿ. ಈ ರಾಮಕೇಲಿ ಬರುವಂತದ್ದು ಎಲ್ಲಿ ಅಂತಂದ್ರೆ ಈ ಮಾಲ್ಹಾದ್ ಅಂತ ಕರಿತೀವಿ. ಇದು ಪಶ್ಚಿಮ ಬಂಗಾಳದಲ್ಲಿ ಬರುವಂತದ್ದು ಮಾಲ್ಹಾದ್. ಆ ಮಾಲ್ಹಾದಲ್ಲಿ ರಾಮಕೇಲಿ ಅನ್ನೋದಿದೆ. ಮತ್ತೆ ನಂತರ ಅವರು 2ನೇ ಬಾರಿ ಪ್ರಯಾಗದಲ್ಲಿ ಭೇಟಿಯಾದ್ರು. ಆ ಪ್ರಯಾಗ ಇರುವಂತದ್ದು ಅಲಹಾಬಾದ್ ನಲ್ಲಿ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಸೊ ಭೇಟಿಯಾದ್ರು. ಸೊ ಈ ಅಲಹಾಬಾದ್ ನಲ್ಲಿ ಅಂದ್ರೆ ಪ್ರಯಾಗದಲ್ಲಿ ಇದರ ಸ್ಥಳದ ಹೆಸರು ದಶಾಶ್ವಮೇಧ ಘಟ್ಟ ಅಂತ ಹೇಳ್ತಾರೆ. ಸೊ ದಶಾಶ್ವಮೇಧ ಘಟ್ಟ ಅಂತಂದ್ರೆ ಇದೊಂದು ಸ್ನಾನ ಘಟ್ಟ. ಸೊ ಯಮುನೆಯ ಒಂದು ದಂಡೆಯಲ್ಲಿ ಇರುವಂತದ್ದು ಈ ದಶಾಶ್ವಮೇಧ ಘಟ್ಟ. ಸೊ ಇಲ್ಲಿ ಸತತವಾಗಿ 10 ದಿನಗಳ ಕಾಲ ಉಪದೇಶವನ್ನ ನೀಡಿದ್ರು ಅನ್ನೋದನ್ನ ಹೇಳ್ತಾರೆ. ಸೊ 10 ದಿನಗಳ ಕಾಲ ಅವರು ಈ ಉಪದೇಶವನ್ನ ಪಡೆದು ಇದೇ ಕೃಷ್ಣ ಪ್ರಜ್ಞೆಯ ವಿಜ್ಞಾನವನ್ನ ಇತರರಿಗೆ ಬೋಧಿಸ್ಲಿಕ್ಕೆ ಈ ಒಂದು ಗ್ರಂಥವನ್ನ ಅವರು ನಮ್ಮೆಲ್ಲರಿಗೂ ಕೂಡ ನೀಡಿದ್ರು. ಸೊ ಮತ್ತೆ ಈ ಗ್ರಂಥವನ್ನ ಶ್ರೀಲ ಪ್ರಭುಪಾದವರು ನಮ್ಗೆ ಸಾರಾಂಶ ರೂಪದಲ್ಲಿ ಕೊಟ್ರು ಅನ್ನೋದನ್ನ ನಾವು ಕಾಣ್ತೇವೆ. ಮತ್ತೆ 6ನೇ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನೀವು ಕಾಣ್ತೀರಾ, ಇದು 10ನೇ ಒಂದು ಪೇಜ್ ಅಲ್ಲಿ ಬರುತ್ತೆ. 6 ಗೋಸ್ವಾಮಿಗಳ ಪಾಂಡಿತ್ಯವನ್ನ ನಾವು ಕಾಣ್ತೇವೆ. ಸೊ ಈಗಾಗಲೇ ತಿಳಿಸಿರುವಂತದ್ದು ಅವರ ಪಾಂಡಿತ್ಯವನ್ನ ನಮಗೆ ಶ್ರೀನಿವಾಸ ಆಚಾರ್ಯರು ಅವ್ರು ಹೇಗಿದ್ರು ಅನ್ನೋದನ್ನ ತಿಳಿಸಿದ್ರು. ವೈಶಿಷ್ಟ್ಯತೆ ಏನು ಅನ್ನೋದನ್ನ ನಾವು ಕಂಡ್ವಿ. ಸೊ ಇವರು ಜೊತೆಗೆ ಇಲ್ಲಿ 6 ಗೋಸ್ವಾಮಿ ಅವರಿಗೆ ನಿವೇದಿಸುವ ಪ್ರಾರ್ಥನಾ ವಾಕ್ಯಗಳಲ್ಲಿ ಗೋಸ್ವಾಮಿಗಳೆಲ್ಲರೂ ಸಂಸ್ಕೃತದಲ್ಲಷ್ಟೇ ಅಲ್ಲ, ವಿದೇಶಿ ಭಾಷೆಗಳಾದ ಪರ್ಷಿಯನ್ ಮತ್ತು ಅರಬ್ಬಿ ಭಾಷೆಗಳಲ್ಲೂ ಪ್ರಕಾಂಡ ಪಾಂಡಿತ್ಯ ಉಳ್ಳವರಾಗಿದ್ರು ಅನ್ನೋದನ್ನ ಹೇಳ್ತಾರೆ. ಸೊ ಇವರಿಗೆ ಕೇವಲ ಸಂಸ್ಕೃತ ಅಷ್ಟೇ ಅಲ್ಲ, ಪರ್ಷಿಯನ್ ಅರಬ್ಬಿ ಭಾಷೆಗಳು ಕೂಡ ಬರ್ತಾ ಇತ್ತು ಅನ್ನೋದನ್ನ ಹೇಳ್ತಾರೆ. ಸೊ ಇವರು ಎಷ್ಟೊಂದು ಪಾಂಡಿತ್ಯ ಜ್ಞಾನ ಹೊಂದಿದ್ರು, ಮತ್ತೆ ಎಲ್ಲಾ ಜ್ಞಾನಶಾಸ್ತ್ರ ವಿಚಾರಣೆಗೆ ನಿಪುಣವು. ಸೊ ಎಲ್ಲಾ ಶಾಸ್ತ್ರಗಳನ್ನು ಕೂಡ ಅವರು ಬಲ್ಲವರಾಗಿದ್ರು ಅನ್ನೋದನ್ನ ಹೇಳ್ತಾರೆ.
ಹೀಗಾಗಿ ಈಗ ನಮ್ಗೆ ಇರುವಂತಹ ಈ ಕೃಷ್ಣ ಪ್ರಜ್ಞಾ ಆಂದೋಲನ ಇದರ ಸಂಸ್ಥಾಪಕ ಶ್ರೀಲ ಪ್ರಭುಪಾದ್ ಅವರು. ಸೊ ಅವರು ನಮ್ಗೆ ಹೇಳುವಂತದ್ದು ಈ ಕೃಷ್ಣ ಪ್ರಜ್ಞಾ ಆಂದೋಲನವನ್ನ ಶ್ರೀ ರೂಪ ಗೋಸ್ವಾಮಿ ಪ್ರಭುಪಾದರ ಪ್ರಾಮಾಣ್ಯವನ್ನ ಅನುಸರಿಸಿ ನಡೆದಿದೆ ಅಂತ ಹೇಳಿ. ಸೊ ಅವರನ್ನ ನಾವು ಅನುಸರಿಸ್ತಾ ಇದ್ದೇವೆ. ಹಾಗಾಗಿ ನಾವೆಲ್ಲರನ್ನೂ ಕೂಡ ರೂಪ ಅನುಗರು ಅಂತ ಹೇಳಿ. ಸೊ ರೂಪ ಅನುಗರು ಅಂತ, ಯಾಕಂದ್ರೆ ಇವರು ರೂಪ ಮಂಜರಿ ಆಗಿದ್ದಾರೆ, ಮತ್ತೆ ಜೊತೆಗೆ ರೂಪ ಗೋಸ್ವಾಮಿಗಳು ಕೂಡ. ಅದಕ್ಕಾಗಿ ನಾವು ರೂಪ ಮಂಜರಿಯನ್ನ ಅನುಸರಿಸ್ತಾ ಇರುವಂತವ್ರು ಅನ್ನೋದನ್ನ ಅವರ ಹೆಜ್ಜೆ ಗುರುತುಗಳ ಅನುಯಾಯಿಗಳೆಂದು ಸಂಬೋಧಿಸ್ತಾ ಇದ್ದಾರೆ. ಸೊ ನಾವೆಲ್ಲರೂ ಅವರ ಅನುಯಾಯಿಗಳಾಗಿದ್ದೀವಿ. ಈ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಾವು 4 ಭಾಗಗಳನ್ನ ಕಾಣ್ತೀವಿ. 4 ಭಾಗಗಳಲ್ಲಿ ಮೊದಲನೆಯ ಭಾಗವನ್ನ ಮಾತ್ರ ನಾವು ಓದ್ತೀವಿ. ಮೊದಲನೇ ಭಾಗವನ್ನ ಮಾತ್ರ ನಾವು ಕಲಿತೀವಿ. ಆ ಮೊದಲನೇ ಭಾಗದಲ್ಲಿ ಇರುವಂತದ್ದು ಭಗವದ್ ಭಕ್ತಿ ಭೇದ ಅಂತ ಹೇಳಿ. ಅಂದ್ರೆ ಶುದ್ಧ ಭಕ್ತಿ ಸೇವೆಯ ಬಗೆಗಳು ಹೇಗಿದೆ, ಒಂದು ಭಕ್ತಿಯನ್ನ ಮಾಡ್ಬೇಕು ಅಂದ್ರೆ ಅದ್ರ ಬಗೆಗಳು ಯಾವ್ಯಾವ್ದು, ಮತ್ತೆ ಇದನ್ನ ನಾವು ನಿರಾಳವಾಗಿ ಅನುಸರಿಸಲಿಕ್ಕೆ ಸಾಧ್ಯವಾಗುವಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ತ್ವರಿತವಾಗಿ ಅಳವಡಿಸಿಕೊಳ್ಳುವಂಥದ್ದು. ಸೊ ಅಷ್ಟು ಕಷ್ಟಕರವಾಗಿ ಏನು ಇಲ್ಲ. ಸೊ ಅಂತ ಅಳವಡಿಸಿಕೊಳ್ಳುವಂತಹ ಬಗೆಗಳನ್ನ ಮೊದಲನೇ ಭಾಗದಲ್ಲಿ ಹೇಳ್ತಾ ಇರುವಂತದ್ದು. ಮತ್ತೆ ಈ ಒಂದು ಗ್ರಂಥದಲ್ಲಿ ನಾವು 1ರಿಂದ 19 ಅಧ್ಯಾಯವನ್ನ ಮಾತ್ರ ಕಲಿತೇವೆ. ಮುಂದುಳಿದ ಭಾಗವನ್ನ ನಾವು ಇಲ್ಲಿ ನಮ್ಗೆ ಭಕ್ತಿ ಶಾಸ್ತ್ರಿಗೆ ಪೋರ್ಷನ್ ಇಲ್ಲ. ಸೊ ಇದನ್ನ ನಮ್ಗೆ ಹೇಳಲಾಗೋದಿಲ್ಲ. ಸೊ ಯಾಕೆ ಹೇಳಲಾಗೋದಿಲ್ಲ? ಯಾಕಂದ್ರೆ ಮುಂದಿನ ಭಾಗಗಳೆಲ್ಲವೂ ಕೂಡ, ಅಂದ್ರೆ ಮೊದಲನೇ ಭಾಗ ಬಿಟ್ಟು 2ನೇ, 3ನೇ, 4ನೇ ಭಾಗಗಳು ಆಳವಾದ ವಿಷಯಗಳ ಕುರಿತಾಗಿ ತಿಳಿಸಲಾಗಿದೆ. ಸೊ ಇದನ್ನ ಕಲಿಬೇಕಂದ್ರೆ ನಮ್ಮ ಒಂದು ಮನಸ್ಸಿನ ಶುದ್ಧೀಕರಣದ ಅವಶ್ಯಕತೆ ಇದೆ. ಸೊ ಆ ಶುದ್ಧೀಕರಣ ಆದ್ರೇನೆ ನಾವು ಈ ಒಂದು ಭಾಗವನ್ನ ಕಲೀಲಿಕ್ಕೆ ಸಾಧ್ಯ. ಹಾಗಾದ್ರೆ ಪೂರ್ಣವಾಗಿ ತಿಳ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು? ಈಗ ಮುಂದುವರಿದವರು ಅಂತಂದ್ರೆ ಈಗ ಸೆಕೆಂಡ್ ಇನಿಷಿಯೇಷನ್ ತಗೊಂಡಿರ್ತಾರೆ, ಗಾಯತ್ರಿ ಮಂತ್ರವನ್ನ ಹೇಳ್ತಾ ಇರ್ತಾರೆ. ಸೊ ಮತ್ತೆ ಜೊತೆಗೆ ಮನಸ್ಸಿನ ಶುದ್ಧೀಕರಣ ಅವ್ರಿಗೆ ಆಗಿರುತ್ತೆ. ಸೊ ಅಂತವ್ರು ಪದೇ ಪದೇ ಈ ಭಕ್ತಿ ರಸಾಮೃತ ಸಿಂಧುವಿನ ಮೊದಲನೇ ಭಾಗವನ್ನ ಓದಿದಾಗ ಅವರು ಶುದ್ಧೀಕರಣಕ್ಕೆ ಒಳಗಾಗ್ತಾರೆ. ಆದಷ್ಟು ನಾವು ಮೊದಲನೇ ಭಾಗವನ್ನ ಓದ್ಬೇಕು. ಭಾಗವನ್ನ ಓದಿದಾಗ ಅದನ್ನ ಅಳವಡಿಸಿಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಮನಸ್ಸಿನ ಒಂದು ಶುದ್ಧೀಕರಣ ಆಗತ್ತೆ. ಆವಾಗ ನಾವು ಅವುಗಳನ್ನ ಓದ್ಲಿಕ್ಕೆ ಅರ್ಹರಾಗ್ತೀವಿ ಅಂತ. ಒಂದ್ ವೇಳೆ ನಮ್ಮ ಮನಸ್ಸಿನ ಶುದ್ಧೀಕರಣ ಆಗದೇನೆ ನಾವು ಅವುಗಳನ್ನ ಓದಿದ್ರೆ ಏನಾಗುತ್ತೆ? ಸೊ ಅದಕ್ಕೆ ಕೆಲವೊಂದು ಅಪರಾಧಗಳ ಸಾಧ್ಯತೆ ಇರಬಹುದು. ಅಪರಾಧಗಳನ್ನ ನಮ್ಗೆ ಕೆಲವೊಮ್ಮೆ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ನಾವು ಅಪರಾಧಗಳನ್ನ ಅಪರಾಧಗಳಾಗಬಹುದು. ಸೊ ಹೇಗೆ ಅಂದ್ರೆ ಅಲ್ಲಿ ಇರುವಂತಹ ವಿಷಯ ವಸ್ತುಗಳನ್ನ ನಾವು ತಿಳಿದುಕೊಂಡು ಏನೋ ಕೆಲವೊಂದು ಭ್ರಮೆಗೆ ನಾವು ಒಳಗಾಗ್ತೀವಿ. ಸೊ ಆ ಭ್ರಮೆಗೆ ಒಳಗಾಗುವಂತಹ ಕೆಲಸ ಅಪರಾಧಕ್ಕೆ ಕಾರಣವಾಗುತ್ತೆ. ಹಾಗೆ ಈ ಪೂರ್ಣ ತಿಳಿದುಕೊಳ್ಳದೆ ನಾವು ಮುಂದಿನ ಭಾಗಗಳನ್ನ ತಿಳ್ಕೊಳ್ಳೋದು ತಪ್ಪಾಗತ್ತೆ. ಸೊ ಮೊದಲನೇ ಭಾಗವನ್ನ ನಾವು ಸರಿಯಾಗಿ ಓದ್ಕೋಬೇಕು. ಮತ್ತೆ ಇದನ್ನ ನೆನ್ಪಿಟ್ಕೊಳ್ಬೇಕು ಅಂತಂದ್ರೆ ಈ ಪುಸ್ತಕಗಳಲ್ಲಿ ಶ್ರೀಲ ಪ್ರಭುಪಾದ್ ಅವರು ಈ ಗ್ರಂಥದಲ್ಲಿ ಕೆಲವೊಂದು ಸಂಸ್ಕೃತ ಸೂತ್ರಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಈಗಾಗಲೇ ಹೇಳಿದಿನಿ. ಆ ಸಂಸ್ಕೃತ ಸೂತ್ರಗಳೊಂದಿಗೆ ನಾವು ಇದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಸೊ ಈಗ ಇದರಲ್ಲಿ ನಾವು ಏನೇನ್ ತಿಳಿದುಕೊಂಡ್ವಿ? ರೂಪ ಗೋಸ್ವಾಮಿ ಯಾರು, ಭಗವಾನ್ ಚೈತನ್ಯರ ಸಾರ್ವತ್ರಿಕ ತತ್ವ ಯಾವುದು, ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ಅವರು ಭಗವಾನ್ ಚೈತನ್ಯರ ಬಳಿಗೆ ಹೇಗೆ ಹೋದ್ರು, ಮತ್ತೆ ಈ 2ನೇ ಬಾರಿ ಯಾವಾಗ ಅವರು ಪ್ರಯಾಗದಲ್ಲಿ ಇದ್ರು, ಸೊ ಎಲ್ಲವನ್ನ ತೊರೆದು ಅವರು ಚೈತನ್ಯ ಮಹಾಪ್ರಭುಗಳ ಬಳಿಗೆ ಹೋಗ್ತಾರೆ. ಸೊ ಭಗವಾನ್ ಚೈತನ್ಯ ರೂಪ ಗೋಸ್ವಾಮಿಗೆ ಸೂಚನೆ ನೀಡ್ತಾರೆ. ಸೊ ಯಾವುದೇ ಸೂಚನೆ? 2 ಸೂಚನೆಗಳನ್ನ ನಾವು ನೀಡ್ತಾರೆ. ಸೊ ಕೆಲವರು 3 ಸೂಚನೆ ಅಂತ ಹೇಳ್ತಾರೆ. ಸೊ ಸಾಮಾನ್ಯವಾಗಿ 2ನೇ ಸೂಚನೆ ಅನ್ನುವಂಥದ್ದು 2 ಬಗೆಯಾಗಿರುವಂಥದ್ದು. ಸೊ ಮೊದಲನೇ ಸೂಚನೆ ಏನಿರುವಂಥದ್ದು, ಏನೆಲ್ಲಾ ಈ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಇದೆಯೋ ಸೊ ಅವುಗಳ ಪ್ರಪಂಚಿಕವಾಗಿ ಹರಡುವಂಥದ್ದು. ಮತ್ತೆ 2ನೇದಾಗಿ ಪ್ರಾಪಂಚಿಕವಾಗಿ ಈ ಚೈತನ್ಯ ಮಹಾಪ್ರಭುಗಳು ಏನೆಲ್ಲಾ ಬೋಧಿಸಿದಾರೋ, ಉಪದೇಶಿಸಿದಾರೋ ಅವುಗಳನ್ನ ಬರಹದ ರೂಪದಲ್ಲಿ ಬರೆಯೋದು ಮತ್ತೆ ಅದನ್ನ ಬೋಧಿಸೋದು. ಇದು ಮೊದಲನೇದು. ಏನ್ ಮಾಡೋದು? ಚೈತನ್ಯ ಮಹಾಪ್ರಭುಗಳು 10 ದಿನಗಳ ಕಾಲ ಗೋಸ್ವಾಮಿಗಳಿಗೆ ಏನೆಲ್ಲಾ ಹೇಳಿದಾರೋ ಅವುಗಳನ್ನ ಬರೆಯೋದು, ಗ್ರಂಥದ ರೂಪದಲ್ಲಿ ಬರೆಯೋದು, ಮತ್ತೆ ಜೊತೆಗೆ ಅದನ್ನ ಬೋಧನೆಯನ್ನ ಮಾಡೋದು. ಸೊ ಆ ಕಾರ್ಯವನ್ನು ಇವರೇ ನೆರವೇರಿಸಿದ್ದಾರೆ. ಸೊ ಇದು 1ನೇದು. 2ನೇದಾಗಿರುವಂತದ್ದು ವೃಂದಾವನದಲ್ಲಿ ಯಾವ್ದೆಲ್ಲ ಕಳೆದು ಹೋದ ಸ್ಥಳಗಳಿದೆಯೋ ಆ ಕಳೆದು ಹೋದ ಸ್ಥಳಗಳನ್ನ ಪುನಶ್ಚೇತನಗೊಳಿಸುವಂಥದ್ದು, ಅಂದ್ರೆ ನವೀಕರಣಕ್ಕೆ ತರುವಂಥದ್ದು ಅಂತ. ರಾಧಾಕುಂಡ ಮೊದಲು ಇರ್ಲಿಲ್ಲ, ಶ್ಯಾಮಕುಂಡ ಇರ್ಲಿಲ್ಲ. ಸೊ ಅವುಗಳನ್ನ ಪುನಶ್ಚೇತನಗೊಳಿಸಿರುವಂತವರು ಶ್ರೀಲ ರೂಪ ಗೋಸ್ವಾಮಿ ಅವರು. ಸೊ ಇವುಗಳ ಕಾರ್ಯವನ್ನ ಅವರು
ಈ ಚೈತನ್ಯ ಮಹಾಪ್ರಭುಗಳ ಸೂಚನೆಯ ಮೇರೆಗೆ ಅವುಗಳನ್ನ ಯಶಸ್ವಿ ಮಾಡಿ ಹೋಗಿರುವಂತದ್ದು. ನೆಕ್ಸ್ಟ್ 6ನೇ ಗೋಸ್ವಾಮಿ, 6 ಗೋಸ್ವಾಮಿಗಳ ಪಾಂಡಿತ್ಯವನ್ನ ನಾವು ತಿಳಿದುಕೊಂಡ್ವಿ. ಮತ್ತೆ ಈ ನಾವು ಯಾರು ಎಲ್ರು ನಾವು ಕೃಷ್ಣ ಪ್ರಜ್ಞೆಯಲ್ಲಿರುವಂತವ್ರು. ಈ ಯಾರೆಲ್ಲ ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ ಇದ್ದಾರೋ ಅವರೆಲ್ಲರೂ ಕೂಡ ರೂಪಾನುಗರು ಅಂತ. ಸೊ ರೂಪ ಗೋಸ್ವಾಮಿಯವರ ಅನುಸರಿಸುವವರು ಅಂತ. ಸೊ ರೂಪ ಗೋಸ್ವಾಮಿ ಈ ಒಂದು ಭಕ್ತಿ ರಸಾಮೃತ ಸಿಂಧುವನ್ನ ಏಕೆ ಸಿದ್ಧಪಡಿಸಿದ್ರು ಅನ್ನೋದನ್ನ ನಾವು ನೋಡೋಣ. ಸೊ ಈ ಭಕ್ತಿ ರಸಾಮೃತ ಸಿಂಧುವಿನ ಒಂದು ಉದ್ದೇಶ ಏನಾಗಿತ್ತು ಅಂದ್ರೆ ಪ್ರತಿಯೊಬ್ಬರನ್ನು ಗೋಸ್ವಾಮಿಯನ್ನಾಗಿ ಮಾಡುವಂಥದ್ದು ಮುಖ್ಯವಾದಂತಹ ಉದ್ದೇಶ. ಯಾಕಂದ್ರೆ ತಮ್ಮ ಇಂದ್ರಿಯಗಳನ್ನ ನಿಯಂತ್ರಿಸ್ಲಿಕ್ಕೆ ಮುಂದಾಗುವಂಥದ್ದು ಹೇಗೆ ಈ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಕೊಟ್ಟಿರುವಂತಹ ಕೆಲವೊಂದು ಆಚರಣೆಗಳ ಮೂಲಕ. ಮತ್ತೆ ಈ ಒಂದು ಭಕ್ತಿ ರಸ ಅಂದ್ರೆ ಏನು, ಮತ್ತೆ ಭೌತಿಕ ರಸ ಅಂದ್ರೆ ಏನು, ಸೊ ಇವುಗಳನ್ನ ತಿಳಿದುಕೊಳ್ಳೋದು. ಮತ್ತೆ ಈ ಭಕ್ತಿ ರಸಕ್ಕಿಂತ ಹೇಗೆ ಈ ಭೌತಿಕ ರಸಕ್ಕಿಂತ ಹೇಗೆ ಭಕ್ತಿ ರಸ ಅನ್ನುವಂಥದ್ದು ಭಿನ್ನವಾಗಿದೆ, ಮತ್ತೆ ಅಲ್ಲಿ ಇರುವಂತಹ ರಸಗಳು ಯಾವ್ಯಾವ್ದು, ಭಕ್ತಿ ರಸದಲ್ಲಿ ಇರುವಂತಹ ರಸಗಳು ಯಾವ್ಯಾವ್ದು, ಈ ಭಕ್ತಿ ರಸದ ವಿಜ್ಞಾನವನ್ನ ತಿಳಿದುಕೊಳ್ಳೋದು, ಮತ್ತೆ ಅವುಗಳನ್ನ ಆಚರಣೆಗೆ ತರುವುದು. ಸೊ ಇವೇ ಮುಖ್ಯವಾಗಿರುವಂತಹ ಈ ಒಂದು ಭಕ್ತಿ ರಸಾಮೃತ ಸಿಂಧುವಿನ ಉದ್ದೇಶ ಆಗಿದೆ. ಅದಕ್ಕಾಗಿ ಇದನ್ನ ಸಿದ್ಧಪಡಿಸಲಾಗಿದೆ. ಈಗ ಮುಂದಿನ ಭಾಗದಲ್ಲಿ ಆರನೇ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನೀವು ನೋಡ್ಬೋದು, 11ನೇ ಪೇಜ್ 6ನೆಯ ಪ್ಯಾರಾಗ್ರಾಫ್ ಅಲ್ಲಿ ನಮಗೆ ಭಕ್ತಿ ರಸ ಅಮೃತ ಸಿಂಧುವಿನ ಒಂದು ಅರ್ಥವನ್ನ ತಿಳಿಸಲಾಗಿದೆ. ಮುಂದೆ ಇರುವಂತಹ 6, 7, 8 ಇವುಗಳಲ್ಲಿ ನಾವು ಕಾಣ್ತೀವಿ. ಈ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಇದನ್ನ ನಾವು ಬ್ರೇಕ್ ಮಾಡಿದಾಗ ನಮಗೆ 4 ಶಬ್ದಗಳು ಕಾಣಿಸುತ್ತೆ. ಈ 4 ಶಬ್ದಗಳಿಗೂ ಕೂಡ ತುಂಬಾನೇ ಪ್ರಾಮುಖ್ಯತೆಯನ್ನ ಇಲ್ಲಿ ವ್ಯಕ್ತಪಡಿಸಲಾಗಿದೆ. ಸೊ ಭಕ್ತಿ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಭಕ್ತಿ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ ನೀವು? ನಿಮ್ಮ ಪ್ರಕಾರ ಭಕ್ತಿ ಅಂದ್ರೆ ಏನು? ಭಗವಂತನ ಸೇವೆ ಮಾತಾಜಿ. ಭಗವಂತನ ಸೇವೆ. ಮತ್ತೆ ಓಕೆ, ಧನ್ಯವಾದಗಳು ಮಾತಾಜಿ. ಭಕ್ತಿ ಅಂದ್ರೆ ಭಗವಂತನ ಶುದ್ಧ ಭಕ್ತಿ ಸೇವೆಗೆ ನಾವು ಭಕ್ತಿ ಅಂತ ಕರಿತೇವೆ. ಶ್ರೀಲ ಪ್ರಭುಪಾದ ಅವರಲ್ಲಿ ನಮ್ಗೆ ಸೇವೆ ಅಂತ ಹೇಳಿದ್ದಾರೆ. ಸೊ ಕೇವಲ ಭಕ್ತಿ ಅಷ್ಟೇ ಅಲ್ಲ, ನಾವು ಯಾವಾಗ ಅದನ್ನ ಸೇವೆ ತಗೊಳ್ತೀವಿ, ಸೇವೆ ಮಾಡ್ತೀವಿ, ಅವಾಗ ಅದು ಭಕ್ತಿ ಸೇವೆ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ನಾವು ಭೌತಿಕವಾಗಿಯೂ ಕೂಡ ಸೇವೆಯಲ್ಲಿ ನಾವು ತೊಡಗಿದ್ದೇವೆ. ಸೊ ಗಂಡ ಹೆಂಡತಿಗೆ ಸೇವೆಯನ್ನ ಕೊಡುವಂಥದ್ದು, ತಾಯಿ ಮಕ್ಕಳಿಗೆ ಸೇವೆಯನ್ನ ಕೊಡುವಂಥದ್ದು, ಮತ್ತೆ ಕಚೇರಿಯಲ್ಲಿ ಸೇವೆಯನ್ನ ಕೊಡುವಂಥದ್ದು, ಕಾಲೇಜುಗಳಲ್ಲಿ ಸೇವೆಯನ್ನ ಕೊಡುವಂಥದ್ದು, ಪ್ರತಿಯೊಬ್ರು ಕೂಡ ಒಂದಿಲ್ಲ ಒಂದು ರೀತಿಯಿಂದ ನಾವು ಸೇವೆ ಕೊಡ್ತಾನೆ ಇದ್ದೇವೆ. ಹೌದಾ ಇಲ್ಲ? ನಾವು ಅಡಿಗೆ ಮಾಡ್ತೇವೆ, ಬಡಿಸ್ತೇವೆ, ಪಾತ್ರೆ ತೊಳೆಯೋದಾಗ್ಲಿ, ಏನೇ ಮಾಡೋದಾಗ್ಲಿ, ಪ್ರತಿಯೊಂದು ರೀತಿಯಲ್ಲಿ ನಾವು ತೊಡಗಿರುವಂತಹ ದಾರಿ ಹೇಗಿದೆ? ಸೇವೆಯ ರೂಪದಲ್ಲಿ ಇದೆ. ಸೊ ಇವುಗಳನ್ನ ಅವುಗಳಿಗೆ ನಾವು ಪ್ರಾಪಂಚಿಕ ಸೇವೆ ಅಂತ ಕರಿತೇವೆ. ಅಲ್ಲಿ ನಾವು ನಮ್ಮ ಒಂದು ಕೌಟುಂಬಿಕ ಸೇವೆ ಅಂತ ಕರಿತೇವೆ. ಆದ್ರೆ ಇಲ್ಲಿ ಭಕ್ತಿಯಲ್ಲಿ ಇರುವಂತದ್ದು, ಈ ಒಂದು ಭಕ್ತಿ ಅನ್ನುವಂತಹ ಪದ ಮೂಲವಾಗಿ ಭಜ್ ಅನ್ನುವಂತಹ ಪದದಿಂದ ಬಂದಿದೆ. ಆ ಭಜ್ ಅನ್ನುವಂತಹ ಪದದ ಅರ್ಥ ಪ್ರೀತಿಯ ಸೇವೆ ಅಂತ ಹೇಳುತ್ತೆ. ಸೊ ಪ್ರೀತಿಯ ಸೇವೆ ಯಾರಿಗೆ ಇರಬೇಕು? ನಮ್ಗೆ. ಸೊ ಪ್ರೀತಿಯ ಸೇವೆ ಅನ್ನುವಂಥದ್ದು ಕೇವಲ ಭಗವಂತನಿಗೆ ಇರಬೇಕು. ಸೊ ಭಗವಂತನಿಗೆ ಯಾವಾಗ ನಾವು ಶುದ್ಧ ಭಕ್ತಿ ಸೇವೆಯನ್ನ ಕೊಡ್ತೀವೋ, ಸೊ ಅದೇ ಅವಾಗ ನಾವು ಒಂದು ಶಾಶ್ವತವಾದಂತಹ ಸಂಬಂಧವನ್ನ ನಿರ್ಮಾಣ ಮಾಡ್ಕೊಳ್ತೀವಿ. ಸೊ ಹೀಗೆ ಭಕ್ತಿ ಅನ್ನುವಂಥದ್ದು ಡಿವೋಷನಲ್ ಸರ್ವಿಸ್, ಭಕ್ತಿಯ ಸೇವೆ ಅಂತ ಕರೆಸ್ಕೊಳ್ಳುತ್ತೆ. ಮುಂದೆ ಇರುವಂಥದ್ದು ರಸ. ಮುಂದೆ ಇರುವಂತದ್ದು ರಸ. ರಸ ಅಂತಂದ್ರೆ ಇದಕ್ಕೆ ಇನ್ನೊಂದು ರೀತಿಯಾಗಿ ಮಧು ಅಂತ ಕರೀತಾರೆ. ಸೊ ಇದು ಒಂದು ತರನಾದಂತಹ ಕಾರ್ಯ ಮತ್ತೆ ಸೇವೆ, ಸಂಬಂಧದಲ್ಲಿ ನಮ್ಗೆ ಸಿಗುವಂತ ಸಂತೋಷ, ಸಂಬಂಧಗಳಲ್ಲಿ ತಂದೆ ತಾಯಿ ಆಗಿರ್ಬೋದು, ಮಗ ತಾಯಿ ಆಗಿರಬಹುದು, ಹೀಗೆ ಗಂಡ ಹೆಂಡತಿಯ ಮಧ್ಯೆ ಇರುವಂತದ್ದು, ಅಣ್ಣ ತಂಗಿಯ ಮಧ್ಯೆ ಇರುವಂತದ್ದು, ಇಲ್ಲಿ ಒಂದು ಸಂಬಂಧ. ಆ ಸಂಬಂಧದಲ್ಲಿ ನಾವು ಒಂದು ರಸವನ್ನ ಪಡಿತೇವೆ. ಹೇಗೆ ಒಂದು ಸಹೋದರ ಸಹೋದರಿ ಅಂತ ಹೇಳಿದಾಗ ಅಲ್ಲಿ ಒಂದು ರಸದ ನಿರ್ಮಾಣ ಆಗುತ್ತೆ, ಸಹೋದರ ಸಹೋದರಿ ಅಂತ ಹೇಳಿ. ಮತ್ತೆ ತಾಯಿ ಮಗುವಿನ ನಡುವೆ ಒಂದು ತರದ ರಸವನ್ನ ನಿರ್ಮಾಣ ಆಗುತ್ತೆ. ಮತ್ತೆ
ತಂದೆ ಮಕ್ಕಳ ಮಧ್ಯೆ ಒಂದು ತರದ ರಸವನ್ನ ನಾವು ನಿರ್ಮಾಣ ಆಗೋದನ್ನ ಕಾಣ್ತೇವೆ. ಸೊ ಸಂಬಂಧಗಳಲ್ಲಿ ಮತ್ತೆ ನಾವು ಅವ್ರಿಗೆ ಕೊಡುವಂತಹ ಸೇವೆಗಳಲ್ಲಿ ಮತ್ತೆ ಆ ಕಾರ್ಯಗಳಲ್ಲಿ ನಿರ್ಮಾಣ ಆಗುವಂತಹ ಒಂದು ಸಂತೋಷ ಏನಿದೆಯೋ ಆ ಸಂತೋಷಕ್ಕೆ ನಾವು ರಸ ಅಂತ ಕರಿತೀವಿ. ಇದು ಆದ್ರೆ ಈ ರಸ ಹೇಗಿದೆ, ಈ ರಸ ಶಾಶ್ವತವಾಗಿರುವುದಾ ಅಥವಾ ಅಲ್ಲ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕು. ಈ ಎಲ್ಲ ರಸಗಳು ಪ್ರಾಪಂಚಿಕ ರಸ ಅಂತ ಕರೀತಾರೆ. ಸೊ ಪ್ರಾಪಂಚಿಕರು ಇಂದ್ರಿಯ ತೃಪ್ತಿಗಾಗಿ ಏನೆಲ್ಲ ಪ್ರೇರೇಪಿಸಲ್ಪಡುವಂತಹ ಒಂದು ರುಚಿಯನ್ನ ಕಾಣ್ತಾರೋ, ಸೊ ಆ ರುಚಿಯನ್ನ ಅಂದ್ರೆ ಸಂತೋಷಕ್ಕೆ ರುಚಿ ಅಂತ ಹೇಳ್ತೇವೆ ನಾವು. ಸಂತೋಷ ಪಟ್ಟಾಗನೇ ಅದಕ್ಕೆ ರುಚಿ ಅಂತ ಹೇಳ್ತೇವೆ. ಅದಕ್ಕೆ ರಸ ಅಥವಾ ಲಾಲಿತ್ಯ ಅಂತ ಕರೀತಾರೆ. ಸೊ ನನಗೆ ಮಗುವಿಗೆ ಊಟ ಮಾಡಿಸಿ ನನಗೆ ಖುಷಿ ಸಿಗುತ್ತೆ, ಸಂತೋಷ ಸಿಗುತ್ತೆ, ಅದೊಂಥರ ರಸ. ಸೊ ನನ್ಗೆ ಹೇಗೆ ಸಿಗುತ್ತೆ, ಇವತ್ತು ನಾನು ಒಂದಿನ ಊಟ ಚೆನ್ನಾಗಿ ಮಾಡಿಸಿದ್ದೀನಿ, ತುಂಬಾನೇ ಖುಷಿ ಆಯ್ತು. ಈಗ ನನ್ಗೆ ನಾಳೆನೂ ಕೂಡ ಅದೇ ಖುಷಿ ಸಿಗುತ್ತಾ? ಇಲ್ಲ. ಯಾಕಂದ್ರೆ ಮಗು ಬೇಡ ಅನ್ಬೋದು, ಮಗು ತಿನ್ಲಿಕ್ಕಿಲ್ಲ. ಸೊ ಅದೇನಾಯ್ತು, ಇದು ಪ್ರಾಪಂಚಿಕ ಇಂದ್ರಿಯ ತೃಪ್ತಿಗಾಗಿ ನಮ್ಗೆ ಪ್ರೇರೇಪಿಸಲ್ಪಡ್ತಾ ಇದೆ. ಯಾಕಂದ್ರೆ ಮಗು ತಿಂತು ಅನ್ನೋದಕ್ಕೆ ನಮ್ಗೆ ಖುಷಿ ಆಗ್ತಾ ಇದೆ. ಹೀಗೆ ಬೇರೆ ಬೇರೆ ತೃಪ್ತಿಯನ್ನ ನಾವು ಕಾಣ್ತೇವೆ, ಬೇರೆ ಬೇರೆ ಖುಷಿಯನ್ನ ನಾವು ಕಾಣ್ತೇವೆ. ಆದ್ರೆ ಈ ತೃಪ್ತಿ ಶಾಶ್ವತವಾಗಿರುವಂಥದ್ದಾ? ಈ ತೃಪ್ತಿಗಾಗಿ ಪ್ರೇರೇಪಿಸಲ್ಪಡುವಂತಹ ಶಕ್ತಿಯ ರುಚಿ ಏನಿದೆಯೋ ಅದಕ್ಕೆ ರಸ ಅಥವಾ ಲಾಲಿತ್ಯ ಅಂತ ಕರೀತಾರೆ. ಆದ್ರೆ ಈ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಮ್ಗೆ ಹೇಳಿರುವಂತದ್ದು ಪ್ರಾಪಂಚಿಕ ಸುಖ ಅಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿರೋದು ಪ್ರಾಪಂಚಿಕ ಸುಖ. ಆದ್ರೆ ನಮ್ಗೆ ಯಾವ್ದು ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲದೆ ಇರುವಂತದ್ದು ಭಕ್ತಿಯ ರಸ. ಈ ಒಂದು ಭೌತಿಕ ರಸ ನಮ್ಗೆ ಗೊತ್ತಿರುವಂತದ್ದು, ಆದ್ರೆ ಈ ಒಂದು ಭಕ್ತಿಯ ರಸ ಅನ್ನುವಂಥದ್ದು ಗೊತ್ತಿಲ್ಲ. ಆ ಭಕ್ತಿಯ ರಸ ಹೇಗಿರುತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ತೀವಿ. ಈ ಚಪಲ ಸುಖ ಇಲ್ಲಿ ನಾವು ಮುಂದೆ ಕಾಣ್ತೀವಿ ಅದನ್ನ. ಈ ರಸದಲ್ಲಿ ಎರಡು ರಸಗಳನ್ನ ನಾನು ಈಗಾಗಲೇ ಹೇಳಿರುವಂತದ್ದು ಪ್ರಾಪಂಚಿಕ ರಸ ಮತ್ತೆ ಭಕ್ತಿ ರಸ ಅಂತ. ಈ ಪ್ರಾಪಂಚಿಕ ರಸ ಅನ್ನುವಂಥದ್ದು ಇಂದ್ರಿಯ ಸುಖಕ್ಕೆ, ಯಾರ ಸುಖ? ಇಂದ್ರಿಯ ಸುಖ, ನಮ್ಮ ಇಂದ್ರಿಯ ಸುಖಕ್ಕೆ ಸಂಬಂಧಪಟ್ಟಿರುವಂತದ್ದು. ಭಕ್ತಿಯ ರಸ ಅನ್ನುವಂಥದ್ದು ನೇರವಾಗಿ ಅತೀಂದ್ರಿಯವಾದಂತಹ ಭಗವದ್ ಪ್ರಜ್ಞೆಗೆ ಸಂಬಂಧಪಟ್ಟಿರುವಂತದ್ದು ಅಂತ. ಇಲ್ಲಿ ಈ ಕೆಲವೊಬ್ರು ಹೇಳ್ಬೋದು ಪ್ರಾಪಂಚಿಕ ರಸ ಈಗ ಏನಿದೆಯೋ ನಾವು ಪ್ರವಾಸಕ್ಕೆ ಹೋಗ್ಬಿಟ್ಟು ಸಂತೋಷವನ್ನ ಪಡ್ತೀವಿ, ಮತ್ತೆ ನಾನು ವಸ್ತುಗಳನ್ನ ಖರೀದಿ ಮಾಡಿ ನಾನು ಸಂತೋಷವನ್ನ ಪಡ್ತೀನಿ. ಸೊ ಇವೆಲ್ಲವೂ ಕೂಡ ನಮ್ಮ ಇಂದ್ರಿಯ ಸುಖ ಕೊಡುತ್ತೆ. ಕೆಲವೊಬ್ರು ಹೇಳ್ತಾರೆ ನಾನು ಇದ್ರಲ್ಲೇನೆ ಸುಖವಾಗಿದ್ದೇನೆ ಅಂತ ಹೇಳ್ತಾರೆ. ಆದ್ರೆ ಇದರಲ್ಲಿ ಸುಖವಾಗಿ ಎಷ್ಟು ಮಟ್ಟಿಗೆ ಅವ್ರು ಇರ್ತಾರೆ, ಆ ಎಷ್ಟು ಮಟ್ಟಿಗೆ ಇರ್ತಾರೆ ಅನ್ನೋದನ್ನ ಶ್ರೀಲ ರೂಪ ಗೋಸ್ವಾಮಿ ಅವರು ಬರೆದಿದ್ದಾರೆ. ಮತ್ತೆ ಜೊತೆಗೆ ಸಾರಾಂಶದ ರೂಪದಲ್ಲಿ ನಮ್ಗೆ ಶ್ರೀಲ ಪ್ರಭುಪಾದ್ ಅವರು ಕೊಟ್ಟಿರೋದೇನು ಅಂತಂದ್ರೆ, ಈ ಪ್ರಾಪಂಚಿಕ ರಸದಲ್ಲಿ ಏನಿದೆಯೋ ನಾವು 3 ತರನಾದಂತ ಸಮಸ್ಯೆಗಳನ್ನ ಕಾಣ್ತೀವಿ. ಅಂದ್ರೆ ತೊಂದರೆಗಳು. ಅಂದ್ರೆ ಇದು ಅಶಾಶ್ವತ ಅಂತ ಹೇಳಲಿಕ್ಕೆ 3 ಕಾರಣಗಳು. ಹೇಗೆ ಅಂದ್ರೆ, ಮೊದಲನೇದಾಗಿರುವಂಥದ್ದು ಭೋಗತ್ಯಾಗ, ಎರಡನೇದಾಗಿರುವಂಥದ್ದು ಚಪಲ ಸುಖ, ಮೂರನೇದಾಗಿರುವಂಥದ್ದು ಈ ಒಂದು ಸಾಧಿಸಿದಂತ ಐಹಿಕ ಸುಖ ಏನು ಸತ್ತಕ್ಷಣ ಇಲ್ಲವಾಗತ್ತೆ ಅಂತ ಹೇಳಿ. ಹಾಗಾದ್ರೆ ಈ ಚಪಲ ಸುಖ ಅನ್ನುವಂಥದ್ದೇನು, ಭೋಗ ತ್ಯಾಗ ಅನ್ನುವಂಥದ್ದೇನು ಅನ್ನೋದನ್ನ ನೋಡೋಣ. ಭೋಗ ತ್ಯಾಗ ಅಂದ್ರೆ ಏನು? ಭೋಗ ತ್ಯಾಗ, ಭೋಗಿಸೋದು, ತ್ಯಾಗವನ್ನ ಮಾಡೋದು. ತ್ಯಾಗವನ್ನ ಮಾಡೋದು ಅಂದ್ರೆ ಬಿಟ್ಬಿಡೋದು. ಒಬ್ಬ ವ್ಯಕ್ತಿ ಭೋಗಿಸಿದ ನಂತರ ತ್ಯಾಗ ಮಾಡೋದು ಅಂತ ಅರ್ಥ. ಸೊ ಪ್ರಾಪಂಚಿಕರು ತಮ್ಮ ಇಂದ್ರಿಯ ಸುಖಾನುಭವದ ಕಾರ್ಯವಿಧಾನವನ್ನ ಆವಾಗ ಏನು ಬದಲಾಯಿಸ್ತಾ ಇರ್ತಾರೋ ಆ ಬದಲಾಯಿಸ್ತಾ ಇರುವಂತಹ ಪ್ರವೃತ್ತಿಗೆ ಭೋಗ ತ್ಯಾಗ ಅಂತ ಕರೀತಾರೆ. ಸೊ ನಿಮ್ಗೆ ಇಲ್ಲಿ 11ನೇ ಪೇಜ್ ಅಲ್ಲಿ 6ನೇ ಒಂದು ಭಾಗದಲ್ಲಿ ಭೋಗ ತ್ಯಾಗದ ಕುರಿತಾಗಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಸೊ ಆದ ಉದಾಹರಣೆಯನ್ನ ನೋಡಿ. ಸೊ ಇಡೀ 1 ವಾರ ಕೆಲಸ ಮಾಡಿದರೂ ವ್ಯಾಪಾರಿಗೆ ತೃಪ್ತಿ ಇಲ್ಲ, ಆದ್ದರಿಂದ ಅವನು ತನ್ನ ದಂಧೆಯ ಕ್ಲೇಶವನ್ನು ಮರೆಯಲು ಬೇರೆಲ್ಲಿಗೂ ಹೋಗ್ತಾನೆ. ಸೊ ಹೀಗೆ ಮೈಮರೆಯುವ ಮೂಲಕ ವಾರಾಂತ್ಯವನ್ನು ಮುಗಿಸಿ ಪುನಃ ತನ್ನ ವ್ಯಾಪಾರವನ್ನ ಮುಂದುವರಿಸ್ತಾನೆ. ಸೊ ಅವನಿಗೆ ತುಂಬಾನೇ ಫ್ರಸ್ಟ್ರೇಷನ್ ಆಗಿ ವ್ಯಾಪಾರದಿಂದ ಆರಾಮಾಗಿರ್ಲಿಕ್ಕೆ ಬೇರೆ ಎಲ್ಲೋ ಪ್ರಯಾಣಕ್ಕೆ ಹೋಗ್ತಾನೆ. ಸೊ ಪ್ರಯಾಣದಲ್ಲಿ ಎಷ್ಟು ದಿನ ಇರ್ತಾನೆ ಅವನು? ಸೊ ಅದು ಮತ್ತೆ ಕೊಡುಗೆ ಸಾಕಾಗತ್ತೆ. ಸಾಕಿನ್ನ ಹೋಗಿ ಮತ್ತೆ ವ್ಯಾಪಾರಕ್ಕೆ ಜಾಯ್ನ್ ಆಗೋಣ ಅಂತ ಹೇಳಿ ಬಿಟ್ಬಿಟ್ಟು ಮತ್ತೆ ವ್ಯಾಪಾರಕ್ಕೆ ಬರ್ತಾನೆ. ಸೊ ಹೀಗೆ ಸೊ ಅವನೇನ್ ಮಾಡ್ತಾನೆ, ಮತ್ತೆ ಪುನಃ ತನ್ನ ವ್ಯಾಪಾರವನ್ನ ಮುಂದುವರಿಸ್ತಾನೆ. ಸೊ ಇದು ಒಂದಿಷ್ಟು ಕಾಲ ಯಾವುದೋ ಒಂದನ್ನ ಮಾಡುತ್ತಿದ್ದು ಕೆಲ ಕಾಲದ ಬಳಿಕ ಅದನ್ನು ಬಿಟ್ಟು ಬೇರೊಂದನ್ನ ಮಾಡುವುದಕ್ಕೆ ಐಹಿಕ ಕೆಲಸ ಅಂತ ಕರೀತಾರೆ. ಸೊ ನೋಡಿ ನಮ್ಮ ಎಲ್ಲ ಐಹಿಕ ಕೆಲಸಗಳು ಏನಿದೆ ಅಂತ. ನಾವು ಯಾವ್ದಾದ್ರೂ ಸ್ಥಿರವಾಗಿ ಮಾಡ್ತಾ ಇದ್ದೀವಾ? ಎದ್ರಲ್ಲಿ ನಾವು ಸ್ಥಿರವಾಗಿದ್ದೇವೆ? ಭಕ್ತಿಯಲ್ಲಿನೂ ಕೂಡ ಸೊ ಈ ತರಗತಿನ ಬಿಟ್ಟು ಆ ತರಗತಿ, ಆ ತರಗತಿ ಬಿಟ್ಟು ಈ ತರಗತಿ, ಒಂದನ್ನು ಕೂಡ ಸರಿ ಇಲ್ಲ, ಒಂದನ್ನು ಕೂಡ ಸ್ಥಿರವಾಗಿರುವಂತಹ ಕಾರ್ಯಗಳನ್ನ ನಾವು ಮಾಡ್ತಾ ಇಲ್ಲ.
ಭಕ್ತಿಯಲ್ಲೂ ಕೂಡ ಇವನ್ ನಾವು ಭಕ್ತಿಯಲ್ಲಿ ಪ್ರಾರಂಭ ಮಾಡಿದಾಗಿನಿಂದ ಈಗಿನವರೆಗೂ ನೋಡಿದಾಗ ನಮ್ಮ ಒಂದು ಮನಸ್ಸಿನ ಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ಅರಿತುಕೊಳ್ಬಹುದು. ಎಲ್ಲಿನೂ ಕೂಡ ಸ್ಥಿರವಾಗಿ ಇಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಅದರ ಒಂದು ಆ ರಸ, ಭಕ್ತಿಯ ರಸ ಅನ್ನುವಂಥದ್ದು ಉಲ್ಬಣ ಇನ್ನೂ ಆಗಿಲ್ಲ. ಆಗೋದ್ ಬಿಡಿ, ಅದ್ರ ಅರ್ಥನೂ ಕೂಡ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಇನ್ನೂ ಕೂಡ ಭಕ್ತಿಯಲ್ಲಿ ಇಲ್ಲ ಅಂತ ಅರ್ಥ. ಯಾಕೆಂದ್ರೆ ಭಕ್ತಿಯ ರಸ ಅನ್ನುವಂಥದ್ದು ಭಕ್ತಿಯಲ್ಲಿ ಇದ್ದಾಗನೇ ಇರುವಂತದ್ದು. ಮತ್ತೆ ಆ ರಸ ಯಾವಾಗ ಬರುತ್ತೆ ಅನ್ನೋದನ್ನ ನಾನು ಹೇಳ್ತೇನೆ, ಭಕ್ತಿಯ ರಸ. ಯಾಕೆಂದ್ರೆ ನಮ್ಗೆ ಈಗ ಬರೋದು ಕೇವಲ ಭೌತಿಕ ರಸ ಮಾತ್ರ, ಪ್ರಾಪಂಚಿಕ ರಸ. ಸೊ ಈ ಒಂದು ಉದಾಹರಣೆಯನ್ನ ನೋಡಿದಾಗ ನಮ್ಗೆ ಭೋಗ ತ್ಯಾಗ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಎರಡನೆಯದಾಗಿರುವಂತದ್ದು ಸಮಸ್ಯೆ ಏನು ಅಂದ್ರೆ, ಈ ಇನ್ನೊಂದು ಉದಾಹರಣೆನ ನಾನು ಆಮೇಲೆ ಕೇಳ್ತೇನೆ, ಈ ಪ್ರಾಪಂಚಿಕ ರಸದ್ದು. ನೀವೆಲ್ಲರೂ ಕೂಡ ಉದಾಹರಣೆಯನ್ನ ನೆನಪು ಮಾಡಿ ಇಟ್ಕೊಳ್ಬಹುದು. ನಾನು ನಿಮ್ಗೆ ಆಮೇಲೆ ಹೇಳ್ತೇನೆ, ನೀವು ಅದನ್ನ ಹೇಳಿ. ಸೊ ಚಪಲ ಸುಖ ಅನ್ನುವಂಥದ್ದು ಎರಡನೆಯದಾಗಿರುವಂತಹ ಒಂದು ಸಮಸ್ಯೆ. ಚಪಲ ಅಂತಂದ್ರೆ ಏನು? ಚಪಲ ಅಂತಂದ್ರೆ ಇದು ಹೆಚ್ಚು ಕಾಲ ಇರೋದಿಲ್ಲ. ಸೊ ಇಂದ್ರಿಯ ತೃಪ್ತಿಯ ಸುಖ ಹೆಚ್ಚು ಕಾಲ ಯಾವ್ದು ಉಳಿಯೋದಿಲ್ವೋ, ಏನು ಬಂದು ಹೋಗೋ ಸುಖ ಇರುತ್ತೋ ಅದಕ್ಕೆ ಚಪಲ ಸುಖ ಅಂತ ಕರೀತಾರೆ. ಸೊ ಈ ಒಂದು ಚಪಲ ಸುಖ ಮತ್ತೆ ಈ ಭೋಗ ತ್ಯಾಗ ಇವೆರಡೂ ಕೂಡ ಸಮಸ್ಯೆ. ಯಾರಿಗೆ? ಈ ಭೌತಿಕ ಅಥವಾ ಪ್ರಾಪಂಚಿಕ ಜನರಿಗೆ. ಸೊ ಇಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ ಚಪಲ ಸುಖಕ್ಕೆ. ಸೊ ಯಾವ್ದು ಇಂದ್ರಿಯ ಸುಖ ಬಹಳ ಕಾಲ ಉಳಿಯೋದಿಲ್ವೋ ಅದಕ್ಕೆ ಚಪಲ ಸುಖ ಅಂತ ಕರೀತಾರೆ. ಇದು ನೀವು 12ನೇ ಪೇಜಲ್ಲಿ ನೋಡ್ಬೋದು, ರೋಮನ್ ಸಂಖ್ಯೆ 12. ಉದಾಹರಣೆಗೆ, ಗೃಹಸ್ಥನೊಬ್ಬನು ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ತನ್ನ ಕುಟುಂಬದ ಸದಸ್ಯರಿಗೆ ಸುಖ ನೀಡುವಲ್ಲಿ ಯಶಸ್ವಿ ಆಗ್ತಾನೆ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಒಬ್ಬ ಮಹಿಳೆನು ಗೃಹಿಣಿನೂ ಕೂಡ ದಿನಾಲು ಕಷ್ಟಪಟ್ಟು ಅಡಿಗೆ ಮನೆಯಲ್ಲಿ ದುಡಿತಾಳೆ. ಒಬ್ಬ ಗೃಹಸ್ಥನು ಕೂಡ ಹೊರಗಡೆ ದುಡಿದು ಕಷ್ಟಪಟ್ಟು ತನ್ನ ಕುಟುಂಬಕ್ಕೆ ಸುಖ ಕೊಡ್ಲಿಕ್ಕೆ ಅವನು ಪ್ರಯತ್ನವನ್ನ ಮಾಡ್ತಾನೆ, ಯಶಸ್ವಿನೂ ಕೂಡ ಆಗ್ತಾನೆ. ಸೊ ತನ್ಮೂಲಕ ಒಂದು ಬಗೆಯ ರಸಾನುಭವ ಅವನಿಗಾಗತ್ತೆ. ಸೊ ನಾನು ಇವರಿಗೆ ಸುಖವನ್ನ ಕೊಟ್ಟೆ, ಸೊ ನನ್ನ ಮಗಳು ಕಲಿಬೇಕಂತ ಇದ್ದಾಳೆ, ನಾನು ಕಲಿಸಿದೆ. ಸೊ ನನ್ನ ಹೆಂಡತಿ ಅದನ್ನ ಬಿಡ್ತಾ ಇದ್ದಾಳೆ, ನಾನು ಮಾಡಿಸಿದೆ, ನಾನು ಮನೆ ಕಟ್ಬೇಕು, ಮನೆ ಕಟ್ಟಿದೆ. ಸೊ ಈ ತರ ಬೇರೆ ಬೇರೆ ಸುಖಗಳನ್ನ ಪಡಿಲಿಕ್ಕೆ ತನ್ನನ್ನ ತಾನು ಅವನು ಕಷ್ಟಕ್ಕೆ ಒಳಪಡಿಸ್ಕೊಳ್ತಾನೆ. ಸೊ ಇದು ಶಾಶ್ವತನಾ? ಇಲ್ಲ ಅಂತ ಹೇಳ್ತಾರೆ. ಸೊ ಇದು ಚಪಲ ಸುಖ, ಬಂದು ಹೋಗುತ್ತೆ. ಮನೆ ಕಟ್ಟಿದ್ಮೇಲೆ ಮತ್ತೆ ಆ ಮನೇನು ಬೇಡವಾಗತ್ತೆ, ಇನ್ನೊಂದು ದೊಡ್ಡ ಮನೆ ಬೇಕಾಗತ್ತೆ. ಸೊ ನಾನು ತೆಗೆದುಕೊಂಡುವಂತಹ ವೆಹಿಕಲ್ ಓಲ್ಡ್ ಆಗುತ್ತೆ, ಮತ್ತೆ ನನ್ಗೆ ಬೇರೆ ತರದ ಒಂದು ಹೊಸ ವೆಹಿಕಲ್ ಬೇಕಾಗತ್ತೆ. ಸೊ ನಾವು ಮೊದಲು ಕೊಂಡ್ಕೊಂಡಂತಹ ಯಾವುದೇ ವಸ್ತು ಈಗಿನವರೆಗೂ ನಾವು ಉಪಯೋಗಿಸ್ತಾ ಇದ್ದೀವಾ? ಇಲ್ಲ, ನಾವು ಅದನ್ನ ಉಪಯೋಗಿಸಿಲ್ಲ. ಯಾಕಂದ್ರೆ ನಮ್ಗೆ ಚಪಲ ಸುಖ ಇದೆ. ಈಗ ಇನ್ನೊಂದು, ಈ ಒಂದು ಚಪಲ ಸುಖಕ್ಕೆ ಕಾರಣ ಏನು ಅಂತಂದ್ರೆ, ಸೊ ನಮ್ದು ಯಾವುದೇ ಈ ಸುಖವನ್ನ ನಾವು ಬಯಸಿದ್ರು ಕೂಡ, ಈ ಐಹಿಕ ಸುಖವೆಲ್ಲವೂ ಕೂಡ ಅವನ ಸತ್ತ ತಕ್ಷಣದಿಂದನೇ ಅವನ ದೇಹದೊಂದಿಗೆ ಇಲ್ಲ ಆಗತ್ತೆ ಅಂತ. ಯಾಕೆ? ಆ ಮನೆ ಬೇಕಿತ್ತು, ಸತ್ತ ಮೇಲೆ ಮನೆ ಇಲ್ಲ. ಏನೆಲ್ಲ ಬೇಕಿತ್ತು, ಹೆಂಡತಿ, ಮಕ್ಕಳು, ಅವನ್ ಸತ್ ಮೇಲೆ ಅದು ಇಲ್ಲ. ಮತ್ತೆ ಮುಂದಿನ ಜನ್ಮಕ್ಕಾದ್ರೂ ಅವರೇ ಬರ್ತಾರಾ? ಇಲ್ಲ, ಅವ್ರು ಬರಲ್ಲ. ಸೊ ಹಾಗಿದ್ರೆ ಏನಾಯ್ತು ಇದು ಸುಖ? ಈ ಸುಖ ಎಲ್ಲವೂ ಕೂಡ ಕ್ಷಣಿಕವಾದದ್ದು. ಸೊ ಈ ಸುಖಕ್ಕೆ ಏನಂತ ಕರೀತಾರೆ? ಈ ಸುಖಕ್ಕೇನೆ ಪ್ರಾಪಂಚಿಕ ರಸ ಅಂತ ಕರೀತಾರೆ. ನಮ್ಗೂನು ಕೂಡ ಈ ರಸ ನಿರ್ಮಾಣ ಆಗತ್ತೆ. ಇದು ಪ್ರಾಪಂಚಿಕವಾದಂತಹ ರಸ. ಸೊ ಈ ರಸ ಏನು ಅಶಾಶ್ವತವಾಗಿರುವಂತದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಇದಕ್ಕೆ ನಾವು ಉದಾಹರಣೆಯನ್ನ ಕೊಡ್ಬೋದು. ಹೇಗೆ ಅಂದ್ರೆ, ಯಾರಾದ್ರೂ ಹೇಳ್ತೀರಾ ಚಪಲ ಸುಖ ಭೋಗ ತ್ಯಾಗಕ್ಕೆ ಯಾವ್ದಾದ್ರು ಉದಾಹರಣೆ ನಿಮ್ಮ ಹತ್ರ ಇದ್ರೆ? ಹೇಗೆ ಬಂದು ಹೋಗೋ ಸುಖ ಇರುತ್ತೆ, ಹೇಗೆ ಈ ಭೋಗ ತ್ಯಾಗ ಇರುತ್ತೆ, ಚಪಲ ಸುಖ ಇರುತ್ತೆ. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಒಬ್ಬ ಪ್ರವಾಸಕ್ಕೆ ಹೋಗ್ತಾನೆ, ಮತ್ತೆ ಅವನಿಗೆ ಆ ಸ್ಥಳ ಬೇಡವೆನಿಸಿ ಮತ್ತೆ ಮರಳಿ ತನ್ನ ಒಂದು ಕಾರ್ಯಕ್ಕೆ ತನ್ನ ವ್ಯಾಪಾರದಲ್ಲಿ ಮುಂದುವರಿತಾನೆ. ಮತ್ತೆ ಚಪಲ ಸುಖದ ಕುರಿತಾಗಿ ಹೇಳಿದ್ರು. ಒಬ್ಬ ಗೃಹಸ್ಥ ಹೇಗೆ ತನ್ನ ಕುಟುಂಬಕ್ಕೆ ಸುಖವನ್ನ ಕೊಡ್ಲಿಕ್ಕೆ ಹಗಲು ರಾತ್ರಿ ಕಷ್ಟಪಡ್ತಾನೆ, ಮತ್ತೆ ಅದು ಕೊನೆಗೆ ಒಂದಿನ ಇಲ್ಲ ಆಗತ್ತೆ. ಸೊ ಈ ತರ ಯಾವ್ದಾದ್ರು ಉದಾಹರಣೆಗಳಿದ್ರೆ ಒಂದೊಂದಾಗಿ ಹೇಳ್ಬಹುದು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದವರು ಕೊಟ್ಟಿರುವಂತಹ ಉದಾಹರಣೆಗೆ ತಕ್ಕ ಹಾಗೆ ನಿಮ್ಮ ಹತ್ರ ಯಾವ್ದಾದ್ರು ಉದಾಹರಣೆಗಳಿದ್ರೆ ಕೊಡ್ಬಹುದು. ಭೋಗ ತ್ಯಾಗಕ್ಕೆ, ಚಪಲ ಸುಖಕ್ಕೆ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಅರ್ಥ ಆಯ್ತಾ ಪ್ರಶ್ನೆ? ಮಾತಾಜಿ. ನಿಮ್ಮ ದೈನಂದಿನ ಕಾರ್ಯಗಳಲ್ಲಾಗಿರ್ಬಹುದು ಅಥವಾ ನೀವು ಕಂಡಿರೋದಾಗಿರ್ಬಹುದು. ಹೀಗಿರುತ್ತೆ. ಯಾಕಂದ್ರೆ ಇವೆಲ್ಲವೂ ಕೂಡ ಸಂಸ್ಕೃತದ ಪದಗಳು. ಶ್ರೀಲ ಪ್ರಭುಪಾದವರು ನಮ್ಗೆ ಕಟ್ಟಿರುವಂತದ್ದು ಸೂತ್ರಗಳು ಅಂತ ಕರೀಬಹುದು. ಈ ಸೂತ್ರಗಳನ್ನ ನಾವು ತಿಳ್ಕೊಳ್ಬೇಕು. ನಮ್ಗೆ ಯಾವ್ದು ರಸ ಇದ್ರಲ್ಲಿ ನಿರ್ಮಾಣ ಆಗ್ಬಹುದು. ಯಾಕಂದ್ರೆ ನಮ್ಗೆ ಕೊಟ್ಟಿರುವಂತದ್ದು ಇದನ್ನ ಯಾವ್ದಿದೆ, ಯಾವ ತರ ಇರುತ್ತೆ. ಹರೇ ಕೃಷ್ಣ ಮಾತಾಜಿ.
ರಘುನಾಥ್ ದಾಸ್ ಗೋಸ್ವಾಮಿ ಅವರು ಹಾ ಮೊದ್ಲಿಗೆ ಅವರು ಆತರ ಇಲ್ಲ, ತುಂಬಾ ನನಗೆ ಹೇಳ್ತಾ ಇಲ್ಲ, ನನ್ಗ್ ಬೇಡ ಆತರ ಉದಾಹರಣೆ, ನನ್ಗ್ ಬೇಡ. ನನಗೆ ನಾನ್ ಹಾ. ಕೇಳ್ತಾ ಇರೋ ಪ್ರಶ್ನೆ ಏನು ಅಂದ್ರೆ, ನಮ್ಗೆ ಅಂತ ಪ್ರಾಪಂಚಿಕ ಸುಖ ಯಾವ ತರ ಆಗುತ್ತೆ, ನಿಮ್ಗೆ ಯಾವ ತರ ಆಗುತ್ತೆ? ಹರೇ ಕೃಷ್ಣ ಮಾತಾಜಿ. ಜೀವನದಲ್ಲಿ ಅಳವಡಿಸ್ಕೊಂಡಾಗ ನನಗೂ ಈ ತರದ ಚಪಲ ಸುಖ ಇದೆ ಅಲ್ಲ, ನನಗೂ ಈ ತರದ ಭೋಗತ್ಯಾಗ ಇದೆ ಅಲ್ಲ ಅಂತ ಏನಾದ್ರೂ ನಿಮ್ಗೆ ಉದಾಹರಣೆಗಳು ನೆನಪು ಬಂದಿದ್ಯಾ ಇದನ್ನ ಓದ್ಬಿಟ್ಟು? ಮಾತಾಜಿ, ನಾವ್ ಹರೇ ಹಿಂದೆ ಒಂದ್ 5 ವರ್ಷದ ಹಿಂದೆ ಈ ಚಂಪಾಕಲಿ ಈ ತರದ್ದು ಸ್ವೀಟ್ಸ್ ಗಳು ತುಂಬಾ ಇಷ್ಟ ಇತ್ತು ಮಾತಾಜಿ, ತುಂಬಾ ತಿಂತಾ ಇದ್ದೆ. ಇವಾಗ ಒಂದ್ ಏಜ್ ಆಗ್ತಾ ಆಗ್ತಾ ಒಂದು ಕಾನ್ಶಿಯಸ್ ಇರುತ್ತಲ್ಲ ನಮ್ಗೆ, ಅದು ಬೇಡ, ಶುಗರ್ ಬರ್ಬೋದು, ಈ ರೀತಿ ಒಂದು ಮೈಂಡ್ ಸೆಟ್ ಅಲ್ಲಿ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ತಾ ಇದೀವಿ ಮಾತಾಜಿ. ಆ ತರ ಇತ್ತು ಮಾತಾಜಿ. ಓಕೆ ಓಕೆ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ. ಹಾಗೇನೆ ನಾವು ಶಾಪಿಂಗ್ ಬಟ್ಟೆಗಳನ್ನ ಕೊಂಡ್ಕೊಳ್ಳೋದು ಮಾತಾಜಿ. ಆಗಿಂದಾಗೆ ಶಾಪಿಂಗ್ ಹಾಗೆ ಕೊಂಡ್ಕೊಳ್ಳೋದು, ಹಾಕೊಳ್ಳೋದು, 2 ದಿನಕ್ಕೆ ಮತ್ತೆ ಬೇಡ ಬೇಡ ಅನ್ಸುತ್ತೆ. ವೆರಿ ಗುಡ್ ಮಾತಾಜಿ, ನೈಸ್. ಮತ್ತೆ ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ನಾವೀಗ ಕೃಷ್ಣನ ಭಕ್ತಿನಲ್ಲಿ ಬಂದಾಗ ನಮ್ದು ಶಾಪಿಂಗು ನಮಗೆ ಅಂತ ನಾವು ಸ್ವಂತ ತಗೊಳಂಗಿಲ್ಲ. ಆದ್ರೆ ಕೃಷ್ಣಗೆ ಯಾವ ತರ ಅಲಂಕಾರ ಮಾಡಿದ್ರೆ ಆ ವಸ್ತುಗಳು ತಗೊಳಕ್ಕೆ ನಾವು ತುಂಬಾ Okay, ಇಷ್ಟಪಡ್ತೀವಿ. ಆ ಪ್ರಶ್ನೆಗೆ ಬರ್ತೇನೆ ಮಾತಾಜಿ. ನೀವು ಹೇಳುವಂತ ಪ್ರಶ್ನೆಗೆ, ನೀವು ಹೇಳುವಂತ ಉತ್ತರಕ್ಕೆ ನಾನ್ ಪ್ರಶ್ನೆ ಆಮೇಲೆ ಕೇಳ್ತೇನೆ. ಓಕೆ, ಹಾ ಓಕೆ, ಎಸ್. ಮತ್ತೆ ಯಾರಾದ್ರೂ ಹೇಳ್ತೀರಾ ಪ್ರಾಪಂಚಿಕ ಸುಖ ಹೇಗಿರುತ್ತೆ? ಹೇಗೆ ನಮ್ಗೆ ಕೃಷ್ಣ ಪ್ರಜ್ಞೆಗೆ ಬರೋಕ್ಕಿಂತ ಮುಂಚೆ ನಾವು ಹೇಗಿದ್ವಿ? ಫಂಕ್ಷನ್ ಗಳಿಗೆ ನಾವು ಹೋಗ್ತೀವಿ, ತುಂಬಾನೇ ಸಿದ್ಧವಾಗಿ ಹೋಗ್ತೇವೆ. ಆಮೇಲೆ ಏನಾಗತ್ತೆ? ಬಂದ್ಮೇಲೆ ಸುಸ್ತು ಬೇಡ ಅಂತ ಅನ್ಸುತ್ತೆ. ಮತ್ತೆ ಜೊತೆಗೆ ಈಗ ರಸಗುಲ್ಲ ಎಷ್ಟ್ ತಿಂತೀರಾ ನೀವು? ತುಂಬಾನೇ ಇಷ್ಟ ಆಗುತ್ತೆ ರಸಗುಲ್ಲ, ತಿಂತೀರಾ 10, 20. ತಿಂದಾದ್ಮೇಲೆ ಏನ್ ಅನ್ಸುತ್ತ? ಇನ್ನೊಂದು ರಸಗುಲ್ಲ ನಿಮ್ಗೆ ಕೊಟ್ರು ಕೂಡ ಬೇಡ ಅನ್ಸುತ್ತೆ. ಅನ್ಸುತ್ತೋ ಇಲ್ವೋ? ಹೌದು ಮಾತಾಜಿ, ಬೇಡ ಅನ್ಸುತ್ತೆ. ಪ್ರಪಂಚದಲ್ಲಿ ಏನಿರೋದು ಅತಿ ಆದ್ರೂ ಕೂಡ ನಮ್ಗೆ ಬೇಡ ಅನ್ಸುತ್ತೆ. ಆದ್ರೆ ಭಕ್ತಿ ರಸ ಹಾಗಲ್ಲ, ಎಷ್ಟು ಕೊಟ್ರು ಕೂಡ ಅದು ಸಮುದ್ರ ತರ. ನೋಡೋಣ. ಮತ್ತೆ ಈಗ ಎಂಗೇಜ್ ಅಲ್ಲಿ ಏನು ಇರುತ್ತೆ? ಯಾವಾಗ್ಲೂ ಅಹಂ ಇರುತ್ತೆ. ಯಾಕೆ? ನಾನು ಶಕ್ತಿವಂತಳಿದ್ದೇನೆ, ನನ್ನ ಹತ್ರ ಎಲ್ಲ ಇದೆ. ಸೊ ಅದೇ ವೃದ್ಧಾವಸ್ಥೆಯಲ್ಲಿ ಎಲ್ಲವೂ ಕೂಡ ಬೇಡ ಆಗ್ಬಿಡುತ್ತೆ. ನೋಡಿದಿರಾ? ಎಂಗೇಜ್ ಅಲ್ಲಿ ನಾವು ಎಷ್ಟು ದಷ್ಟಪುಷ್ಟ ಆಗಿ ಆರೋಗ್ಯ ಭರಿತವಾಗಿ, ಸೊ ಎಲ್ಲರನ್ನು ಮೀರ್ಸೋ ತರ ನಾವು ಕಾಣ್ತೇವೆ. ಸೊ ಒಂದು ಸೇಯಿಂಗ್ ಇದೆ ನೋಡಿ, ಸೊ ಅದ್ರ ತರ. ಸೊ ಯಂಗ್ ಏಜ್ ಅಲ್ಲಿ ಆದ್ರೆ ಅದೇ ಓಲ್ಡ್ ಏಜ್ ಅಲ್ಲಿ ಅದೇ ನಮ್ಗೆ ಇರುವಂತಹ ಎಲ್ಲಾನು ಅಹಂ ವೃದ್ಧಾವಸ್ಥೆಯಲ್ಲಿ ಅದು ಹೋಗ್ಬಿಡುತ್ತೆ, ಅದು ಇರೋದಿಲ್ಲ. ಮತ್ತೆ ಈಗ ಫೇವ್ರೇಟ್ ಸಾಂಗ್ ನೀವು ಮೂವಿದಾಗಿರ್ಬಹುದು ಅಥವಾ ಈ ತರದೇ ಯಾವುದೇ ಭೌತಿಕ ಜಗತ್ತಿಂದ ಆಗಿರ್ಬೋದು, ಮೂವಿ ಸಾಂಗ್ ಕೇಳಿದಾಗ ಎಷ್ಟ್ರವರೆಗೂ ನೀವು ಆ ಸಾಂಗ್ ಅನ್ನ ಕೇಳ್ತೀರಾ? ಈಗ ನೀವು ಫಸ್ಟ್ ನನಗೆ ಇದೊಂದು ತುಂಬಾನೇ ಫೇವ್ರೇಟ್ ಇರೋ ಸಾಂಗ್ ಇತ್ತು ನನ್ಗೆ ಸ್ಕೂಲಲ್ಲಿ ಇದ್ದಾಗ, ಕಾಲೇಜಲ್ಲಿ ಇದ್ದಾಗ, ಅಥವಾ ನಾನು ಚಿಕ್ಕವಳಿದ್ದಾಗ ಅಂತ, ಅದೇ ಸಾಂಗ್ ಈಗ ನಿಮ್ಗೆ ಫೇವ್ರೇಟ್ ಆಗಿದೆಯಾ? ಇಲ್ಲ. ಈಗ ಅದು ಹಳೇದಾಯ್ತು. ಈಗ ಮತ್ತೆ ಹೊಸ ಸಾಂಗ್ ಬರುತ್ತೆ, ಮತ್ತೆ ಅದನ್ನ ಆಲಿಸ್ತೇವೆ, ಮತ್ತೆ ಅದು ನಮ್ಗೆ ಆಮೇಲೆ ಬೇಡವಾಗುತ್ತೆ ಅಲ್ಲ? ಓಕೆ, ಹಾ. ಸೊ ಹೀಗೆ. ಸೊ ಈ ಸುಖ ಹೇಗೆ ಇದೆ ಅಂತಂದ್ರೆ, ಈ ಒಂದು ಮರುಭೂಮಿಯಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ. ಹಾಗೆ ಹೋಗ್ತಾ ಹೋಗ್ತಾ ಅವನಲ್ಲಿ ಇರುವಂತಹ ನೀರ್ ಖಾಲಿ ಆಗ್ಬಿಡುತ್ತೆ. ಅವನು ತುಂಬಾನೇ ಬಾಯಾರಿಕೆ ಆಗುತ್ತೆ. ಸೊ ಅವಾಗ ನಡಿತಾನೆ ಇನ್ನೇನು ಸಾಯೋ ಸ್ಥಿತಿಯಲ್ಲಿ ಇರ್ತಾನೆ. ನೀರ್ ಬೇಕು ಅಂತ ಹೇಳಿ ಅವನು ಗೋಳಾಡ್ತಾ ಇರ್ತಾನೆ. ಅಲ್ಲಿ ಒಂದು ಹೆಲಿಕಾಪ್ಟರ್ ಕಾಣುತ್ತೆ. ಆ ಹೆಲಿಕಾಪ್ಟರ್ ನಲ್ಲಿ ಒಬ್ಬ ವ್ಯಕ್ತಿ ಇವನನ್ನ ನೋಡ್ತಾ ಇರ್ತಾನೆ. ಸೊ ಅವಾಗ ಏನೋ ಒಂದು ನನಗೆ ಆಶ್ರಯ ಸಿಕ್ತು, ನೀರ್ ಸಿಗುತ್ತೆ ಅಂತ ಹೇಳಿ ಇವನು ಒಂದು ಖುಷಿಯಲ್ಲಿ ಇರ್ತಾನೆ. ಆವಾಗ ಹೆಲಿಕಾಪ್ಟರ್ ದಿಂದ ಒಂದು ಏಣಿ ಅಂತ ಹೇಳ್ತೀವಲ್ಲ, ಸೊ ಅದು ಬಂದು ಅಲ್ಲಿ ಇಳಿದ್ಬಿಟ್ಟು ಒಬ್ಬ ವ್ಯಕ್ತಿ ನಿನಗೆ ನೀರ್ ಬೇಕಾ ಅಂತ ಕೇಳ್ತಾನೆ. ಹೌದು, ನನ್ಗೆ ನೀರ್ ಬೇಕು, ಸೊ ಸಿಕ್ಕಿದ್ದೇನೆ ಒಂದು ಭಾಗ್ಯ ಅಂತ ಹೇಳಿ ನೀರ್ ಬೇಕು ಅಂತ ಹೇಳಿದಾಗ ಇವನೇನು ನೀರಿನ ಬಾಟಲ್ ಕೊಡ್ತಾನೆ ಅಂತಂದ್ರೆ ಅವನ್ ಮೇಲಿದ್ದವನ್ ಏನ್ ಮಾಡ್ತಾನೆ? ಸೊ ಆ ನೀರಿನ ಬಾಟಲ್ ತೆಗೆದ್ಬಿಟ್ಟು ಒಂದು ಡ್ರಾಪ್ ಅನ್ನ ಅವನ ಬಾಯಲ್ಲಿ ಹಾಕ್ತಾನೆ. ಏನಾಗುತ್ತೆ ಅವಾಗ ಅವನ ಪರಿಸ್ಥಿತಿ? ಆ ಮರುಭೂಮಿಯಲ್ಲಿ ಇರೋ ಅವನ ಪರಿಸ್ಥಿತಿ, ಒಂದು ಡ್ರಾಪ್ ಮಾತ್ರ ಅವನ ಬಾಯಲ್ಲಿ ಹೋಗುತ್ತೆ. ಆಮೇಲೆ ಅವನು ಆ ಡ್ರಾಪ್ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ. ಯಾರು? ಹೆಲಿಕಾಪ್ಟರ್ ನಲ್ಲಿ ಇರೋನು. ಏನಾಗುತ್ತೆ ಅವಾಗ ಮರುಭೂಮಿಯಲ್ಲಿ ಇರೋ ನನ್ನ ಪರಿಸ್ಥಿತಿ? ನನಗೇನೋ ನೀರ್ ಕೊಡ್ತಾನೆ ಅಂತ ಬಂದಿದ್ದಾದ್ರೆ ಒಂದೇ ಡ್ರಾಪ್ ಹಾಕ್ಬೋದಾ ಅಂತ ಹೇಳಿ. ಹಾಗೇನೆ ಆಗಿದೆ ನಮ್ ಪರಿಸ್ಥಿತಿ ಈಗ. ಏನಾಗಿದೆ? ಸೊ ನಮ್ಗೆ ಒಂದ್ ಡ್ರಾಪ್, ನಾವ್ ಏನೆಲ್ಲ ಅನುಭವಿಸ್ತಾ ಇದೀವೋ ಅದು ಕೇವಲ ಡ್ರಾಪ್ ಮಾತ್ರ. ಆದ್ರೆ ಆ ಡ್ರಾಪ್ ಅನ್ನೋದು ನಮ್ಗೆ ಏನಾಗ್ತಾ ಇದೆ? ಸಮಾಧಾನನೇ ಇಲ್ಲ, ಇನ್ನೂ ಬೇಕು ಅಂತ ಅನ್ಸುತ್ತೆ. ಹಾಗೆ ಈ ಭೌತಿಕ ಪ್ರಾಪಂಚಿಕ ಸುಖದಲ್ಲಿ ನಾವಿದ್ದೇವೆ. ಸೊ ಅದಕ್ಕೆ ತುಂಬಾನೇ ಅಪೋಸಿಟ್ ಆಗಿರುವಂತದ್ದು ಈ
ಭಕ್ತಿಯ ರಸ ಅಂತ ಹೇಳ್ತೀವಿ. ಯಾಕೆಂದ್ರೆ ರಸ ಇರ್ಲೇಬೇಕು ಮನುಷ್ಯನಿಗೆ, ಇಲ್ಲ ಅಂತ ಇಲ್ಲ. ಯಾಕಂದ್ರೆ ಭಗವಂತನೇ ಅಖಿಲ ರಸಾಮೃತ ಸಿಂಧು. ಅದಕ್ಕಾಗಿ ಅವನ ವಿಭಿನ್ನಾಂಶಗಳಾಗಿರೋದ್ರಿಂದ ಆ ರಸವೂ ಕೂಡ ನಮ್ಮಲ್ಲಿದೆ. ಆದ್ರೆ ನಾವು ಯಾವ ರಸದ ಅಭಿವೃದ್ಧಿಯನ್ನ ಮಾಡ್ಕೊಳ್ಬೇಕು, ಯಾವ ರಸವನ್ನ ನಮ್ಮಲ್ಲಿ ಜಾಗೃತ ಪಡಿಸ್ಕೊಳ್ಬೇಕು ಅನ್ನೋದು ತುಂಬಾನೇ ಮುಖ್ಯವಾಗಿರೋದು. ಅದೇ ಭಕ್ತಿಯ ರಸ. ಈ ಭಕ್ತಿಯ ರಸ ಅನ್ನುವಂಥದ್ದು ತುಂಬಾನೇ ಅಪೋಸಿಟ್ ಆಗಿರುವಂತದ್ದು ಪ್ರಾಪಂಚಿಕ ರಸಕ್ಕೆ. ಹೇಗೆ? ಅಲ್ಲಿ ಭೋಗತ್ಯಾಗ ಇಲ್ಲ. ಭೋಗತ್ಯಾಗ ಇಲ್ಲ ಅಂದ್ರೆ ಏನಿರುತ್ತೆ? ಯಾವಾಗ್ಲೂ ಶಾಶ್ವತ ಸ್ವರೂಪದ ಸ್ಥಿತಿ ಇರುತ್ತೆ. ಭೋಗತ್ಯಾಗದಲ್ಲಿ ನಾವು ಇಂದ್ರಿಯಗಳಿಗೆ ಒತ್ತನ್ನ ಕೊಡ್ತೇವೆ. ಆದ್ರೆ ಈ ಒಂದು ಭಕ್ತಿಯ ರಸದಲ್ಲಿ ನಾವು ಯಾವ್ದಕ್ಕೆ ಒತ್ತನ್ನ ಕೊಡ್ತೀವಿ? ನಾವು ಹೆಚ್ಚಾಗಿ ಶಾಶ್ವತ ಸ್ವರೂಪ ಅಂದ್ರೆ ನಮ್ಮ ಆತ್ಮ, ಆ ಆತ್ಮಕ್ಕೆ ಹೆಚ್ಚಾಗಿ ಒತ್ತನ್ನ ಕೊಡುವಂಥದ್ದು. ಮತ್ತೆ ಎಲ್ಲಿ ಚಪಲ ಸುಖ ಇರಲ್ಲ. ಹಾಗಾದ್ರೆ ಯಾವ ಸುಖ ಇರುತ್ತೆ? ಶಾಶ್ವತವಾದಂತಹ ಸುಖ, ನಿರಂತರವಾದಂತಹ ಸುಖ. ಅಲ್ಲಿ ನಮ್ಗೆ ಭಕ್ತಿ ಬೇಡವೇ ಬೇಡ ಅನ್ಸಲ್ಲ. ನಮ್ಗೆ ಇನ್ನೂ ಬೇಕು ಅನ್ಸುತ್ತೆ, ಇನ್ನೂ ಹೆಚ್ಚು ಬೇಕು 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 ಅಂತ ಅನ್ಸುತ್ತೆ ನಾವು ಎಲ್ಲಿ ಭಕ್ತಿಯಲ್ಲಿ ನಾವು ನೋಡಿದಾಗ. ಈಗ ಭಕ್ತಿ ಯಾವ್ದಾದ್ರು ಭಜನನ ನೀವು ಕೇಳಿದಾಗ ನಿಮ್ಗೆ ಬೇಡ ಅನ್ಸುತ್ತಾ ಭಜನೆಗಳನ್ನ? ನಾವು ಯಾವಾಗ್ಲೂ ಕೂಡ ಮಾರ್ನಿಂಗ್ ಮಂಗಳಾರತಿಯಲ್ಲಿ ಸಂಸಾರದ ನಲಲಿಡಲೋಕ ಇದನ್ನೇ ಹಾಡ್ತೀವಿ. ಬಿಟ್ಟಿದೀವ ನಾವೇನಾದ್ರೂ? ಇಲ್ಲ, ನಿರಂತರವಾಗಿ ಅದೇ ಸಾಂಗ್ ಇರುತ್ತೆ. ಅದನ್ನೇ ನಾವು ಈ ಶೃಂಗಾರ ಆರತಿಯಲ್ಲಿ ಕೂಡ, ಶಯನ ಆರತಿಯಲ್ಲಿ ಯಾವ ಭಜನ್ಗಳಿದೆಯೋ ಆ ಭಜನ್ಗೆ ನಮ್ಗೆ ಈ ಸಾಕಪ್ಪ ಅಂತ ಅನ್ಸೋದಿಲ್ಲ. ಆ ಭಜನೆಗಳನ್ನ ನಾವು ನಿರಂತರವಾಗಿ ಹಾಡ್ತಾ ಇರ್ತೇವೆ. ಸೊ ಅಲ್ಲಿ ನಮ್ಗೆ ಚಪಲ ಸುಖ ಕಾಣಲ್ಲ. ಎಲ್ಲಿ? ಈ ಒಂದು ಭಕ್ತಿ ರಸದಲ್ಲಿ. ಮತ್ತೆ ಈ ಇದ್ರಲ್ಲಿ ಭೌತಿಕ ಒಂದು ಪ್ರಾಪಂಚಿಕ ರಸದಲ್ಲಿ ಈ ಸಾಧಿಸಿದ ಐಹಿಕ ಸುಖವೆಲ್ಲ ಸತ್ತ ಕ್ಷಣ ಇಲ್ಲಾಗತ್ತೆ. ಆದ್ರೆ ಇಲ್ಲಿ ಭಕ್ತಿ ರಸದಲ್ಲಿ ನಾವು ಸತ್ತ ಕ್ಷಣವೂ ಕೂಡ ಆ ರಸ ಮುಂದುವರಿಯುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮ ಆ ಭಕ್ತಿ ನಾನ್ ಸತ್ ಮೇಲೂ ಕೂಡ ನನ್ನ ಆತ್ಮದ ಜೊತೆಗೆ ಆ ಮುಂದಿನ ಜನ್ಮದಲ್ಲಿ ಏನಾಗತ್ತೆ, ಈ ಒಂದು ಸೂಕ್ಷ್ಮ ದೇಹದೊಂದಿಗೆ ಅದು ಬಂದಿರುತ್ತೆ ಅಂತ ಹೇಳಿ. ಅದಕ್ಕಾಗಿ ಯಾರೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೋ ಆ ಸ್ವಲ್ಪ ಮಾಡಿರುವಂತಹ ಭಕ್ತಿಯ ರಸ ಇನ್ನೂ ಕೂಡ ಇರುವಂತದ್ದು. ಅದಕ್ಕಾಗಿ ಅದು ಜಾಗೃತವಾಗಿರುವಂತದ್ದು. ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಕೂಡ ಆ ಪ್ರಜ್ಞೆ ಬರದೇ ಇದ್ರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಾದ್ರೂ ಇದ್ದಿರೋದ್ರಿಂದ ನಾವು ಈ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೀವಿ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಸೊ ಹೀಗೆ ಪ್ರಾಪಂಚಿಕ ರಸ ಭಕ್ತಿ ರಸಕ್ಕಿಂತ ತುಂಬಾನೇ ವಿಭಿನ್ನವಾಗಿರುವಂತದ್ದು. ಸೊ ನಾವು ಕೇಳುವಂತಹ ಭಜನ್ ಆಗಿರ್ಬೋದು. ಈಗ ಇವ್ರು ಹೇಳಿದ್ರು, ಕವಿತಾ ಮಾತಾಜಿ ಅವ್ರು ಹೇಳಿದ್ರು, ನಮ್ಗೆ ಏನೇ ಶಾಪಿಂಗ್ ಹೋದ್ರು ಕೂಡ ಭಗವಂತನ ಕುರಿತಾಗಿ ತೆಗೆದುಕೊಳ್ಳೋದು, ಭಗವಂತನಿಗಾಗಿ ಶಾಪಿಂಗ್ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಇದು ಭಕ್ತಿ ರಸದಲ್ಲಿ ಬರುವಂತದ್ದು. ಸೊ ಭಕ್ತಿಯ ರಸದಲ್ಲಿ ಇದ್ದಾಗ ಏನೇ ನಾವು ಮಾಡಿದ್ರು ಕೂಡ ಭಗವಂತನಿಗಾಗಿ ಮಾಡ್ಬೇಕು ಅನ್ಸುತ್ತೆ. ನಮ್ಗೆ ಬೇಡ ಅನ್ಸಲ್ಲ. ನಾನು ಇವತ್ತು ತಗೊಂಡ್ರು ಮತ್ತೆ ನಾವನ್ನು ಹೋದಾಗ ತಗೊಳ್ಬೇಕು ಅನ್ಸುತ್ತೆ. ಇಲ್ಲ, ಈಗಾಗ್ಲೇ ಸಾಕಷ್ಟಿದೆ, ಬೇಡ ಅಂತ ಅನ್ಸಲ್ಲ. ಸೊ ಭಗವಂತನಿಗೆ ಎಷ್ಟು ಮಾಡಿದ್ರು ಕೂಡ ಕಡಿಮೆ ಅಂತ ನಾವು ಕಾಣ್ತೇವೆ. ಆಮೇಲೆ ಮಹಾಮಂತ್ರ ನಾವ್ ಏನು ಜಪ ಮಾಡ್ತೀವೋ, ಯಾಕೆ ನಾವು ಅದೇ ಜಪಿಸ್ತೀವಲ್ಲ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾಕೆ ನಮ್ಗೆ ಬೋರ್ ಆಗಿಲ್ಲ ಇನ್ನೂ ಕೂಡ? ಯಾಕೆ ನಮ್ಗೆ ಬೇಡ ಅನಿಸ್ತಾ ಇಲ್ಲ? ಯಾಕೆಂದ್ರೆ ಇದು ಭಕ್ತಿಯ ರಸ. ಸೊ ಇದ್ರಲ್ಲಿ ಇರುವಂತಹ ರಸ ಶಾಶ್ವತವಾಗಿರುವಂತದ್ದು. ಮತ್ತೆ ಪ್ರಾಪಂಚಿಕತೆಯಲ್ಲಿ ನಾವು ಓದುವಂತಹ ಪುಸ್ತಕಗಳಾಗಿರ್ಬಹುದು. ಈಗ ನೀವು ಡಿಗ್ರಿಯಲ್ಲಿ ಆಗಿರ್ಬೋದು, PUC ನಲ್ಲಿ ಆಗಿರ್ಬೋದು, ಆ ಪುಸ್ತಕ ತಗೊಂಡು ಈಗ ಓದು ಅಂದ್ರೆ ಓದ್ತೀರಾ? ಅಥವಾ ಅದೇ ಒಂದು ಕೋರ್ಸಿನ ವಿದ್ಯಾರ್ಥಿ ಪದೇ ಪದೇ ಅದನ್ನೇ ಓದ್ತಾನ? ಇಲ್ಲ. ಸೊ ಪರೀಕ್ಷೆ ಬರೆಯುವವರೆಗೂ ಓದ್ತಾನೆ, ಆಮೇಲೆ ಅವನು ಓದಲ್ಲ. ಯಾಕೆ? ಅದೇ ನಾವೀಗ ನೋಡ್ತಾ ಇದ್ದೇವೆ. ಅದೇ ಭಗವದ್ಗೀತೆ ಭಾಗವತಮನ್ನ, ಭಕ್ತಿ ರಸಾಮೃತ ಸಿಂಧು, ಈಶೋಪನಿಷತ್ತನ್ನ ಪದೇ ಪದೇ ನಾವು ಎಷ್ಟು ಓದಿದ್ರು ನಮ್ಗೆ ಕಡಿಮೆನೆ ಅನ್ಸಲ್ಲ, ಓದ್ಬೇಕು ಅನ್ಸುತ್ತೆ. ಭಗವದ್ಗೀತೆಯನ್ನ ಎಷ್ಟ್ ಸಲಿ ಓದಿರ್ಬಹುದು ನೀವೆಲ್ಲ ಸಾಮಾನ್ಯವಾಗಿ ಗುಂಪಿನಲ್ಲಿ ಆಗಿರ್ಬಹುದು, ಎಷ್ಟ್ ಸಲಿ ಓದಿರ್ತೀರ? ನಿಮ್ಗೇನಾದ್ರೂ ಇದು ಬೇಡ ಅಂತ ಅನ್ಸುತ್ತಾ ಓದೋದು? ಇಲ್ಲಪ್ಪ ನಾನು ಓದಿದ್ದೀನಿ ಸಾಕು ಈಗ ಅಂತ ಏನಾದ್ರೂ ಅನ್ಸಿದ್ಯಾ? ಯಾಕಂದ್ರೆ ನೀವು ಎಷ್ಟು ಸಲಿ ಓದ್ತೀರಾ ಅಷ್ಟು ಸಲಿ ನಿಮ್ಗೆ ಆ ಆಂಗಲ್ ಇಂದ ಭಗವಂತ ಹೇಳಿರುವಂತ ಉಪದೇಶ ನಿಮ್ಗೆ ತಿಳಿಯುತ್ತೆ. ಪ್ರತಿಯೊಂದು ಸಲ ಬೇರೆ ಆಂಗಲ್ ಇಂದ ನೋಡ್ತೀರಾ ನೀವು ಭಗವದ್ಗೀತೆಯನ್ನ. ಪ್ರತಿಯೊಂದು ಸಲ ನಿಮ್ಗೆ ಬೇರೆ ಬೇರೆ ಪರಿಹಾರ ಸಿಗುತ್ತೆ, ಪ್ರತಿಯೊಂದ್ಸಲ ಬೇರೆ ಬೇರೆ ಸೊಲ್ಯೂಷನ್ ಸಿಗುತ್ತೆ, ಪ್ರತಿಯೊಂದ್ಸಲಿ ನಿಮ್ಗೆ ಅದರಲ್ಲಿ ಬೇರೆ ಮಾಹಿತಿನೇ ಸಿಗುತ್ತೆ. ಹೌದೋ ಇಲ್ವೋ? ಹೌದು ಮಾತಾಜಿ. ಹೌದು ಹೌದು ಮಾತಾಜಿ. ಈ ಭಕ್ತಿ ಪ್ರತಿಯೊಂದು ಸಾರಿನೂ ನಾವು ಹೊಸ ಹೊಸ ವಿಷಯಗಳನ್ನೇ ಕಲಿತೇವೆ ಕಲಿತೇವೆ. ಆದ್ರೆ ನಮ್ಗೆ ಇನ್ನೂನು ಓದ್ಬೇಕು ಅನ್ಸುತ್ತೆ. ಓದಿದಾಗ ಒಮ್ಮೆ ನಮ್ಗೆ ಬೇರೆ ಬೇರೆ ವಿಷಯಗಳ ತಿಳಿಯುತ್ತೆ. ಅದೇ ಈ ಒಂದು ಭಕ್ತಿಯ ರಸ. ಭಕ್ತಿಯಲ್ಲಿರುವಂತಹ ಒಂದು ನಮ್ಗೆ ಭೌತಿಕವಾಗಿ, ಯಾಕಂದ್ರೆ ನಾವೆಲ್ಲರೂ ಚರ್ಮಚಕ್ಷುಗಳು, ನಮ್ಗೆ ತಿಳಿಯುವಂತದ್ದು ಇದೇ ವಿಷಯಗಳು. ಇಲ್ಲಾಂದ್ರೆ ನಮ್ಗೆ ಆಧ್ಯಾತ್ಮಿಕದಲ್ಲಿ ಅತೀಂದ್ರಿಯವಾದದ್ದುಗಳು ನಮ್ಗೆ ಗೊತ್ತಾಗಲ್ಲ. ಸೊ ಇಲ್ಲಿ ನಮ್ಗೆ ಗೊತ್ತಾಗುವಂತದ್ದು ಈ ಚರ್ಮಚಕ್ಷು ಅಂದ್ರೆ ಇದೇ ಭಜನ, ಮಹಾಮಂತ್ರದ ಜಪ, ಭಗವದ್ಗೀತೆ, ಮತ್ತೆ ಈ ಗ್ರಂಥಗಳನ್ನ ಓದೋದು, ಭಕ್ತರ ಸಂಘದಲ್ಲಿ ನಾವು ಓದೋದು, ಎಷ್ಟು ಮಟ್ಟಿಗೆ ಆಗುತ್ತೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಸೊ ಇವೇ ಎಲ್ಲಾನು ಕೂಡ ನಮ್ಗೆ ಈ ಭಕ್ತಿಯ ರಸದಲ್ಲಿ ಮುಳುಗಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಯಾಕೆ ನಮ್ಗೆ ಈ ರಸ ಬರುತ್ತೆ? ಎಲ್ಲಿಂದ ಬಂತು ಈ ರಸ, ಭಕ್ತಿಯ ರಸ?
ಅಂದ್ರೆ ಇದೇ ಈ ಅಖಿಲ ರಸಾಮೃತ ಸಿಂಧು ಅಂತ ಹೇಳ್ತೇವೆ. ಎಲ್ಲ ರಸಗಳನ್ನ ಒಳಗೊಂಡಂಥವನು ಅವನೇ ಕೃಷ್ಣ. ಎಷ್ಟು ರಸಗಳಿದೆ? 12 ರಸಗಳನ್ನ ನಾವು ಕಾಣ್ತೇವೆ. 12 ರಸಗಳನ್ನ 2 ಭಾಗಗಳನ್ನಾಗಿ ವಿಂಗಡಿಸ್ತಾರೆ. ಒಂದು ಯಾವುದು? ಪ್ರಾಥಮಿಕ ರಸ ಮತ್ತೆ ಗೌಣ ರಸ. ಈ 5 ಮೊದಲಿಂದ ಪ್ರಾಥಮಿಕ ರಸಗಳಿದೆಯೋ ಇವುಗೆ ತುಂಬಾನೇ ಪ್ರಾಮುಖ್ಯತೆ ಇದೆ. ಸೊ ಪ್ರಾಥಮಿಕ ಗಳಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಂಡು ನಾವು ಭಗವಂತನ ಜೊತೆಗೆ ಸಂಬಂಧವನ್ನ ಕಲ್ಪಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಅದೇ ಇನ್ನೊಂದಿರುವಂತದ್ದು ಗೌಣ ಭಾವ ಅಂತ ಕರೀತೇವೆ. ಸೊ ಆ ಗೌಣ ಭಾವ ನಾವು ಇತರ ಭಗವಂತನ ರಸಗಳ ರೂಪದಲ್ಲಿ ನಾವು ಕಾಣ್ತೇವೆ. ಸೊ ಯಾವ್ಯಾವ್ದು ಅನ್ನೋದು ಗೊತ್ತು ನಿಮ್ಗೆ. ಈ 5 ರಸಗಳಲ್ಲಿ ಪ್ರಾಥಮಿಕವಾಗಿರುವಂತದ್ದು ಮುಖ್ಯ ಅಂತ ಹೇಳ್ತೇವೆ. ಶಾಂತ, ದಾಸ್ಯ, ಸಾಖ್ಯ, ಮತ್ತೆ ವಾತ್ಸಲ್ಯ, ಶೃಂಗಾರ ಅಥವಾ ಮಾಧುರ್ಯ ರಸ ಅಂತ ಕರೀತೇವೆ. ಸೊ ದ್ವಿತೀಯಕ ರಸಗಳಲ್ಲಿ ಗೌಣ ಭಾವಗಳಲ್ಲಿ ಪರೋಕ್ಷವಾಗಿರುವಂತದ್ದು ಏನೇ ಇದ್ರು ಕೂಡ ನಮ್ಮಲ್ಲಿ ಕೂಡ ಇದೆ ಹಾಸ್ಯ. ಆ ಹಾಸ್ಯ ಎಷ್ಟಲ್ಲಿ ನಿಮ್ಗೆ ಒಂದು ಜೋಕನ್ನ ನಾನು ಹೇಳಿದ್ರೆ ಎಷ್ಟು ಸಲ ಅದೇ ಜೋಕಿಗೆ ನೀವು ನಗ್ತೀರಾ? ಒಂದ್ಸಲಿ ನಗ್ಬಹುದು, 2 ಸಲ ನಗ್ಬಹುದು, 3ನೇ ಸಲ ನಾನು ಹೇಳಿದ್ರೆ ನನ್ನ ಹುಚ್ಚ ಅಂತ ಹೇಳ್ತೀರಾ, ಹೌದಾ? ಅದೇ ಹಾಸ್ಯಕ್ಕೆ ನೀವು ತುಂಬಾನೇ ಸಲ ನಗ್ಲಿಕ್ಕಿಲ್ಲ. ಸೊ ಇಲ್ಲಿ ಮನೋರಂಜನೆ ಅನ್ನುವಂಥದ್ದು, ಹಾಸ್ಯ ಅನ್ನುವಂಥದ್ದು ಭಗವಂತನ ದ್ವಿತೀಯಕ ರಸಗಳಲ್ಲಿ ಬರುತ್ತೆ. ಇದು ಉಲ್ಲಾಸ, ಮನರಂಜನೆಯನ್ನು ಕೊಡುವಂಥದ್ದು. ಅದು ಬಲರಾಮನ ಅವತಾರದಲ್ಲಿ ಅದ್ಭುತ ರಸ, ಆಶ್ಚರ್ಯ, ವಿಸ್ಮಯವನ್ನ ಕೊಡುವಂಥದ್ದು. ವೀರ ರಸ, ಈ ಮತ್ತೆ ಕಾರುಣ್ಯ ರಸವನ್ನ ಕಾಣ್ತೇವೆ. ಸೊ ದಯೆ ಇರುವಂಥದ್ದು. ರೌದ್ರ ರಸ, ಕ್ರೋಧದಲ್ಲಿ ಇರುವಂಥದ್ದು. ಭಯಂಕರ ರಸ, ಭಯದಲ್ಲಿ ಇರುವಂಥದ್ದು. ಬಿಭತ್ಸಮ್ ಅಂತ ಹೇಳಿ ಜಿಗುಪ್ಸೆ, ಅಸಹ್ಯಕರವಾಗಿರುವಂಥದ್ದು, ಆಘಾತವನ್ನ ಕೊಡುವಂಥದ್ದು. ಸೊ ಇವೆಲ್ಲವೂ ಕೂಡ ನಾವು ನೋಡಿದಾಗ ಈ ಏನು 7 ಗೌಣ ಭಾವಗಳನ್ನು ಕಾಣ್ತೀವೋ ಇವೆಲ್ಲವೂ ಕೂಡ ಭಗವಂತನಲ್ಲಿ ಇರುವಂಥದ್ದು. ಇವೆಲ್ಲವನ್ನೂ ಕೂಡ ಇವೆಲ್ಲ ರಸಗಳು ಕೂಡ ನಮ್ಮಲ್ಲಿ ಇರುವಂಥದ್ದು. ಆದ್ರೆ ಪ್ರಾಪಂಚಿಕವಾಗಿ ನಾವು ಅವುಗಳನ್ನ ಕಂಡಾಗ ಇದು ಅಶಾಶ್ವತ. ಅವುಗಳನ್ನ ನಾವು ಈ ಭಕ್ತಿಯಲ್ಲಿ ಕಂಡಾಗ ಅದು ಏನಾಗುತ್ತೆ? ಭಕ್ತಿ ರಸ ಆಗಿ ಕಾಣುತ್ತೆ. ಅದಕ್ಕಾಗಿ ನಾವು ಒಂದಿಲ್ಲ ಒಂದು ರೀತಿಯಿಂದ ನಾವೆಲ್ಲ ಭಕ್ತರು ಒಂದು ರಸದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ. ಸೊ ಆ ರಸದಿಂದಾನೇ ನಾವು ಈ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ತ್ಯಾಗಚ್ಚಾಂತಿರ ನಂತರಂ ಅಂತ ಹೇಳಿ. ಸೊ ಯಾವಾಗ ನಾವು ಇವೆಲ್ಲ ಭೌತಿಕ ಪ್ರಾಪಂಚಿಕ ರಸಗಳನ್ನ ತ್ಯಾಗ ಮಾಡ್ತೀವೋ ಆವಾಗ ನಮ್ಗೆ ಶಾಂತಿ ಅನಂತರಂ, ಅಂದ್ರೆ ಆವಾಗ ನಮ್ಗೆ ಈ ಶಾಂತಿ ಸಿಗುವಂಥದ್ದು ಎದರಲ್ಲಿ? ಭಕ್ತಿಯ ರಸದಲ್ಲಿ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬಹುದು. ಯಾರಾದ್ರು ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹೌದು. ಭಕ್ತಿ ರಸಾಮೃತ ಸಿಂಧು ಇದು ಸಂಸ್ಕೃತ ಪದ. ನಾವು ಅದನ್ನು ಸಂಕ್ಷಿಪ್ತವಾಗಿ ಭಕ್ತಿ ರಸಾಮೃತ ಸಿಂಧು ಎಂದು ಅನುವಾದಿಸಿದ್ದೇವೆ. ಆದರೆ ರೂಪ ಗೋಸ್ವಾಮಿಯವರ ಉದ್ದೇಶವು ಭಕ್ತಿ ರಸದ ಸಾಗರವನ್ನು ಪ್ರಸ್ತುತಪಡಿಸುವುದಾಗಿದೆ. ಎಂದರೆ ಮಧುರವಾದ ರಸ ಇದು ಒಂದು ಸಾಗರದಂತೆಯೇ ಇದೆ. ಈ ಸಾಗರಕ್ಕೆ ಮಿತಿ ಇದೆ, ಆದರೆ ಆ ಸಾಗರಕ್ಕೆ ಕಾಣಿಸ್ತಾ ಇಲ್ಲ ಮಾತಾಜಿ. ಕಾಣಿಸ್ತಾ ಇಲ್ವಾ? ಕೆಳಗಡೆ ಮಿತಿ ಇಲ್ಲ. ಮಿತಿ ಇಲ್ಲ, ಆ ಸಾಗರಕ್ಕೆ ಮಿತಿ ಇಲ್ಲ. ಮಿತಿ ಇಲ್ಲ. ಧನ್ಯವಾದಗಳು ಮಾತಾಜಿ. ಎಸ್. ಹೀಗೆ ಈ ಭಕ್ತಿ ಅನ್ನೋದು ಗೊತ್ತಾಯ್ತು. ರಸ ಅನ್ನೋದು ಹೇಗೆ ಗೊತ್ತಾಯ್ತು ಅಂದ್ರೆ ಭಕ್ತಿಯಲ್ಲಿ ನಮ್ಗೆ ರಸ ಇರ್ಬೇಕು, ಪ್ರಾಪಂಚಿಕದಲ್ಲಿ ಇರಬಾರ್ದು. ಆ ಭಕ್ತಿ ಅನ್ನುವಂಥ ರಸ ಹೇಗಿರ್ಬೇಕು? ಆ ಭಕ್ತಿ ಅನ್ನುವಂಥ ರಸ ಹೇಗಿದೆ ಅಂದ್ರೆ ಈ ಭಕ್ತಿ ಅನ್ನುವಂಥ ರಸ ಅಮೃತ, ಶಾಶ್ವತ ರಸ ಅಂತ ಹೇಳ್ತಾರೆ. ಮೃತವಾಗಿಲ್ದೆ ಇರುವಂತದ್ದು. ಅದಕ್ಕೆ ಸಾವು ಅನ್ನೋದೇ ಇಲ್ಲ ಆ ರಸಕ್ಕೆ. ಯಾಕಂದ್ರೆ ಯಾವಾಗ್ಲೂ ಕೂಡ ಇರುತ್ತೆ. ನನ್ನ ದೇಹ ಸತ್ತ ಮೇಲೂ ಕೂಡ ಆ ಒಂದು ರಸ ಅನ್ನುವಂಥದ್ದು ಕ್ಯಾರಿ ಫಾರ್ವರ್ಡ್ ಆಗುವಂಥದ್ದು. ಆ ರಸ ಶಾಶ್ವತವಾಗಿರುವಂಥದ್ದು. ಆ ಅಮೃತ ಅನ್ನುವಂಥದ್ದು ಯಾವ ತರ ಇದೆ ಅನ್ನೋದನ್ನ ಹೇಳ್ತಾರೆ ಶ್ರೀಲ ರೂಪ ಗೋಸ್ವಾಮಿಯವರು. ಸಿಂಧುವಿನ ತರ ಅಂತ ಹೇಳಿ. ಈ ಭೌತಿಕ ಜಗತ್ತಿನಲ್ಲಿರುವಂತಹ ಸಾಗರಕ್ಕೆ ಮಿತಿ ಇದೆ, ಆದ್ರೆ ಈ ಭಕ್ತಿಯ ರಸ ಅನ್ನುವಂಥದ್ದು ಅಮೃತವಾಗಿದೆ. ಮತ್ತೆ ಜೊತೆಗೆ ಆ ಅಮೃತವಾಗಿರುವಂತಹ ಸಾಗರ ಅಂದ್ರೆ ಆ ಶಾಶ್ವತವಾದಂತಹ ಸಾಗರ, ಅದಕ್ಕೆ ಮಿತಿಯೇ ಇಲ್ದಿರುವಂತಹ ಸಾಗರ ತರ ಇದೆ ಅಂತ ಹೇಳಿ. ಯಾರು ಕೂಡ ಇಲ್ಲಿ ಹೇಳ್ಲಿಕ್ಕಾಗಲ್ಲ ಭಕ್ತಿ ಅನ್ನೋದು ಇಷ್ಟೇ ಅಂತ ಹೇಳಿ. ಅದಕ್ಕೇನಾದ್ರೂ ಇಷ್ಟೇ ಭಕ್ತಿ ಅನ್ನೋದನ್ನ ಹೇಳಿದಾರ? ಇಲ್ಲ. ಯಾರೆಲ್ಲ ಗೋಲಕ ಬೃಂದಾವನದಲ್ಲಿ ಹೋದವರುನು ಕೂಡ ಭಕ್ತಿ ಅನ್ನೋದು ಇಷ್ಟೇ ಅನ್ನೋದನ್ನ ಇನ್ನೂ ಕೂಡ ಯಾರು ಕೂಡ ಖಚಿತಪಡಿಸೇ ಇಲ್ಲ. ಇಲ್ಲಿಂದ ಪ್ರಾರಂಭ ಅನ್ನೋದು ಗೊತ್ತಾಗ್ಬೋದು, ಆದ್ರೆ ಇಲ್ಲಿ ಅಂತ್ಯ ಅನ್ನೋದು ಕೂಡ ಯಾರಿಗೂ ಕೂಡ ಇನ್ನೂ ಗೊತ್ತಿಲ್ಲ. ಅದಕ್ಕಾಗಿ ಅದು ಸಾಗರದ ತರ ಇದೆ, ಆಳವಾಗಿ ಇದೆ. ಸೊ ಭಕ್ತಿಯ ರಸ
ಅಮೃತದ ತರ, ಸಿಂಧುವಿನ ತರ ಇದೆ, ಶಾಶ್ವತವಾಗಿ ಸಿಂಧುವಿನ ತರ ಇದೆ, ಶಾಶ್ವತವಾದ ಸಿಂಧುವಿನ ತರ ಇದೆ. ಸೊ ಅದು ಆಳನ್ನ ಯಾರೂನು ಕೂಡ ಅಳಿಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಹರೇ ಕೃಷ್ಣ. ಓದಿ ಮಾತಾಜಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ರಸ. ಪ್ರತಿಯೊಂದು ಸೇವೆಯು ಆಕರ್ಷಕ ಲಕ್ಷಣಗಳನ್ನು ಹೊಂದಿರುತ್ತದೆ. ಅದು ಸೇವಾಕರ್ತನನ್ನು ಮುಂದೆ ಮುಂದೆ ಹೋಗುವಂತೆ ಪ್ರೇರೇಪಿಸುತ್ತದೆ. ಯಾವ ಶಕ್ತಿಯು ಲೋಕೋಪಕಾರಿಯನ್ನ, ಗೃಹಸ್ಥನನ್ನ ಮತ್ತು ರಾಷ್ಟ್ರಕನನ್ನ ಪ್ರೇರೇಪಿಸುತ್ತದೆಯೋ ಆ ಶಕ್ತಿಯನ್ನು ರಸ ಅಥವಾ ಒಂದು ತರ ಮಧುರ ಅಂದ್ರೆ ಸಂಬಂಧ ಎಂದು ಕರೆಯುತ್ತಾರೆ. ಇದರ ರುಚಿ ಬಹು ಸಿಹಿಯಾಗಿರುತ್ತದೆ. ನೆಕ್ಟರ್ ಆಫ್ ಡಿವೋಷನ್ ಪ್ರಿಫೇಸ್ ಪೇಜ್. ಪ್ರಾಪಂಚಿಕ ಸುಖದ ಬಗ್ಗೆ ಶ್ರೀಲ ಪ್ರಭುಪಾದವರು ನಮಗೆ ತಿಳಿಸ್ತಾ ಇರುವಂತದ್ದು. ಒಬ್ಬ ಲೋಕೋಪಕಾರಿ ಹೇಗೆ ಲೋಕದ ಉಪಕಾರವನ್ನ ಮಾಡಿ ಅವನು ರಸವನ್ನ ಪಡಿತಾನೆ, ಸಂತೋಷವನ್ನ ಪಡಿತಾನೆ. ಗೃಹಸ್ಥ ಕುಟುಂಬಕ್ಕೆ ಸುಖವನ್ನ ಕೊಡ್ತಾನೆ ಸೇವೆಯನ್ನ ಕೊಡೋದ್ರ ಮೂಲಕ. ರಾಷ್ಟ್ರಕ್ಕೆ ಸೇವೆ ಕೊಟ್ಟು ಸುಖವನ್ನ ಪಡಿತಾನೆ. ಸೊ ಇದೆಲ್ಲವೂ ಕೂಡ ಒಂದು ಸಂಬಂಧ ರುಚಿ ಅಂತ ಕರೆಯಲಾಗುತ್ತೆ. ಇದು ಪ್ರಾಪಂಚಿಕ ರುಚಿ ಆಗಿದೆ ಅನ್ನೋದನ್ನ ಹೇಳ್ತಾರೆ. ಓದಿ ಮಾತಾಜಿ ಯಾರಾದ್ರು. ಭಕ್ತಿಯ ರಸ ಆದಾಗ್ಯೇ ಭಗವಂತನ ಅತೀಂದ್ರಿಯ ಪ್ರೀತಿಯ ಸೇವೆಯಲ್ಲಿ ಆನಂದಿಸಿದ ಮಧುರವು ಜೀವನದ ಅಂತ್ಯದೊಂದಿಗೆ ಕೊನೆಗೊಳ್ಳುವುದಿಲ್ಲ. ಇದು ಶಾಶ್ವತವಾಗಿ ಮುಂದುವರಿಯುತ್ತದೆ ಮತ್ತು ಅದರಿಂದ ಅಮೃತ ಎಂದು ಕರೆಯಲ್ಪಡುತ್ತದೆ. ಅದು ಸಾಯುವುದಿಲ್ಲ, ಆದರೆ ಶಾಶ್ವತವಾಗಿ ಅಸ್ತಿತ್ವದಲ್ಲಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಜೀವನದ ಈ ಅತೀಂದ್ರಿಯ ಭಕ್ತಿರಸ ಹಂತದಲ್ಲಿ ಕೃಷ್ಣನ ತೃಪ್ತಿಗಾಗಿ ಮಾಡಿದ ಯಾವುದೇ ಕ್ರಿಯೆಯನ್ನು ಶಾಶ್ವತವಾಗಿ ಆನಂದಿಸಬಹುದು. ಒಬ್ಬನು ಹೀಗೆ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಎಲ್ಲಾ ವಿಧದ ರಸಗಳು ಅಥವಾ ಮಧುರಗಳು ಶಾಶ್ವತತೆಗೆ ಬದಲಾಗುತ್ತವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಹೇಳ್ತಾ ಇರುವಂತದ್ದು ಭಕ್ತಿ ರಸದ ಕುರಿತಾಗಿ. ಸೊ ಅತೀಂದ್ರಿಯ ಭಕ್ತಿ ರಸ ಹಂತದಲ್ಲಿ ಕೃಷ್ಣ ತೃಪ್ತಿಗಾಗಿ ಮಾಡಿದ ಎಲ್ಲ ಕ್ರಿಯೆಗಳು ಕೂಡ ಶಾಶ್ವತವಾಗಿ ಆನಂದದಲ್ಲಿ ಇರುತ್ತೆ. ಇಲ್ಲಿ ನಮ್ಗೆ ಯಾವುದೇ ಭೋಗತ್ಯಾಗ ಇಲ್ಲ, ಮತ್ತೆ ಚಪಲ ಸುಖ ಅನ್ನೋದು ಇರೋದಿಲ್ಲ. ಸೊ ಭಕ್ತಿ ಸೇವೆಯಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡಾಗ ವಿವಿಧ ರಸಗಳು ಅಥವಾ ಮಧುರ ಶಾಶ್ವತವಾಗಿ ಬದಲಾಗುತ್ತೆ ಅಂತ. ಸೊ ವಿವಿಧ ರಸವಾಗಿ ಅವುಗಳು ಬದಲಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಗೋಸ್ವಾಮಿಗಳ ಕುರಿತಾಗಿ. ಸೊ ಇಲ್ಲಿ ನಾನಾ ಶಾಸ್ತ್ರ ವಿಚಾರಣೆ ನಿಪುಣವು, ಸದ್ಧರ್ಮ ಸಂಸ್ಥಾಪಕವು, ಲೋಕಾನಾಂ ಹಿತಕಾರಿಣವು, ತ್ರಿಭುವನೆ ಮಾನ್ಯ ಶರಣ್ಯಾಕರವು, ರಾಧಾಕೃಷ್ಣ ಪದರವಿಂದ ಭಜನಾ ನಂದೇ ಮತ್ತಾಲಿಕವು, ಒಂದೇ ರೂಪ ಸನಾತನವು ರವಿಗೋ ಶ್ರೀ ಜೀವ ಗೋಪಾಲಕವು. ಸೊ ಇವರ ಕುರಿತಾಗಿ ಇಲ್ಲಿ ಹೇಳ್ತಾ ಇರುವಂತದ್ದೇನು, ಯಾಕಂದ್ರೆ ಇವರು ಈ ಭಕ್ತಿಯ ರಸದ ಕುರಿತಾಗಿ ತುಂಬಾನೇ ಈ ಜ್ಞಾನವನ್ನ ಅಥವಾ ತುಂಬಾನೇ ಈ ರಸದ ಆನಂದವನ್ನ ತುಂಬಿರುವಂತದ್ದು ಈ ಒಂದು ಗ್ರಂಥದಲ್ಲಿ. ಸೊ ನಿಜವಾದ ಧರ್ಮವನ್ನ ಅವರು ಹೇಗೆ ಸ್ಥಾಪಿಸಬೇಕು ಅಂತ ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ. ಸೊ ನಾನಾ ಶಾಸ್ತ್ರ ವಿಚಾರಣೆ ನಿಪುಣ. ಸೊ ಎಲ್ಲ ಶಾಸ್ತ್ರಗಳನ್ನು ಅವರು ಓದಿ ನಿಪುಣರಾಗಿ ಸದ್ಧರ್ಮ ಸಂಸ್ಥಾಪನೆಗಾಗಿ ಅವರು ಈ ಗ್ರಂಥಗಳನ್ನ ಬರೆದ್ರು. ಸೊ ಲೋಕಾನಾಂ ಹಿತಕಾರಿಣ ತ್ರಿಭುವನೆ. ಸೊ 3 ಲೋಕಗಳಲ್ಲಿಯೂ ಕೂಡ ಅವರು ಈ ಸ್ಥಾಪನೆಗಾಗಿ ಸೊ ಅವರ ಈ ಒಂದು ಗ್ರಂಥವನ್ನ ಕೊಟ್ರು ಅಂತ ಹೇಳಿ. ಸಾಮಾನ್ಯವಾಗಿ ಜನರಿಗೆ ಕಲ್ಯಾಣದ ಚಟುವಟಿಕೆಯನ್ನ ಮಾಡ್ಲಿಕ್ಕೆ ಸೊ 3 ಲೋಕಗಳಿಗೂ ಕೂಡ ಹಿತಕರವಾಗ್ಲಿ ಅನ್ನೋಕ್ಕೋಸ್ಕರ ಈ ಗ್ರಂಥವನ್ನ ಕೊಟ್ರು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಓದಿ ಮಾತಾಜಿ ಯಾರಾದ್ರು. ಮಾತಾಜಿ ಓದ್ಲಾ? ಹರೇ ಕೃಷ್ಣ. 6 ಗೋಸ್ವಾಮಿಗಳು. ಹಿಂದೆ ಸಮಾಜ ಅಷ್ಟೊಂದು ಕೀಳುಮಟ್ಟದ್ದಾಗಿರಲಿಲ್ಲ. ನೀವು ವೈದಿಕ ಸಾಹಿತ್ಯದಿಂದ ಪುರಾವೆಗಳನ್ನು ನೀಡಿದ ತಕ್ಷಣ ಅವರು ಸ್ವೀಕರಿಸುತ್ತಿದ್ದರು. ಆದ್ದರಿಂದ ಈ ಗೋಸ್ವಾಮಿಗಳು ವೈದಿಕ ಸಾಹಿತ್ಯ
ಸಾಮವೇದ, ಋಗ್ವೇದ ಮತ್ತು ಉಪನಿಷತ್ತುಗಳು, ವೇದಾಂತ ಸೂತ್ರ, ಪುರಾಣಗಳು, ಮಹಾಭಾರತ, ಶ್ರೀಮದ್ ಭಾಗವತದಲ್ಲಿ ಸಂಶೋಧನೆ ನಡೆಸುತ್ತಿದ್ದರು. ಭಕ್ತಿ ರಸಾಮೃತ ಸಿಂಧು ಪುಸ್ತಕದಲ್ಲಿ ನೀವು ವಿವಿಧ ಶಾಸ್ತ್ರಗಳ ಪುರಾವೆಗಳನ್ನು ಕಾಣುವಿರಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹೀಗೆ ಹಿಂದೆ ನಾವು ಸಮಾಜದಲ್ಲಿ ನೋಡಿದಾಗ ಈ ವೈದಿಕ ಸಾಹಿತ್ಯದಿಂದ ಪುರಾವೆಗಳನ್ನ ಕೊಟ್ಮೇಲೆ ತಕ್ಷಣವೇ ಸ್ವೀಕಾರವನ್ನ ಮಾಡ್ತಾ ಇದ್ರು. ಹಾಗಾಗಿ ಈ ಗೋಸ್ವಾಮಿಗಳೆಲ್ಲರೂ ಕೂಡ ಈ ವೈದಿಕ ಸಾಹಿತ್ಯದ ಸಾಮವೇದ, ಋಗ್ವೇದ ಆಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ವೇದಾಂತ ಸೂತ್ರ, ಪುರಾಣ, ಮಹಾಭಾರತ, ಶ್ರೀಮದ್ ಭಾಗವತ, ಹೀಗೆ ಸಂಶೋಧನೆ ಅವರು ನಡೆಸ್ತಾ ಇದ್ರು, ತಿಳ್ಕೊಳ್ತಾ ಇದ್ರು, ಒಪ್ಕೊಳ್ತಾ ಇದ್ರು. ಮತ್ತೆ ಇವುಗಳಲ್ಲಿ ಮತ್ತೆ ಇನ್ನಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಅವ್ರು ಮಾಡ್ತಾ ಇದ್ರು. ಹೀಗೆ ಎಲ್ಲಾ ಅವುಗಳನ್ನ ಓದಿ ಈ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಆ ಎಲ್ಲಾ ಗ್ರಂಥಗಳ ಪುರಾವೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಶ್ರೀಲ ರೂಪ ಗೋಸ್ವಾಮಿ ಅವರಿಗೆ ಭಕ್ತಿ ರಸಾಚಾರ್ಯ ಅನ್ನುವಂತಹ ಒಂದು ಪದವಿಯನ್ನು ಕೂಡ ನಾಮಕರಣವನ್ನು ಕೂಡ ಮಾಡಲಾಯಿತು ಅಂತ ಹೇಳಿ ಏನಂತ ಕರೀತಾರೆ, ಭಕ್ತಿಯ ರಸಾಚಾರ್ಯ ಅನ್ನುವಂತಹ ನಾಮವನ್ನ ಅವರಿಗೆ ಇಡಲಾಯಿತು ಅನ್ನೋದನ್ನ ನೋಡ್ತೀವಿ. ಸೊ ತುಂಬಾನೇ ಪ್ರಸಿದ್ಧವಾದಂತಹ ಪುಸ್ತಕಗಳನ್ನ ಬರೆದಿರುವಂತಹ ಶ್ರೀರೂಪ ಗೋಸ್ವಾಮಿ ಅವರು ಗೌರ ಗಣೋದ್ದೇಶ, ದೀಪಿಕಾ ಅಂತ ಹೇಳಿ ಮತ್ತೆ ಇತರ ಪುಸ್ತಕಗಳಿದೆ. ಇಲ್ಲಿ ಕೆಲವೊಂದು ಪುಸ್ತಕಗಳನ್ನ ಮಾತ್ರ ಕೊಡಲಾಗಿದೆ. ಇಲ್ಲಿ ಗೌರ ಗಣೋದ್ದೇಶ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇವರು ರೂಪ ಮಂಜರಿ ಆಗಿದ್ರು, ಮತ್ತೆ ಆ ರೂಪ ಮಂಜರಿ ಅನ್ನುವಂಥವ್ರು ಒಬ್ರು ಗೋಪಿಯ ಆಗಿದ್ರು ಅಂತ ಹೇಳಿ. ಹೀಗೆ ಇವರು ಬೇರೆ ಬೇರೆ ಪುಸ್ತಕಗಳನ್ನ ಬರೆದ್ರು. ಬೇರೆ ಬೇರೆ ಪುಸ್ತಕಗಳಿದೆ. ಮುಂದೆ ಇರುವಂತದ್ದು ಈ ಭಕ್ತಿ ರಸಾಮೃತ ಸಿಂಧು ಕೂಡ ಅವರದ್ದೇ. ಆಮೇಲೆ ಉಜ್ವಲ ನೀಲಮಣಿ ಅಂತ ಇದೆ, ಲಘು ಭಾಗವತಾಮೃತ, ಮತ್ತೆ ವಿಗಡ ಮಾಧವ ಅಂತ ಇದೆ, ವಿಗಡ ಮಾಧವ, ತವಮಾಲ, ಆಮೇಲೆ ದಾನಕೇಳಿ ಕೌಮುದಿ ಅಂತ ಹೇಳಿ, ಮಥುರಾ ಮಹಾತ್ಮ, ಉದ್ಧವ ಸಂದೇಶ, ಹಂಸದೂತ, ಹೀಗೆ ತುಂಬಾನೇ. ಸೊ ನಾಟಕ ಚಂದ್ರಿಕಾ, ಉಪದೇಶಾಮೃತ, ಅವ್ರದ್ದೇ ಉಪದೇಶಾಮೃತ ಕೂಡ. ಹೀಗೆ ಬೇರೆ ಬೇರೆ ಪ್ರಸಿದ್ಧವಾದಂತಹ ಪುಸ್ತಕಗಳನ್ನು ಕೂಡ ಶ್ರೀಲ ರೂಪ ಗೋಸ್ವಾಮಿ ಅವರು ಬರೆದಿದ್ದಾರೆ. ಸೊ ನಮ್ಗೆ ಇಲ್ಲಿ ಗೊತ್ತಿರುವಂತದ್ದು ಈ ಭಕ್ತಿ ರಸಾಮೃತ ಸಿಂಧು ಮತ್ತೆ ಉಪದೇಶಾಮೃತ. ಸೊ ಹೀಗೆ ಚೈತನ್ಯ ಮಹಾಪ್ರಭುಗಳು ಏನೇನ್ ಸ್ಥಾಪಿಸಿದ್ರು, ಮತ್ತೆ ಯಾಕೆ ಅವರನ್ನ ನಾವು ಅನುಸರಿಸಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀಲ ರೂಪ ಗೋಸ್ವಾಮಿ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ. ಶ್ರೀಲ ರೂಪ ಗೋಸ್ವಾಮಿ ಪ್ರಭುಪಾದರು ಶ್ರೀ ಚೈತನ್ಯ ಮಹಾಪ್ರಭುಗಳ ಮನೋಭಿಲಾಷೆಯನ್ನು ನೆರವೇರಿಸಲು ಈ ಭೌತಿಕ ಜಗತ್ತಿನಲ್ಲಿ ಧ್ಯೇಯವನ್ನು ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಸ್ಥಾಪಿಸಿದರು. ಸ್ವಯಂ ರೂಪ ಕದಾಮಯ ದದಾತಿ ಸ್ವಪದಕಾಂತಿಕಂ. ತನ್ನ ಚರಣ ಕಮಲಗಳ ಅಡಿದಾವರೆಯಲ್ಲಿ ನನಗೆ ಆಶ್ರಯವೆನೆಂದು ನೀಡುವೆನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನಾವು ಹರೇ ಕೃಷ್ಣ ಮಂಗಳಾಚರಣೆಯಲ್ಲಿ ಹೇಳುವಂತದ್ದು ಎರಡನೆಯದ್ದು, ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಹೀಗೆ ಶ್ರೀ ರೂಪ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳ ಮನೋಭಿಲಾಷೆಯನ್ನ ಪೂರೈಸ್ತಾ ಇದ್ದಾರೆ, ನೆರವೇರಿಸ್ತಾ ಇದ್ದಾರೆ. ಯಾವುದರ ಮೂಲಕ? ಕೃಷ್ಣ ಪ್ರಜ್ಞಾ ಆಂದೋಲನವನ್ನ ಸ್ಥಾಪಿಸುವುದರ ಮೂಲಕ. ಸೊ ಇಂತಹವರ ಚರಣ ಕಮಲಗಳ ಪಾದಗಳ ಅಡಿಯಲ್ಲಿ ನಮಗೆ ಆಶ್ರಯ ಯಾವಾಗ ಸಿಗುತ್ತೆ ಅನ್ನುವಂತ ಹಂಬಲ ಎಲ್ಲರಿಗೂ ಕೂಡ. ರೂಪಾನುಗರಾಗ್ಬೇಕು ಅಂತಂದ್ರೆ ಆ ಒಂದು ಜಿಜ್ಞಾಸೆ ಬೇಕು. ಸೊ ಅವರ ಚರಣ ಕಮಲಗಳ ಅಡಿಯಲ್ಲಿ ಆಶ್ರಯ ಪಡಿಲಿಕ್ಕೆ ನಮ್ಗೆ ಒಂದು ಹಂಬಲ ಇರಬೇಕು. ಸೊ ಆ ಹಂಬಲವನ್ನ ಇಲ್ಲಿ ತೋರಿಸುತ್ತೆ. ಇಲ್ಲಿ ಒಂದು ಗುಂಪಿನ ಚಟುವಟಿಕೆ ಇದೆ ಎಲ್ರಿಗೂ.
ಎಲ್ಲರೂ ಕೂಡ ಓದ್ಕೊಂಡು ಬಂದಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಒಂದು 3 ಅವರ್ಸ್ ಬಿಫೋರ್ ನಾನು ಪ್ರಶ್ನೆಯನ್ನ ಹಾಕಿರುವಂತದ್ದು. ಸೊ ಪ್ರಶ್ನೆಯನ್ನ ನಾನು ರಿಪೀಟ್ ಮಾಡ್ತೀನಿ. ಸೊ ಗುಂಪಿನ ಚಟುವಟಿಕೆ, ನಿಮ್ಗೆ 2 ಗುಂಪುಗಳನ್ನ ಕೊಡಲಾಗುತ್ತೆ. ಸೊ ಆ ಗುಂಪಿನಲ್ಲಿ ನೀವು ಈಗಾಗಲೇ ಮಾಡಿರುವಂತಹ ಪಾಯಿಂಟ್ಸ್ ಗಳನ್ನ ಡಿಸ್ಕಸ್ ಮಾಡ್ಕೊಂಡು ಮತ್ತೆ ಕೊನೆಯದಾಗಿ ಏನು ನೀವು ಅಂಶಗಳನ್ನ ಹೇಳಲಿಕ್ಕೆ ಬಯಸ್ತೀರೋ ಅವುಗಳನ್ನ ಈ ಕ್ಲಾಸ್ ಅಲ್ಲಿ ನೀವು ಪ್ರಸ್ತುತಪಡಿಸಬೇಕು. ಮತ್ತೆ ಅದು ಪ್ರಸ್ತುತಪಡಿಸ್ಲಿಕ್ಕೆ ಯಾರಾದ್ರೂ ಒಬ್ರು ನೀವು ಪ್ರತಿನಿಧಿಯನ್ನ ಆಯ್ಕೆ ಮಾಡ್ಕೊಳ್ಳಿ. ಪ್ರಶ್ನೆ, ಪ್ರಭುಪಾದರು ಭಕ್ತಿಯ ಅಮೃತವನ್ನು ಬರೆಯಲು ಕಾರಣಗಳನ್ನು ತಿಳಿಸಿ. ಅಂದ್ರೆ ಭಕ್ತಿಯ ರಸಾಮೃತ ಗ್ರಂಥದ ಸಾರಾಂಶವನ್ನು ಬರೀಲಿಕ್ಕೆ ಕಾರಣಗಳೇನು ಅನ್ನೋದನ್ನ ನೀವು ಗುರುತಿಸಿ ಪ್ರಸ್ತಾವನೆಯಲ್ಲಿ. 2ನೆಯ ಪ್ರಶ್ನೆ, ಈ ಕಾರಣಗಳು ನಿಮಗೆ ವೈಯಕ್ತಿಕವಾಗಿ ಮತ್ತು ಸಮಾಜದಲ್ಲಿ ಹೇಗೆ ಪ್ರಸ್ತುತವಾಗಿವೆ ಎಂಬುದನ್ನು ಚರ್ಚಿಸಿ. ಈ ಕಾರಣಗಳು ಅಂತಂದ್ರೆ ಯಾಕೆ ಶ್ರೀಲ ಪ್ರಭುಪಾದರು ಈ ಪುಸ್ತಕವನ್ನ ಬರೆದ್ರು, ಅದಕ್ಕೆ ಕಾರಣವನ್ನ ಹುಡುಕ್ಬೇಕು. ಆ ಕಾರಣ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಮತ್ತೆ ಈಗ ಪ್ರಸ್ತುತವಾಗಿ ನಾವು ಯಾವುದು ಸೊಸೈಟಿನಲ್ಲಿ ಕಾಣ್ತಾ ಇದ್ದೇವೆ, ಸೊ ಅವುಗಳಿಗೆ ಹೇಗೆ ಪ್ರಸ್ತುತವಾಗಿದೆ ಅನ್ನೋದನ್ನ ನೀವು ತಿಳಿಸ್ಬೇಕು. ಹರೇ ಕೃಷ್ಣ. ಪ್ರಶ್ನೆ ಅರ್ಥ ಆಯ್ತು ಅನ್ಕೊಳ್ತೀನಿ ಎಲ್ರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ. ಅರ್ಥ ಆಯ್ತು. ಯಾರಿಗಾದ್ರೂ ಪ್ರಶ್ನೆ ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳಿ. ಯಾರೆಲ್ಲ ಗ್ರೂಪಿಗೆ ಜಾಯ್ನ್ ಆಗಿಲ್ವೋ ಜಾಯ್ನ್ ಆಗಿ. दामोदर हरिदास प्रभुजी, जयदा माताजी, कविता माताजी, मालाश्री पोलो, वी मंगला माताजी, लक्ष्मी सुशीला देवी दासी माताजी, ब्रेकआउट रूम ಗೆ ಜಾಯಿನ್ ಆಗಿ. अनंत कुलकर्णी प्रभुजी, मालाश्री पोलो माताजी, ब्रेकआउट रूम ಗೆ ಜಾಯಿನ್ ಆಗಿ. युगावतारा दास प्रभुजी,
ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎರಡು ಗ್ರೂಪನ್ನ ಮಾಡಿದ್ದೀನಿ. ಎರಡು ಗ್ರೂಪಿಂದ ನೀವು ಯಾರು? ಫಸ್ಟ್ ಗ್ರೂಪ್ ಮಾತಾಜಿ ನಮ್ದು. ಓಕೆ, ನೀವು ಹೇಳ್ತೀರಾ? ಮಾತಾಜಿ, ನಮ್ ಗ್ರೂಪ್ ಅಲ್ಲಿ 10 ಮೆಂಬರ್ಸ್ ಇದ್ರು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಮೊದಲನೇ ಪ್ರಶ್ನೆ, ಪ್ರಭು ಆದರೂ ಭಕ್ತಿ ರಸಾಮೃತ ಸಿಂಧುವನ್ನು ಬರೆಯಲು ಕಾರಣಗಳನ್ನು ಗುರುತಿಸಿ. ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಪಾಲ್ಗೊಳ್ತಿರೋ ಜನರ ಸಲುವಾಗಿ ಪ್ರಭುಪಾದರು ಭಕ್ತಿ ರಸಾಮೃತ ಸಿಂಧುವನ್ನು ಬರೆಯಲು ಕಾರಣ ಆಗುತ್ತೆ ಮಾತಾಜಿ. ಮತ್ತೆ ಆ ಭಕ್ತಿಯನ್ನ ನಾವ್ ಹೇಗೆ ಅದನ್ನ ತಿಳ್ಕೋಬೇಕು ಅನ್ನೋದು ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಗ್ರಂಥದ ಮೂಲಕ ಅವರು ತಿಳಿಸ್ಕೊಡ್ತಾರೆ. ಒಂದು ಪಾಯಿಂಟ್. ಮತ್ತೆ 5 ರಸಗಳ ಮೂಲಕ ಭಗವಂತನೊಂದಿಗೆ ನಾವು ಹೇಗೆ ಸಂಬಂಧವನ್ನ ಪುನರ್ಸ್ಥಾಪಿಸ್ಕೋಬಹುದು, ಅದನ್ನ ಶಾಶ್ವತವಾಗಿ ಆನಂದ ಬದುಕನ್ನ ನಾವ್ ಹೇಗೆ ಕಂಡುಕೊಳ್ಬಹುದು ಅನ್ನೋದಕ್ಕೋಸ್ಕರ ಅವರು ಭಕ್ತಿ ರಸಾಮೃತ ಸಿಂಧುವನ್ನ ಬರೀತಾರೆ. ನೆಕ್ಸ್ಟ್, ಭಕ್ತಿ ರಸಾಮೃತವು ಕೃಷ್ಣನ ಮೇಲಿನ ನಮ್ಮ ಮೂಲ ಪ್ರೀತಿಯನ್ನ ಹೇಗೆ ಉತ್ತೇಜಿಸುತ್ತೋ ಮತ್ತೆ ನಮ್ಮ ಆನಂದದಾಯಕ ಜೀವನವನ್ನ ನಾವು ಆನಂದಿಸಬಹುದಾದ ಆ ಸ್ಥಾನಕ್ಕೆ ಹೇಗೆ ನೆಲೆಸ್ಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ ಮಾತಾಜಿ. ಕಲ್ಪಿಸ್ಕೊಡೋದು ಹೆಂಗೆ ಅಂತ. ಇನ್ನು ನೆಕ್ಸ್ಟ್, ನಮ್ಮ ಪ್ರೀತಿಯ ಕೃಷ್ಣನಲ್ಲಿ ನೆಲೆಗೊಂಡಾಗ ಮಾತ್ರ ನಾವು ಸಂಪೂರ್ಣವಾಗಿ ತೃಪ್ತರಾಗ್ತೀವಿ. ಈ ವಿಷಯ ಭಕ್ತಿ ರಸಾಮೃತ ಸಿಂಧುನಲ್ಲಿ ಮುಖ್ಯವಾಗಿ 5 ವಿಭಿನ್ನ ಅತೀಂದ್ರಿಯ ಮಧುರ ರಸಗಳಲ್ಲಿ ಕೃಷ್ಣನನ್ನು ಹೇಗೆ ಪ್ರೀತಿಸ್ಬೇಕು ಅನ್ನೋದು ಕಲ್ಪಿಸ್ಕೊಡುತ್ತೆ. ನೆಕ್ಸ್ಟ್, ಕೃಷ್ಣನನ್ನು ಪ್ರೀತಿಸುವ ಸುಲಭ ವಿಧಾನ, ಪ್ರತಿಯೊಂದು ಜೀವಿಗಳನ್ನು ಪರಿಪೂರ್ಣವಾಗಿ ಪ್ರೀತಿಸುವ ವಿಜ್ಞಾನವನ್ನು ನಮಗೆ ಭಕ್ತಿ ರಸಾಮೃತ ಸಿಂಧು ಅಂತ ತಿಳಿಸ್ಕೊಡುತ್ತೆ. ನೆಕ್ಸ್ಟ್ ಬಂದ್ರೆ, ನಾವು ಕೃಷ್ಣನನ್ನ ಹೇಗೆ ಪ್ರೀತಿಸ್ಬೇಕು ಅಂತ ಕಲ್ತಾಗ ನಾವು ಏಕಕಾಲದಲ್ಲಿ ಪ್ರತಿಯೊಬ್ಬರನ್ನು ಪ್ರೀತಿಸೋಕೆ ನಾವು ಕಲಿಯಕ್ ಸಾಧ್ಯ ಆಗುತ್ತೆ ಮಾತಾಜಿ. ಇಷ್ಟು ಪಾಯಿಂಟ್ಸ್ ಬರಲಿ. ಸೊ 5 ರಸಗಳೊಂದಿಗೆ ಮತ್ತೆ ಪರಿಪೂರ್ಣವಾಗಿ ನಾವು ಜೀವಿಗಳನ್ನ ಹೇಗೆ ಪ್ರೀತಿಸಬೇಕು ಅನ್ನೋ ಮೂಲ ಪ್ರೀತಿ ಯಾವುದು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಸೊ ಆಂದೋಲನದಲ್ಲಿ ಪಾಲ್ಗೊಳ್ಳೋದು ಹೇಗೆ ಅನ್ನೋದು. ಓಕೆ, ಸೊ ಇಷ್ಟು ಪಾಯಿಂಟ್ ಗಳನ್ನ ಅವ್ರು ಬರೆದಿದ್ದಾರೆ. ಸೊ ಎರಡನೇ ಗ್ರೂಪ್ ಇಂದ ಯಾರು ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪಲ್ಲವಿ ಯಾರೆಲ್ಲ ಇದ್ರು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ. ಮಾತಾಜಿ ಅದು ಮಂಜುಳಾ ಮಾತಾಜಿ, ಲಕ್ಷ್ಮೀ ಕೋಮ್ಲೆ ಮಾತಾಜಿ, ಮತ್ತೆ ಸ್ವಲ್ಪ ಜನ ಹೆಸರು ನೋಡ್ಕೊಳ್ಳಿಲ್ಲ ಮಾತಾಜಿ. ನನ್ ಮಗಳು ಅಳ್ತಾ ಇದ್ಲ, ಹಾಗಾಗಿ ಗಮನಿಸ್ಕಾಗಿಲ್ಲ. ಮತ್ತೆ ಪ್ರಭುಪಾದವರು ಭಕ್ತಿ ರಸಾಮೃತ ಸಿಂಧುನ ಬರೀಕೆ ಕಾರಣ ನಮ್ಗೆ ಭಕ್ತಿ ಏನು, ಭಕ್ತಿನ ನಾವ್ ಯಾವ ರೀತಿ ಮಾಡ್ಬೇಕು, ಮತ್ತೆ ಭಕ್ತಿ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವಂತ ಮೌಲ್ಯವನ್ನ ಹೇಗೆ ಪ್ರತಿಯೊಬ್ಬರಿಗೂ ವ್ಯಕ್ತಿಗೂ ಅದನ್ನ ಶಿಕ್ಷಣ ರೂಪದಲ್ಲಿ ನೀಡ್ಬೇಕು, ಮತ್ತೆ ಆ ನೀಡಿರುವಂತ ವ್ಯಕ್ತಿಗಳು ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಹೇಗೆ ಅವರು ನಿರಂತರವಾಗಿ ಮಾಡ್ಕೋಬೇಕು, ಇದನ್ನೆಲ್ಲ ಅವರು ನಮ್ಗೆ ಇಲ್ಲಿ ಕಾರಣಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಮಾತಾಜಿ. ಮತ್ತೆ ಇದು ನಮ್ಗೆ ಹೇಗೆ ಅಂತಂದ್ರೆ, ನಾವು ಕೃಷ್ಣ ಪ್ರಜ್ಞೆಗೆ ಬರೋಕ್ಕಿಂತ ಮುಂಚೆ ನಾವು ಎಷ್ಟೊಂದು ಗೊತ್ತಿರಲಿಲ್ಲ, ನಮ್ಗೆ ವಿಷಯಗಳು ತುಂಬಾ ಗೊತ್ತಿರ್ಲಿಲ್ಲ. ಈಗ ನಾವು ಪ್ರತಿನಿತ್ಯ ಅಡಿಗೆ ಹಾಗೆ ಮಾಡ್ಕೊಂಡ್ ತಿಂತಿದ್ವಿ. ಆದ್ರೆ ಈ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಪ್ರಸಾದವನ್ನೇ ತಿನ್ಬೇಕು ಅನ್ನೋದು ಗೊತ್ತಾಗ್ತು. ಕೆಲವೊಂದು ವಿಷಯಗಳು ಅಂದ್ರೆ ನಮ್ಮ ಸ್ವಂತ ಇಂದ್ರಿಯ ಭೋಗಕ್ಕೋಸ್ಕರ ನಾವು ಮಾಡ್ಕೊಂತ ಇದ್ವಿ. ಈಗ ನಾವ್ ಈ ಕೃಷ್ಣ ಪ್ರಜ್ಞೆ ಪ್ರಭುಪಾದವರು ನಮ್ಗೆ ಎಷ್ಟೋ ಪುಸ್ತಕಗಳಲ್ಲಿ ಬರ್ದಿ ನಮ್ಗೆ ಈ ಭಕ್ತಿ ಎಲ್ಲ ತಿಳಿಸಿರೋದ್ರಿಂದ ನಾವು ಅದನ್ನ ಸರಿ ಮಾಡ್ಕೊಳಕ್ಕೆ ಅವಕಾಶ ಆಗಿದೆ. ನಂಗೆ ಇಷ್ಟ ಗೊತ್ತಿರ್ತದೆ. ಧನ್ಯವಾದ ಮಾತಾಜಿ. ಓಕೆ, ಸೊ ಮತ್ತೆ ಡಿಸ್ಕಸ್ ಮಾಡ್ಲಿಲ್ವಾ ನಿಮ್ ಗ್ರೂಪ್ ಅಲ್ಲಿ? ಅವರು ಮಾಡ್ತಾ ಇದ್ರು ಮಾತಾಜಿ, ನನ್ ಮಗಳು ಅಳ್ತಾ ಇತ್ತು, ಅದಕ್ಕೆ ನಾನು ಕೇಳಿಸ್ಕೊಳಕ್ ಆಗ್ಲಿಲ್ಲ ಮಾತಾಜಿ. ಮತ್ತೆ ಯಾರು ಹೇಳ್ತೀರಾ ಈ ಗ್ರೂಪ್ ಅಲ್ಲಿ ಇರೋರು? ಹರೇ ಕೃಷ್ಣ. ಯಾಕೆ ಪ್ರಶ್ನೆ ಅರ್ಥ ಆಗ್ಲಿಲ್ವಾ ಅಥವಾ ಗ್ರೂಪ್ ಡಿಸ್ಕಷನ್ ಅಲ್ಲಿ ಪಾಲ್ಗೊಂಡಿಲ್ವಾ? ಗ್ರೂಪ್ ಅಲ್ಲಿ ಇರ್ಲಿಲ್ವಾ? ಹೇಗೆ? ಓಕೆ, ಸೊ ನಿಮ್ ಗುಂಪಲ್ಲಿ ಮತ್ತೆ ಯಾರಾದ್ರೂ ಏನಾದ್ರು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ರೆ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಇದು ಭಕ್ತಿ ರಸಾಮೃತ ಸಿಂಧು ಪ್ರಸಿದ್ಧವಾದ ಪುಸ್ತಕವಾಗಿದ್ದು, ಇದು ಶ್ರೀಲ ರೂಪ ಗೋಸ್ವಾಮಿಯವರ ಪ್ರಮುಖ ಕೃತಿಯಾಗಿದೆ. ಇದನ್ನು ಈ ಕೃತಿಯನ್ನು ಮಾತಾಜಿ ವಿಡಿಯೋ ಆನ್ ಮಾಡ್ಕೊಳ್ಳಿ. ಹೇಳಿ ಪ್ರಭುಜಿ. ಬೇಗ ಮಾಡ್ಕೋಬೇಕು.
ಹರೇ ಕೃಷ್ಣ. ಹೇಳಿ ಪ್ರಭುಜಿ, ವಿಡಿಯೋ ಆನ್ ಮಾಡ್ಕೊಂಡು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ಹ. ಭಕ್ತಿ ರಸಾಮೃತ ಸಿಂಧು ಒಂದು ಪ್ರಸಿದ್ಧವಾದ ಪುಸ್ತಕವಾಗಿದ್ದು, ಇದು ಶೀಲ ರೂಪ ಗೋಸ್ವಾಮಿಯವರ ಪ್ರಮುಖ ಕೃತಿಯಾಗಿದೆ. ಇದನ್ನು ಕೃತಿಯಲ್ಲಿ ರಚಿಸಲು ಹಲವು ಮುಖ್ಯ ಕಾರಣಗಳು ಹಿಂಗಿದ್ದೇವೆ. ಭಕ್ತಿ ತತ್ವಗಳಲ್ಲಿ ವಿವರ, ಭಕ್ತಿ ಯೋಗದ ಸರಳ ಮತ್ತು ವೈಜ್ಞಾನಿಕ ವಿವರಣೆ ನೀಡಲು ಶೀಲ ರೂಪ ಗೋಸ್ವಾಮಿಗಳು ಈ ಕೃತಿಯನ್ನು ಬರೆದರು. ಇದು ಭಗವಂತನ ಸೇವೆಗೆ ಮಾರ್ಗದರ್ಶನ, ಭಗವಂತನ ನಿಷ್ಠಾವಂತ ಸೇವೆಯು ಹಿರಿಮೆಯನ್ನು ಮತ್ತು ವಿವರಿಸಲು ಮತ್ತು ಅದನ್ನು ಅನುಸರಿಸಲು ಸರಳ ಮಾರ್ಗವನ್ನು ಕೊಡುವ ಉದ್ದೇಶದಿಂದ ಮಾಡಿದರು. ಮತ್ತು ವೈಷ್ಣವ ಭಕ್ತಿ ಪರಂಪರೆಯಲ್ಲಿ ಸ್ಥಾಪನೆ ವೈಷ್ಣವ ತತ್ವಶಾಸ್ತ್ರದ ಭಕ್ತಿ ರೂಪವನ್ನು ಸಾರ್ಥಕಗೊಳಿಸಲು ಮತ್ತು ಭಕ್ತಿ ಪರಂಪರೆಯ ಸಾರ್ಥಕವಾಗಿ ಸ್ಥಾಪಿಸಲು ಅಂತ ಜ್ಞಾನವನ್ನು ಮತ್ತು ಅನುಭವ, ದಾಖಲಾತಿ ಭಕ್ತಿಗಳನ್ನು, ಪಾಠಗಳನ್ನು, ತತ್ವಜ್ಞಾನ, ಅನುಭವ ಮತ್ತು ಪ್ರಾಯೋಗಿಕ ಮಾಹಿತಿಯನ್ನು ರೂಪದಲ್ಲಿ ಗ್ರಂಥದ ಮೂಲ ಪರಿಪೂರ್ಣವಾದ ದಾಖಲಿಸಲು ಉದ್ದೇಶ. ಮತ್ತು ಈ ನವವಿಧ ಭಕ್ತಿಗಳ ನಿರೂಪಣೆ, ಭಕ್ತಿ ಯೋಗದಲ್ಲಿ 9 ಭಿನ್ನ ರಸಗಳನ್ನು ಸಾಯಿಬಾಬಾ ವಿವರಿಸುವ ಮೂಲಕ ಭಕ್ತಿಯ ಆತ್ಮಸತ್ವವನ್ನು ಪರಿಚಯಿಸುವುದು ಮತ್ತು ವೈಷ್ಣವ ಸಮಾಜದ ಶ್ರೇಯೋಭಿವೃದ್ಧಿಗೆ ವೈಷ್ಣವ ಸಮಾಜದಲ್ಲಿ ಧಾರ್ಮಿಕ ನೀತಿಗಳನ್ನು ಹಸನಾಗಿ ಇರಿಸಿ ಭಕ್ತರನ್ನು ಉನ್ನತ ಭಕ್ತಿ ದಾರಿ ತೋರಿಸಲು ಪ್ರೇರಣೆ ನೀಡುವುದು. ಮತ್ತು ಭಗವತ್ ಭಕ್ತನಿಗೆ ಪ್ರಮುಖತೆ, ಭಕ್ತಿಯ ಭಗವಂತನಿಗೆ ಪ್ರಿಯವಾದ ಮಾರ್ಗವೆಂಬುದನ್ನು ತತ್ವಶಾಸ್ತ್ರದ ದೃಷ್ಟಿಯಿಂದ ಪುನಃಸ್ಥಾಪಿಸಲು ಮತ್ತು ಸರ್ವ ಸಮುದಾಯಗಳ ಏಕತೆ, ಭಕ್ತಿ ಯೋಗದಲ್ಲಿ ಎಲ್ಲ ವರ್ಗದ ಜನರಿಗೆ ಉಚಿತವಾಗಿ ತಲುಪಿಸಲು ಮತ್ತು ಭಗವಂತನ ಸೇವೆಯನ್ನು ಸಮಾನತೆ ಒತ್ತಿ ಹೇಳಲು ಶೀಲ ಪ್ರಭುಪಾದರು ಇಸ್ಕಾನಿನ ಭಕ್ತಿ ರಸಾಮೃತ ಸಿಂಧು ಈ ಹಿನ್ನೆಲೆ ತತ್ವಗಳನ್ನು ಅವಲಂಬಿಸಿ ದ ನೆಕ್ಟರ್ ಆಫ್ ಡಿವೋಷನ್ ಎಂಬ ಪದವನ್ನು ಬರೆದಿದ್ದಾರೆ. ಇದರಿಂದ ಈ ಕೃತಿ ಆಧುನಿಕ ಯುಗಕ್ಕೂ ಪ್ರಸಕ್ತವಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಸೊ ಎಲ್ರು ಚಿಕ್ಕ ಪಾಯಿಂಟ್ಸ್ ಗಳನ್ನಾಗಿ ಮಾಡ್ಕೊಳ್ಳಿ. ಸೊ ಅಲ್ಲಿ ಇರುತ್ತೆ ತುಂಬಾನೇ. ಸೊ ನಿಮ್ಗೇನು ಅರ್ಥ ಆಗಿದೆ ಅನ್ನೋದು ಬೇಕು. ಸೊ ಇವಾಗ ಓಕೆ, ನಾನಾದ್ರೂ ಕೂಡ ಮುಂಚೆನೆ ಕೊಟ್ಟಿರೋದು ನಿಮ್ಗೆ ಈ ಒಂದು ಪ್ರಶ್ನೆಯನ್ನ, ಚಟುವಟಿಕೆಯನ್ನ, ಗುಂಪಿನ ಚಟುವಟಿಕೆಯನ್ನ. ಯಾಕಂದ್ರೆ ಗುಂಪಿನ ಚಟುವಟಿಕೆಯನ್ನ ನೀವು ಈಗಲೇ ಕೊಟ್ರು ಕೂಡ ಯಾರು ಎಲ್ಲರೂ ಕುರಿತಾಗಿ ಹೇಳ್ತಾ ಇರುವಂತದ್ದು. ಗುಂಪಿನ ಚಟುವಟಿಕೆಯನ್ನ ಈಗ ಕೊಟ್ರು ನೀವು ಮಾಡೋದಿಲ್ಲ, ಆಮೇಲೆ ಮುಂಚೆ ಕೊಟ್ಟರು ಕೂಡ ಮಾಡೋದಿಲ್ಲ ಅಂತಂದ್ರೆ ಈ ಗುಂಪಿನ ಚಟುವಟಿಕೆ ಅರ್ಥ ಇರೋದಿಲ್ಲ. ಅದಕ್ಕಾಗಿ ಗುಂಪಿನ ಚಟುವಟಿಕೆಯನ್ನ ಮುಂಚೆನೆ ಕೊಟ್ರೆ ನೀವು ಪಾಯಿಂಟ್ಸ್ ಅನ್ನ ಮಾಡ್ಕೊಂಡು ಏನ್ ಡಿಸ್ಕಸ್ ಮಾಡ್ಬೇಕು, ಸೊ ಅದನ್ನ ನೀವು ತರಗತಿಯಲ್ಲಿ ಡಿಸ್ಕಸ್ ಮಾಡ್ಕೊಂಡ್ಬಿಟ್ಟು ಚಿಕ್ಕದಾಗಿ ನೀವು ಪಾಯಿಂಟ್ಸ್ ಗಳನ್ನ ಕೊಡಿ ಆದಷ್ಟು. ಯಾಕಂದ್ರೆ ಪ್ರಶ್ನೆಗಳು ಯಾಕೆ ಕೇಳಿರ್ತಾರೆ ಅಂತಂದ್ರೆ ನಮ್ಮ ಒಂದು ಸ್ವಂತ ಅಳವಡಿಕೆಗಾಗಿನೇ ಈ ಪ್ರಶ್ನೆಗಳನ್ನ ಕೇಳಿರುವಂತದ್ದು. ನಮ್ಮ ಜೀವನದಲ್ಲಿ ಹೇಗೆ ನಾವು ಇದನ್ನ ಅಳವಡಿಸ್ಕೊಳ್ತೀವಿ ಅಂತ ಹೇಳಿ. ಸೊ ಈ ವಿಷಯಗಳು ನಿಮ್ಗೆ ಗೊತ್ತಾದ್ರೆ ಸರ್ವೇ ಸಾಮಾನ್ಯವಾಗಿ ನಾವು ಭಕ್ತಿಯಲ್ಲಿನೂ ಕೂಡ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಹೇಗೆ ಸ್ಥಿರವಾಗಿ ಇರಬೇಕು ಅನ್ನೋದು ಕೂಡ ನಮ್ಗೆ ಇದು ಕಳಿಸ್ಕೊಡುತ್ತೆ. ಸೊ ಹೀಗೆ ನಾವು ಈ ಚಟುವಟಿಕೆಯಿಂದ ಉಪಯೋಗವನ್ನ ಪಡ್ಕೊಳ್ಬಹುದು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ.
ಹರೇ ಕೃಷ್ಣ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಸಮುದ್ರದಲ್ಲಿ ಯಾವಾಗಲೂ ಬೇರೆ ಬೇರೆ ಅಲೆಗಳಿರುವಂತೆ ಪೂರ್ವದಲ್ಲಾಗಲಿ ಪಶ್ಚಿಮದಲ್ಲಾಗಲಿ ಉತ್ತರದಲ್ಲಾಗಲಿ ಅದೇ ತರಹ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಬೇರೆ ಬೇರೆ ದಿಕ್ಕಿನ ಅಲೆಗಳಿವೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಇದರ ಅವಲೋಕನವನ್ನ ತಿಳಿಸಲಾಗಿದೆ. ಹೇಗೆ ಇದು 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಸೊ ಹೇಗೆ ಸಮುದ್ರದಲ್ಲಿ ಬೇರೆ ಬೇರೆ ಅಲೆಗಳಿರುತ್ತೋ ಹಾಗೆ ಈ ಪುಸ್ತಕದಲ್ಲಿಯೂ ಕೂಡ ಮ್ಯೂಟ್ ಮಾಡ್ಕೊಳ್ಳಿ, ಬೇರೆ ಬೇರೆ ಅಲೆಗಳನ್ನ ನಾವು ಕಾಣ್ತೀವಿ. ಮೊದಲೇದು ಪೂರ್ವ ಭಾಗ ಅಂತ ಕರೀತಾರೆ, ಆಮೇಲೆ ಇದು ದಕ್ಷಿಣ ಭಾಗ, ಪಶ್ಚಿಮ ಭಾಗ ಮತ್ತೆ ಉತ್ತರ ಭಾಗ. ಹೀಗೆ ಇದೇ ತರ ಭಕ್ತಿ ರಸಾಮೃತ ಸಿಂಧುವಿನ ಬೇರೆ ಬೇರೆ ದಿಕ್ಕಿನಲ್ಲಿ ಬೇರೆ ಬೇರೆ ಅಲೆಗಳನ್ನ ನಾವು ಕಾಣ್ತೀವಿ ಅನ್ನೋದನ್ನ. ಸೊ ಅಲೆಗಳು ಯಾವ ತರ ಇದೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸೊ ಗ್ರಂಥ ವಿಭಾಗದ ಅವಲೋಕನ ಭಕ್ತಿ ರಸಾಮೃತ ಸಿಂಧು ಈ ತರ ಇದೆ. ಮೊದಲನೇ ಭಾಗವನ್ನ ನಾವು ಪೂರ್ವ ಭಾಗ ಅಂತ ಕರಿತೇವೆ. ಪೂರ್ವ ವಿಭಾಗ. ಪೂರ್ವ ವಿಭಾಗದ ಹೆಸರಿಗೆ ನಾವು ಭಗವದ್ ಭಕ್ತಿ ಭೇದ ಅಂತ ಕರಿತೀವಿ. ಈ ಭಗವದ್ ಭಕ್ತಿ ಭೇದದಲ್ಲಿ ನಾವು ಶುದ್ಧ ಭಕ್ತಿ ಸೇವೆಗಳ ಬಗೆಗಳನ್ನ ನಾವು ತಿಳಿದುಕೊಳ್ತೀವಿ. ಈ ಶುದ್ಧ ಭಕ್ತಿ ಸೇವೆಗಳ ಬಗೆಗಳು ಹೇಗೆ ಅಂತಂದ್ರೆ, ಒಬ್ಬ ಭಕ್ತ ಶುದ್ಧ ಭಕ್ತಿಯನ್ನ ಮಾಡ್ಬೇಕಾದ್ರೆ ಯಾವ ಲಕ್ಷಣಗಳನ್ನ ಅವನು ಹೊಂದಿರಬೇಕು, ಯಾವ ವೃತ್ತಿಗಳನ್ನ ಅವನು ಮಾಡ್ಬೇಕು, ಯಾವ್ದು ಪ್ರವೃತ್ತಿ ಆಗಿರ್ಬೇಕು, ಯಾವ್ದು ನಿವೃತ್ತಿ ಆಗಿರ್ಬೇಕು, ಹೇಗೆ ಈ ಶ್ರವಣ ಸ್ಮರಣದ ತಂತ್ರಗಳಿರ್ಬೇಕು, ಭಕ್ತಿಯ ವಿಚಾರದ ತತ್ವಗಳು, ಮತ್ತೆ ಈ ಭಕ್ತಿಯ ಅರ್ಹತೆಗಳೇನಾಗಿರ್ಬೇಕು, ಭಕ್ತಿ ಸೇವೆಯ ಪ್ರಬಲವಾದಂತಹ ವಿಧಾನಗಳು ಯಾವ್ಯಾವ್ದಿದಾವೆ ಅನ್ನೋದನ್ನ ನಾವು ಅಧ್ಯಾಯ 1 ರಿಂದ 19 ಕೂಡ ಭಗವದ್ ಭಕ್ತಿ ಭೇದದ ಕುರಿತಾಗಿ ನಾವು ತಿಳಿದುಕೊಳ್ತೇವೆ. ಸೊ ಎರಡನೆಯ ಭಾಗ ಇರುವಂತದ್ದು ಈ ದಕ್ಷಿಣ ವಿಭಾಗ. ದಕ್ಷಿಣ ವಿಭಾಗದ ಹೆಸರು ಸಾಮಾನ್ಯ ಭಗವದ್ ಭಕ್ತಿ ಅಂತ ಕರೀತಾರೆ. ಸೊ ಇಲ್ಲಿ ನಾವು ಅತೀಂದ್ರಿಯ ರಸದ ಕುರಿತಾಗಿ ನಾವು ತಿಳಿದುಕೊಳ್ತೀವಿ. ಅತೀಂದ್ರಿಯ ರಸದ ಸಾಮಾನ್ಯ ಲಕ್ಷಣಗಳು ಯಾವ್ಯಾವುದು, ಸಾಮಾನ್ಯ ಅಂದ್ರೆ ಪ್ರಮುಖವಾದ ಪ್ರಾಥಮಿಕ ರಸಗಳು ಯಾವ್ಯಾವುದು ಅನ್ನೋದನ್ನ ತಿಳಿದುಕೊಳ್ತೀವಿ. ಇದು 20 ರಿಂದ 34ನೇ ಅಧ್ಯಾಯದವರೆಗೂ ಇದೆ. 3ನೆಯ ಭಾಗದಲ್ಲಿ ಪಶ್ಚಿಮ ವಿಭಾಗ ಅಂತ ಕರಿತೀವಿ. ಅದಕ್ಕೆ ಮುಖ್ಯ ಭಕ್ತಿ ರಸ ಅಂತ ಕೂಡ ಕರೆಯಲಾಗುತ್ತೆ. ಇದರಲ್ಲಿ ನಾವು ಪ್ರಾಥಮಿಕ ಮಧುರ ಮಾಧುರ್ಯ ಸಂಬಂಧಗಳನ್ನ ಕಾಣ್ತೇವೆ. ಸೊ ಪ್ರಾಥಮಿಕವಾಗಿರುವಂತಹ 5 ರಸಗಳನ್ನ ನಾವು ಈ ಪಶ್ಚಿಮ ವಿಭಾಗದಲ್ಲಿ ಕಾಣ್ತೇವೆ. 35 ರಿಂದ 44. ಮತ್ತೆ 4ನೆಯ ಭಾಗ ಅದು ಉತ್ತರ ವಿಭಾಗ. ಇದಕ್ಕೆ ನಾವು ಗೌಣ ಭಕ್ತಿ ರಸ ಅಂತ ಕರಿತೇವೆ. ಹೇಗೆ 12 ರಸಗಳಲ್ಲಿ 2 ಭಾಗಗಳಿದೆಯೋ, ಪ್ರಾಥಮಿಕ ರಸ, ಗೌಣ ರಸ. ಪ್ರಾಥಮಿಕ ರಸ ಇರುವಂತದ್ದು ಪಶ್ಚಿಮ ವಿಭಾಗದಲ್ಲಿ, ಮತ್ತೆ ಗೌಣ ರಸ ಇರುವಂತದ್ದು ಉತ್ತರ ವಿಭಾಗದಲ್ಲಿ. ಹೀಗೆ ಇವುಗಳಿಗೆ ಪರೋಕ್ಷ ಮಾಧುರ್ಯ ರಸಗಳು ಅಂತ ಕರಿತೇವೆ ಗೌಣ ಭಕ್ತಿಯಲ್ಲಿ. ಇದು 45 ರಿಂದ 51 ಅಧ್ಯಾಯದಲ್ಲಿ ಇದೆ. ಆದ್ರೆ ಈ 4 ಭಾಗಗಳಲ್ಲಿ 4 ಅಲೆಗಳಲ್ಲಿ ಕೇವಲ ನಮಗೆ ಭಕ್ತಿ ಶಾಸ್ತ್ರಿಗೆ ಇರುವಂತಹ ಪೋರ್ಷನ್ ಪೂರ್ವ ವಿಭಾಗ ಮಾತ್ರ. ಅದೇ ಭಗವದ್ ಭಕ್ತಿ ಭೇದ ವಿಭಾಗ ಅಂತ. ಸೊ 1 ರಿಂದ 19ನೇ ಅಧ್ಯಾಯದವರೆಗೂ ನಾವು ತಿಳ್ಕೊಳ್ತೀವಿ. ಈ ಪೂರ್ವ ವಿಭಾಗದ ಅವಲೋಕನವನ್ನ ನೋಡಿದಾಗ ಮೊದಲನೆಯ ಅಲೆಯ ಇರುವಂತದ್ದು ಭಕ್ತಿಯ ವಸ್ತು ಸೇವೆಯ ಸಾಮಾನ್ಯ ವರ್ಣನೆಯನ್ನ ತಿಳಿಸುವಂಥದ್ದು. ಅಂದ್ರೆ ಈ ಭಕ್ತಿ ಸೇವೆಗೆ ಇರುವಂತಹ ಸಾಮಾನ್ಯ ಅರ್ಹತೆಗಳು ಯಾವ್ಯಾವ್ದು ಅನ್ನೋದನ್ನ. 2ನೇ ಅಲೆಯಲ್ಲಿ ಭಕ್ತಿ ಸೇವಾ ಪ್ರಕ್ರಿಯೆ ಅನುಸರಿಸಬೇಕಾದ ನಿಯಂತ್ರಕ ತತ್ವಗಳು. ಸಾಮಾನ್ಯವಾಗಿ ನಾವು ಭಕ್ತಿ ಹೇಗೆ ಮಾಡ್ತೀವಿ ಅನ್ನೋದನ್ನ ಮೊದಲನೇದು ತಿಳಿಸಿದ್ರೆ, 2ನೇ ಅದರಲ್ಲಿ ನಿಯಂತ್ರಕ ತತ್ವಗಳನ್ನ ಅನುಸರಿಸಿ ನಾವು ಭಕ್ತಿಯನ್ನ ಹೇಗೆ ಮಾಡುವಂಥದ್ದು ಅನ್ನೋದನ್ನ. 3ನೇ ಅಲೆಯಲ್ಲಿ ನಮಗೆ ಭಾವಭಕ್ತಿಯ ಕುರಿತಾಗಿ ಹೇಳಲಾಗುತ್ತೆ. 4ನೇ ಅಲೆಯಲ್ಲಿ ಪ್ರೇಮ ಭಕ್ತಿಯನ್ನ ಹೇಳಲಾಗುತ್ತೆ. ಅಂದ್ರೆ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ 4 ಭಾಗಗಳಿದೆ. ಆ 4 ಭಾಗದಲ್ಲಿ ಮೊದಲನೇ ಭಾಗ ಮಾತ್ರ ನಾವು ಕರಿತೇವೆ. ಆ ಮೊದಲನೇ ಭಾಗದಲ್ಲಿ ಇರುವಂತದ್ದು ಮತ್ತೆ 4 ಅಲೆಗಳು. ಅದೇ 4 ಅಲೆಗಳು ನಮ್ಗೆ ಈ ಸಾಮಾನ್ಯ ಭಕ್ತಿ, ಸಾಧನಾ ಭಕ್ತಿ, ಭಾವಭಕ್ತಿ ಮತ್ತೆ ಪ್ರೇಮ ಭಕ್ತಿಯ ಕುರಿತಾಗಿ ತಿಳಿಸುತ್ತೆ. ಸೊ ಇದೇ ಭಗವದ್ ಭಕ್ತಿ ಭೇದದ ಪ್ರಕಾರಗಳು ಅಥವಾ ಭಕ್ತಿ ಸೇವೆಯ ವಿಧಗಳು ಅನ್ನೋದನ್ನ ತಿಳ್ಕೋಬಹುದು. ಸೊ ಇದೆಲ್ಲ ರಸಗಳು ಯಾರಿಗಿಂದ ಬಂದಿರುವಂತದ್ದು? ಇದೆಲ್ಲ ರಸ ಯಾಕೆ ಅಂದ್ರೆ ಇದೇ ಮಂಗಳಾಚರಣೆಯಲ್ಲಿ ಇದು ಶಿವ ಕೋರುವುದಕ್ಕಾಗಿರುವಂತದ್ದು. ಇದು ನಮಗೆ ಪೀಠಿಕೆಯಲ್ಲಿ ಸಿಗುವಂತದ್ದು. ಸೊ ಇದೆಲ್ಲ ನಮ್ಗೆ ರಸ ಇವೆಲ್ಲ ನಾವು ಕಲಿತಾ ಇರುವಂತದ್ದು ಯಾರಿಗಾಗಿ? ಕೃಷ್ಣನ ಒಂದು ರಸವನ್ನ ಅರ್ಥವನ್ನ ಮಾಡ್ಕೊಳ್ಳಿಕ್ಕೆ. ಯಾಕಂದ್ರೆ ಅವನು ಅಖಿಲ ರಸಾಮೃತ ಮೂರ್ತಿ. ಪಶುಮರ ರುಚಿ ವೃದ್ಧ ತಾರಕಾಪಾಲಿ ಕಲಿತ ಶ್ಯಾಮ ಲಲಿತೋ ರಾಧಾ ಪ್ರೇಯನ್ ವಿದುರ ಜಯತಿ ಅಂತ ಹೇಳ್ತಾರೆ. ಸೊ ಇದರರ್ಥ ಕೃಷ್ಣನೇ ಎಲ್ಲ ರಸಗಳನ್ನ ಹೊಂದಿರುವಂತವನು. ಹಾಗಾಗಿ ಅವನು ಅಖಿಲ ರಸದ ಅಮೃತ ಸಿಂಧು ಆಗಿದ್ದಾನೆ. ಸೊ ಆ ಅಖಿಲ ರಸಾಮೃತ ಸಿಂಧುವಿನ ಕುರಿತಾಗಿ ನಾವು ಈ ಭಕ್ತಿ ರಸಾಮೃತದಲ್ಲಿ ಕಲಿತಾ ಇದ್ದೇವೆ. ಯಾಕೆ ಅಂದ್ರೆ ಎಲ್ಲ ಕಾರಣಗಳಿಗೂ ಕೂಡ ಕಾರಣ ಅವನೇ. ಅದಕ್ಕಾಗಿ ಸರ್ವ ಕಾರಣಗಳಿಗೂ ಕಾರಣ ಅವನು. ಎಲ್ಲ ರಸಗಳ ಅಥವಾ ಭಾವಗಳ ನಿಧಿ ಅವನಾಗಿದ್ದಾನೆ
ಅದಕ್ಕಾಗಿ ನಾವು ಮೊದಲನೇದಾಗಿ ಮಂಗಳಾಚರಣೆಯನ್ನ ಶುಭ ಕೋರುವುದು ಕೃಷ್ಣನಿಗಾಗಿ ಅನ್ನೋದನ್ನ ಹೇಳ್ತಾರೆ. ಇನ್ನ ನಾವು ಪೀಠಿಕೆಗೆ ಬಂದಾಗ ನೀವು ಪೀಠಿಕೆಯನ್ನ ಓಪನ್ ಮಾಡ್ಕೊಳ್ಬಹುದು. ಸೊ ಸ್ವಲ್ಪ ನನಗೆ ಸಮಯ ತಗೊಳುತ್ತೆ, ಯಾಕೆಂದ್ರೆ ಇವತ್ತಿನ ಫಸ್ಟ್ ತರಗತಿ ಆಗಿರೋದ್ರಿಂದ ಕೆಲವೊಂದು ಮುಖ್ಯವಾದ ವಿಷಯಗಳನ್ನ ನನಗೆ ತಿಳಿಸ್ಬೇಕಿತ್ತು ಮೊದಲನೇ ಭಾಗದಲ್ಲಿ. ಅದನ್ನ ತಿಳಿಸಿರೋದಕ್ಕೋಸ್ಕರ ಸ್ವಲ್ಪ ಸಮಯ ತಗೊಳುತ್ತೆ, ಒಂದು 15-20 ಮಿನಿಟ್ಸ್ ಅನ್ಸುತ್ತೆ. ಸೊ ಎಲ್ಲರೂ ಕೂಡ ಸಹಕರಿಸಿ. ಹದಿನೇಳನೇದು ನೋಡಿ, 17ನೇ ಪೇಜ್, ರೋಮನ್ ನಂಬರ್ 17 ಪೀಠಿಕೆಯಲ್ಲಿ. ಇದು ಮೊದಲನೇದು ಮಂಗಳಾಚರಣೆಯ ಭಾಗ ಅಂತ ಕರೆಯಲಾಗುತ್ತೆ. ಸೊ ಮಂಗಳಾಚರಣೆ, ಮಂಗಳದ ಆಚರಣೆ ಯಾರಿಗಾಗಿ? ಭಗವಾನ್ ಶ್ರೀಕೃಷ್ಣ ದೇವೋತ್ತಮ ಪರಮ ಪುರುಷನಿಗಾಗಿ. ಯಾಕೆ ಅಂದ್ರೆ ಎಲ್ಲದಕ್ಕೂ ಕೂಡ ಕಾರಣ ಅವನೇ, ಸರ್ವ ಕಾರಣಗಳಿಗೂ ಕೂಡ ಕಾರಣ ಅವನೇ. ಯಾಕಂದ್ರೆ ಎಲ್ಲ ರಸವನ್ನ ಅವನು ಹೊಂದಿರುವಂತವನು. ಶಾಂತ, ದಾಸ್ಯ, ಸಾಖ್ಯ, ವಾತ್ಸಲ್ಯ, ಮಾಧುರ್ಯ, ಹಾಸ್ಯ, ಅನುಕಂಪ, ಭಯ, ಶೌರ್ಯ, ಅಂದ್ರೆ ಇಲ್ಲಿ ಪ್ರಾಥಮಿಕ ಗೌಣ ರಸಗಳ ಭಾವನ ಅವನು ಹೊಂದಿರುವಂತವನು. ಅವುಗಳೆಲ್ಲ ನಿಧಿ ಅವನಾಗಿರೋದ್ರಿಂದ ಅಖಿಲ ರಸಾಮೃತ ಸಿಂಧು ಅಂತ ಕರೀತಾರೆ. ಸೊ ಎಲ್ಲ ಸರ್ವ ಸುಖದ ಭಂಡಾರ ಅವನಾಗಿದ್ದಾನೆ. ಯಾಕೆಂದ್ರೆ ಯಾವಾಗ ಆ ಭಕ್ತಿಯ ರಸದಲ್ಲಿ ನಾವಿರ್ತೇವೆ, ಎಲ್ಲ ರಸದ ಭಂಡಾರ ಅವನೇ ನಮ್ಗೆ ಶಾಶ್ವತವಾಗಿ ನೀಡುವಂತವನಾಗಿರ್ತಾನೆ. ಮತ್ತೆ ಈ ಒಂದು ಭಕ್ತಿ ರಸಾಮೃತ ಸಿಂಧುವನ್ನ ಬರೆಯುವಾಗ ಯಾರೆಲ್ಲ ಈ ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಗಳು ಆಗಿರ್ಬೋದು, ರೂಪ ಗೋಸ್ವಾಮಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಇದನ್ನ ಅನುವಾದಿಸುವಾಗ ಸೊ ನಮ್ಮ ಪ್ರಯತ್ನಕ್ಕೆ ಭಂಗ ಬರದೇ ಇರ್ಲಿ ಅನ್ನೋಕೋಸ್ಕರ ಅವರು ಶ್ರೀಕೃಷ್ಣನ ಅನುಗ್ರಹವನ್ನ ಸದಾ ಬಯಸಿದ್ರು ಅಂತ. ಶ್ರೀಕೃಷ್ಣ ಅನುಗ್ರಹ ನಮ್ಮ ಮೇಲೆ ಇರ್ಲಿ ಅಂತ ಹೇಳಿ ಅವರು ಮಂಗಳದ ಆಚರಣೆಯನ್ನ ಮಾಡಿದ್ರು. ಯಾಕಂದ್ರೆ ಭಗವಂತನ ರಸವನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಶ್ರೀಮತಿ ರಾಧಾರಾಣಿಯ ಕುರಿತಾಗಿ, ಈ ರಾಧಾರಾಣಿ ಅವತಾರನೇ ಈ ಒಂದು ಗ್ರಂಥ ಅಂತ ಹೇಳ್ಬೋದು. ಅದ್ರ ಕುರಿತಾಗಿ ನಾವು ಹೇಳುವಾಗ ಸೊ ಅವನ ಅನುಗ್ರಹ ನಮ್ಮ ಮೇಲೆ ಇರ್ಲಿ ಅನ್ನೋಕೋಸ್ಕರ ಈ ವಸ್ತು ನಿರ್ದೇಶ ಅಂತ ಕರೀತೇವೆ. ಈ ಮಂಗಳಾಚರಣೆಯಲ್ಲಿ ನಾವು 3 ಪ್ರಕ್ರಿಯೆಗಳನ್ನ ಕಾಣ್ತೀವಿ. ಈ ಒಂದು ಪೀಠಿಕೆಯ ಮೊದಲ ಪ್ಯಾರಾಗ್ರಾಫ್, 2ನೇ ಪ್ಯಾರಾಗ್ರಾಫ್, 3, 4 ಈ ಪ್ಯಾರಾಗ್ರಾಫ್ ಅಲ್ಲಿ ನಾವು 3 ಪ್ರಕ್ರಿಯೆಗಳನ್ನ ಕಾಣ್ತೇವೆ. ಸೊ ಈ ಒಂದು ಮಂಗಳಾಚರಣೆಗೆ ನಾವು ಆವಾಹನೆ ಅಂತ ಕರಿತೀವಿ. ಸೊ ಆ ಪ್ರೊಸೆಸಸ್ ಏನಿದೆ ಅಂತಂದ್ರೆ, ಮೊದಲನೇದು ವಸ್ತು ನಿರ್ದೇಶ. ವಸ್ತು ನಿರ್ದೇಶ ಅಂದ್ರೆ ನಾವು ಏನೇ ಮಾಡ್ಬೇಕಿದ್ರು ಕೂಡ ಒಂದು ಉದ್ದೇಶವನ್ನ ಇಟ್ಕೊಂಡಿರ್ತೇವೆ. ಸೊ ಉದ್ದೇಶವನ್ನ ವ್ಯಾಖ್ಯಾನಿಸೋದು. ಸೊ ಈ ಒಂದು ಭಕ್ತಿ ರಸಾಮೃತ ಸಿಂಧುವಿನ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದ್ರೆ, ಅದೇ ಕೇಂದ್ರ ಬಿಂದು ಆಗಿರುವಂತಹ ಕೃಷ್ಣ. ಸಕಲ ಕಾರಣಗಳಿಗೂ ಕಾರಣ ಅವನಾಗಿರೋದ್ರಿಂದ ನಾವು ಅವನಿಗೆ ಒಂದು ಉದ್ದೇಶಿಸಿ ವಸ್ತು ನಿರ್ದೇಶಕ್ಕೆ ನಾವು ಏನ್ ಮಾಡ್ತಾ ಇದ್ದೇವೆ, ಅವನ ಅನುಗ್ರಹವನ್ನ ನಾವು ಪಡಿತಾ ಇದ್ದೇವೆ ಅಂತ. ಸೊ 2ನೇದಾಗಿರುವಂಥದ್ದು ನಮನ ಸಲ್ಲಿಸೋದು ಅಂತ. ಈಗ ನಾವು ಕೃಷ್ಣನಿಂದ ಅನುಗ್ರಹವನ್ನ ಪಡೆದಾಗ ನಾವು ನಮನವನ್ನ ಸಲ್ಲಿಸಬೇಕು. ಯಾರಿಗೆ ನಮನವನ್ನ ಸಲ್ಲಿಸಬೇಕು? ನಾವು 3 ಥರನಾದಂತಹ ನಮನಗಳನ್ನ ನಾವು ಸಲ್ಲಿಸ್ತೇವೆ. ಮೊದಲನೆಯ ನಮನವನ್ನ ನಾವು ಶ್ರೀಕೃಷ್ಣನಿಗೆ ಕೊಡ್ತೀವಿ. 2ನೆಯ ನಮನವನ್ನ ನಾವು ಗುರುಗಳಿಗೆ ಕೊಡ್ತೀವಿ. 3ನೆಯ ನಮನವನ್ನ ನಾವು ವೈಷ್ಣವರಿಗೆ ಕೊಡ್ತೀವಿ ಅಂತ. ಸೊ ಮೊದಲನೆಯ ನಮನದಲ್ಲಿ ಈ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದರ ಪಾದಗಮನಗಳಿಗೆ ನಾನು ನನ್ನ ಗೌರವ ಪೂರ್ವಕವಾದ ನಮಸ್ಕಾರಗಳನ್ನ ಸಮರ್ಪಿಸ್ತೀನಿ ಅನ್ನೋದನ್ನ ಇಲ್ಲಿ ಶ್ರೀಲ ಪ್ರಭುಪಾದರು ಬರೀತಾ ಇದ್ದಾರೆ. ಯಾಕಂದ್ರೆ ನಾವು ಏನೇ ಗ್ರಂಥಗಳನ್ನ ಬರೆಯುವಾಗ ಹೇಗೆ ಮಂಗಳದ ಆಚರಣೆಯನ್ನ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಸೊ ಅವರ ಒಂದು ಆಶೀರ್ವಾದ ಮತ್ತೆ ನಮನ ಮತ್ತೆ ವಸ್ತು ನಿರ್ದೇಶ ಇದ್ದಾಗ ಅದು ಪೂರ್ಣ ರೀತಿಯಾಗಿ ಆವಾಹನೆ ಆಗುತ್ತೆ ಅನ್ನೋದನ್ನ. ಈಗ ಉದಾಹರಣೆಗೆ ನಾವು ಪೂಜೆ ಮಾಡುವಾಗ ಸೊ ಪೂಜೆಯ ಒಂದು ಜಾಗವನ್ನ ನಾವು ಶುಚಿಗೊಳಿಸಿ, ಅಂದ್ರೆ ಶುಚಿತ್ವ ಅಂತಂದ್ರೆ ಅಸ್ತ್ರಾಯ ಫಟ್ ಅಂತ ಕರೀತೇವೆ. ಸೊ ಅದನ್ನ ಹೇಗೆ ನಾವು ಶುಚಿತ್ವ ಮಾಡ್ತೀವೋ ಹಾಗೆ ಅಲ್ಲಿ ನಾವು ಭಗವಂತನ ಆವಾಹನೆಯನ್ನ ಮಾಡ್ತೇವೆ. ಅಥವಾ ಯಾವತ್ತಕ್ಕಾಗಿ ನಾವು ಪೂಜೆ ಮಾಡ್ತಾ ಇದ್ದೇವೆ ಅದರ ಆವಾಹನೆಯನ್ನ ಮಾಡ್ತೇವೆ. ಹಾಗೆ ಈ ಪುಸ್ತಕವನ್ನ ಬರೆಯುವಾಗ ಕೂಡ ಆ ಒಂದು ನಮಸ್ಕಾರ ಕೋರಿ ನಮನವನ್ನ ಸಲ್ಲಿಸಿ ಅದರ ಆವಾಹನೆಯನ್ನ ಮಾಡ್ತಾ ಇರುವಂತದ್ದು ಇಲ್ಲಿ. ಮತ್ತೆ ಗುರು ಹಿರಿಯರಿಗೆ, ಸಹೋದರರಿಗೆ ಹೀಗೆ ಗೌರವಪೂರ್ವಕವಾದ ನಮನಗಳನ್ನ ಇಲ್ಲಿ ಸಮರ್ಪಿಸ್ತಾ ಇದ್ದಾರೆ. ಆಮೇಲೆ ವೈಷ್ಣವ ವಂದನವನ್ನ ಕೊಡ್ತಾ ಇದ್ದಾರೆ. ಇದು 4ನೇ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಾವು ಕಾಣ್ತೇವೆ. ಮಕರಂದದ ಕಡಲಿನಲ್ಲಿ ವಾಸ ಮಾಡುತ್ತಾ ಯಾರು ಮುಕ್ತಿ ಎಂಬ ನಾನಾ ನದಿಗಳ ನೀರಿಗೆ ಮಹತ್ವ ನೀಡುವುದಿಲ್ಲವೋ ಆ ಎಲ್ಲ ಮಕರಗಳಂತಹ ಭಕ್ತರಿಗೆ ಹಾಗೂ ಆಚಾರ್ಯರಿಗೆ ನಾವು ಗೌರವ ಪೂರ್ವಕವಾದ ನಮನಗಳನ್ನ ಸಮರ್ಪಿಸೋಣ ಅಂತ ಹೇಳಿ. ಸೊ ಯಾರೆಲ್ಲ ಆಚಾರ್ಯರುಗಳಿದ್ದಾರೋ, ಸೊ ಯಾರೆಲ್ಲ ಈ
ಮಕರಂದವನ್ನ ಭಕ್ತಿಯ ಮಕರಂದವನ್ನ ಸವಿತಾ ಇದ್ದಾರೋ ಅಂತ ಎಲ್ಲ ವೈಷ್ಣವರಿಗೆ ನಾನು ನಮನಗಳನ್ನ ಸಲ್ಲಿಸ್ತೇನೆ, ವಂದನೆಗಳನ್ನ ಸಲ್ಲಿಸ್ತೇನೆ ಅನ್ನೋದನ್ನ ಹೇಳ್ತಾರೆ. ಸೊ ಯಾವಾಗ ಈ ಭಗವಂತನ ವಸ್ತು ನಿರ್ದೇಶ ಅಂದ್ರೆ ಭಗವಂತನ ಕುರಿತಾಗಿ ಉದ್ದೇಶವನ್ನ ಇಟ್ಕೊಂಡು ನಾವು ಮಾಡ್ತೀವಿ. ಎರಡನೇದಾಗಿ ನಮನವನ್ನ ಸಲ್ಲಿಸ್ತೇವೆ ಇತರರಿಗೆ. ಮೂರನೇದಾಗಿ ನಾವು ಆಶೀರ್ವಾದವನ್ನ ಪಡೆಯುವಂಥದ್ದು ಯಾರಿಂದ? ಈ ಒಂದು ಶುದ್ಧ ಭಕ್ತಿ ಸೇವೆ ಎಂಬ ಮಕರಂದದಿಂದ ತುಂಬಿರುವಂತಹ ಕಡಲನ್ನ. ಯಾಕೆಂದ್ರೆ ನಾವು ಎಲ್ರೂ ಕೂಡ ಭಕ್ತಿ ಸೇವೆಯಲ್ಲಿ ಇದ್ದಾಗ ಒಂದು ಕಡಲಿನಲ್ಲಿ ಇದ್ದ ಹಾಗೆ. ಸೊ ಕಡಲನ್ನ ರಕ್ಷಿಸಬೇಕೆಂಬ ಶ್ರೀಲ ರೂಪ ಗೋಸ್ವಾಮಿಯವರು ತಮ್ಮ ಗುರುಗಳಾದ ಶ್ರೀಲ ಸನಾತನ ಗೋಸ್ವಾಮಿಯವರು ಪ್ರಾರ್ಥಿಸುತ್ತಾರೆ. ಇಲ್ಲ, ಶ್ರೀಲ ರೂಪ ಗೋಸ್ವಾಮಿಯವರ ಗುರು ಯಾರು? ಸನಾತನ ಗೋಸ್ವಾಮಿ. ರೂಪ ಗೋಸ್ವಾಮಿ ಅವರು ಯಾರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಸನಾತನ ಗೋಸ್ವಾಮಿ ಅವರಿಗೆ. ಹೇಗೆ ಈ ಏನು ಶುದ್ಧ ಭಕ್ತಿ ಸೇವೆ ಎಂಬ ಮಕರಂದವಿರುವಂತಹ ಕಡಲಿದೆಯೋ ಅದನ್ನ ನೀವು ರಕ್ಷಿಸಬೇಕು ಅನ್ನೋದನ್ನ ಪ್ರಾರ್ಥಿಸ್ತಾ ಇದ್ದಾರೆ. ಯಾಕೆ? ಈ ತರ್ಕ ಪಂಡಿತರು ಇರ್ತಾರೆ. ಯಾಕೆಂದ್ರೆ ಸಮುದ್ರದ ಮಧ್ಯದಲ್ಲಿ ಈಗ ನೋಡಿ, ನಮ್ಮ ಭೌತಿಕ ಜಗತ್ತಿನಲ್ಲಿ ಎಷ್ಟೊಂದು ತರ್ಕ ಪಂಡಿತರಿದ್ದಾರೆ. ಆ ತರ್ಕ ಪಂಡಿತರು ಏನ್ ಮಾಡ್ತಾರೆ? ಮಾಯಾವಾದಿಗಳನ್ಬಹುದು, ನಿರಾಕಾರವಾದಿಗಳನ್ಬಹುದು, ಅಥವಾ ಈ ತರ ತಾರ್ಕಿಕ ಬದ್ಧವಾದಂತಹ ಊಹಾಪೋಹ ತಾತ್ವಿಕ ಜ್ಞಾನವನ್ನ ನಮ್ಗೆ ಕೊಡುವಂತವರು. ಸೊ ಈ ಕೃಷ್ಣನ ಕುರಿತಾಗಿ ಅಥವಾ ಇತರ ದೇವಾನುದೇವತೆಗಳ ಕುರಿತಾಗಿ ಹೋಲಿಕೆಯನ್ನ ಮಾಡುವಂಥದ್ದು. ಸೊ ಬಹಳಷ್ಟು ನಾವು ಏನು ಈ ಒಂದು ತರ್ಕ ಪಂಡಿತರನ್ನ ಕಾಣ್ತೀವಿ. ಹಾಗೆ ಈ ಕಡಲಲ್ಲಿಯೂ ಕೂಡ ಬಹಳಷ್ಟು ಜ್ವಾಲಾಮುಖಿಗಳನ್ನ ನಾವು ಕಾಣ್ತೇವೆ. ಹೀಗೆ ಈ ಇಂಥ ಜ್ವಾಲಾಮುಖಿಗಳಿಗೆ ಅಂದ್ರೆ ಈ ತರ್ಕ ಪಂಡಿತರು ಈ ಭೌತಿಕ ಜಗತ್ತಿನಲ್ಲಿ ಜ್ವಾಲಾಮುಖಿಗಳು. ಇವಕ್ಕೆಲ್ಲ ನಾವು ತಲೆ ಕೊಡಬಾರ್ದು ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಈ ಕಡಲಿನಲ್ಲಿ ಹೇಗೆ ಈ ಜ್ವಾಲಾಮುಖಿ ಅನ್ನುವಂಥದ್ದು ತರ್ಕ ಪಂಡಿತರ ತರ ಕಾರ್ಯನಿರ್ವಹಿಸುತ್ತೋ, ಆ ಜ್ವಾಲಾಮುಖಿಗಳಿಗೆ ಒಬ್ಬ ಭಕ್ತ, ಶುದ್ಧ ಭಕ್ತ ತಲ್ಲಣಗೊಳ್ಬಾರ್ದು ಅಥವಾ ಅವನು ಅಲ್ಲೋಲ ಕಲ್ಲೋಲನಾಗಬಾರ್ದು, ಸ್ಥಿರವಾಗಿ ಅವನು ಎದುರಿಸ್ತಾ ಮುನ್ನಡೆಯಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಸಮುದ್ರ ಮಧ್ಯದಲ್ಲಿ ಇರುವಂತಹ ಜ್ವಾಲಾಮುಖಿಯು ಹೆಚ್ಚಿನ ಹಾನಿಯನ್ನೇನೋ ಮಾಡಲಾರದು. ಅದೇ ರೀತಿ ಪ್ರಭುವಿನ ಭಕ್ತಿ ಸೇವೆಗೆ ವಿರೋಧವಾಗಿ ನಿಂತು ಲೋಕೋತ್ತರ ಸಾಕ್ಷಾತ್ಕಾರದ ಬಗೆಗೆ ಯಾವುದೋ ತತ್ವ ವಿಚಾರಗಳನ್ನು ಮಂಡಿಸುವಂತಹ ಜನ ಭಕ್ತಿ ಸೇವೆ ಎಂಬ ಮಹೋದಧಿಯ ಮೇಲೆ ಯಾವುದೇ ರೀತಿಯಲ್ಲೂ ಪ್ರಭಾವ ಬೀರಲಾರರು ಅಂತ. ಸೊ ಜ್ವಾಲಾಮುಖಿ ಏನ್ ಮಾಡುತ್ತೆ? ಮಧ್ಯದಲ್ಲಿದ್ರು ಕೂಡ ಎಷ್ಟು ಎಲ್ಲಾ ಸಮುದ್ರಕ್ಕೂ ಕೂಡ ಹಾನಿ ಅದು ಮಾಡ್ಲಿಕ್ಕಿಲ್ಲ. ಹಾಗೆ ನಮ್ಮ ಭೌತಿಕ ಜಗತ್ತಿನಲ್ಲಿ ಕೂಡ ಇಂಥ ಜನರಿದ್ದೇ ಇರ್ತಾರೆ. ಆದ್ರೆ ನಮ್ಮ ಭಕ್ತಿ ಅನ್ನುವಂಥದ್ದು ಕಡಲಿನ ತರ ಇದ್ರೆ ಅಲ್ಲಿ ನಮ್ಗೆ ಇಂಥ ತರ್ಕಬದ್ಧ ಪಂಡಿತರ ಯಾವುದೇ ಆದಂತಹ ವಿಚಾರಗಳು ನಮ್ಮ ಭಕ್ತಿಯ ಮೇಲೆ ಪ್ರಭಾವವನ್ನ ಬೀರೋದಿಲ್ಲ ಅನ್ನೋದನ್ನ ತಿಳಿಸ್ತಾರೆ. ಓಕೆ, ಸೊ ಇಲ್ಲಿ ನಮ್ಮ ಭಕ್ತಿ ಹೇಗಿರ್ಬೇಕು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದಾರೆ, ನೋಡೋಣ. ಇಪ್ಪತ್ತೊಂದರಲ್ಲಿ ನೀವು ಕಾಣಬಹುದು. ಇಪ್ಪತ್ತರಲ್ಲಿ ಇಲ್ಲಿ ಶ್ರೀರೂಪ ಗೋಸ್ವಾಮಿ ಅವರು ವಿಶಿಷ್ಟ ಪದಗಳನ್ನ ಬಳಸಿರುವುದನ್ನ ನಾವು ಕಾಣ್ತೀವಿ. ಈ 20ನೇ ಪೇಜ್ ಅಲ್ಲಿ ಅನುಶೀಲನಂ ಅನ್ನುವಂತಹ ಪದವನ್ನ ನಾವು ನೋಡಬಹುದು. ಅನುಶೀಲನಂ. ಸೊ ಇದು ಈ ಸಂದರ್ಭಕ್ಕೆ ಬಹು ಉಚಿತವಾದಂತಹ ಶಬ್ದ ಅನ್ನೋದನ್ನ ನಾವು ಕಾಣ್ತೇವೆ. ಶ್ರೀಲ ಪ್ರಭುಪಾದವರು ಬಳಸಿದ್ದಾರೆ. ಯಾಕೆ ಅಂದ್ರೆ ಇಂಥ ರಸ ಉಲ್ಬಣ ಆಗ್ಬೇಕು ಅಂತಂದ್ರೆ, ಸೊ ನಾವು ಪೂರ್ವ
ಆಚಾರ್ಯರುಗಳ ನಡೆದು ಬಂದಂತ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಅನುಶೀಲನಂ ಇದರ ಅರ್ಥ ಏನು ಅಂದ್ರೆ, ಅನುಶೀಲನಂ ಅಂತಂದ್ರೆ ನಾವು ಕಾರ್ಯಶೀಲರಾಗಿರುವಂತದ್ದು ಅನ್ನೋದನ್ನ ಅನುಶೀಲನಂ ಅಂತ ಕರೀತಾರೆ. ಈಗ ಕಾರ್ಯಶೀಲತೆಯಲ್ಲಿ ಯಾವ ತರದ ಕಾರ್ಯ ಇರಬೇಕು? 2 ತರದ ಕಾರ್ಯಗಳಲ್ಲಿ ನಾವು ತೊಡಕೊಳ್ಬೇಕು ಭಕ್ತಿಯಲ್ಲಿ ಇರುವಾಗ. ಸೊ ಆ ಕಾರ್ಯಗಳು ಒಂದು ಪ್ರವೃತ್ತಿ, ಇನ್ನೊಂದನ್ನ ನಿವೃತ್ತಿ ಅಂತ ಕರೆಯಲಾಗುತ್ತೆ. ಸೊ ಆ ಪ್ರವೃತ್ತಿ ಅನ್ನುವಂಥದ್ದು ಸಕಾರಾತ್ಮಕವಾದಂತಹ ಕ್ರಿಯೆ. ಸಕಾರಾತ್ಮಕವಾದಂತಹ ಕ್ರಿಯೆ ಯಾವ ತರ ಇರುತ್ತೆ? ಭಗವಂತನಿಗೆ ಯಾವ್ದೆಲ್ಲ ನಾವು ಅನುಕೂಲಕರವಾದಂತಹ ಚಟುವಟಿಕೆಯನ್ನ ಮಾಡ್ತೀವೋ ಅದು ಸಕಾರಾತ್ಮಕ ಕ್ರಿಯೆ. ನಿವೃತ್ತಿ ಅನ್ನುವಂಥದ್ದು ನಮ್ಮ ಕಾರ್ಯಶೀಲತೆ ಹೇಗಿರ್ಬೇಕು? ನಿವೃತ್ತಿ ಆಗಿರ್ಬೇಕು. ನಿವೃತ್ತಿ ಅಂದ್ರೆ ನಕಾರಾತ್ಮಕ ಕ್ರಿಯೆಗಳನ್ನ ತ್ಯಜಿಸ್ಬೇಕು ಅನ್ನೋದನ್ನ, ಯಾವ್ದೆಲ್ಲ ಭಗವಂತನಿಗೆ ಪ್ರತಿಕೂಲಕರವಾದಂತಹ ಚಟುವಟಿಕೆಗಳಿದೆಯೋ ಅವುಗಳನ್ನ ಬಿಡುವುದನ್ನ ಇದು ತಿಳಿಸುತ್ತೆ. ಅದಕ್ಕಾಗಿ ಇಲ್ಲಿ ಅನುಶೀಲನಂ ಅನ್ನೋದನ್ನ ಹೇಳುತ್ತೆ. ಸೊ ನಮ್ಮ ಕಾರ್ಯ ಚಟುವಟಿಕೆಗಳು ಹೇಗಿರ್ಬೇಕು? ಅಂದ್ರೆ ಅನುಸರಿಸೋದು, ಶೀಲನಂ ಅಂತಂದ್ರೆ ಸಕ್ರಿಯವಾಗಿ ತೊಡಗಿಕೊಳ್ಳೋದು. ಸೊ ಅನುಶೀಲನಂ ಅಂದ್ರೆ ಪೂರ್ವ ಆಚಾರ್ಯರ ಹೆಜ್ಜೆಗಳನ್ನ ಅನುಸರಿಸಿ ಭಕ್ತಿ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳುವಂತಹ ಒಂದು ವಿಧಾನವನ್ನ ಅನುಶೀಲನಂ ಅನ್ನುವಂತಹ ಪದದಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಅವರು ನಮ್ಗೆ ತಿಳಿಸಿದ್ದಾರೆ. ಹೀಗೆ ಈ ಅನುಶೀಲನ ಈಗ ಮಾಡ್ಬೇಕಾಗಿರುವಂತ ಕಾರ್ಯಗಳು ಯಾವ್ಯಾವ್ದು? ಈಗ ಹೇಳಿದ್ವಿ ನಾವು ಪ್ರವೃತ್ತಿ ಅಂತ ಹೇಳಿ. ಭಗವಂತನ ಅನುಕೂಲಕರವಾದ ಚಟುವಟಿಕೆಯನ್ನ ಮಾಡೋದು ಹೇಗೆ? ಅದೇ 20ನೇ ಒಂದು ಪೇಜ್ ಅಲ್ಲಿ ನಿಮ್ಗೆ 2ನೆಯ ಪ್ಯಾರಾಗ್ರಾಫ್ ಅಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಯಾವಾಗ ನಾವು ಕಾಯ ವಾಚ ಮನಸ ಭಗವಂತನಿಗಾಗಿ ನಾವು ಕಾರ್ಯವನ್ನ ನಿರ್ವಹಿಸ್ತೀವೋ ಅದು ಏನಂತ ಕರೆಸ್ಕೊಳ್ಳುತ್ತೆ? ಪ್ರವೃತ್ತಿ ಅಂತ ಕರೆಸ್ಕೊಳ್ಳುತ್ತೆ. ಯಾವ ತರನಾಗಿರುತ್ತೆ ಇದು? ಯಾರು ವ್ಯಕ್ತಿ ತನ್ನ ಮಾತುಗಳನ್ನ ಭಗವಂತನ ಮಹಿಮೆಯ ವರ್ಣನೆಗಾಗಿ ಬಳಸ್ತಾನೋ ಅದಕ್ಕೆ ಕೀರ್ತನೆ ಅಂತ ಕರೆಯಲಾಗತ್ತೆ. ಮತ್ತೆ ಕೃಷ್ಣ ಪ್ರಜ್ಞೆಯುಳ್ಳವನು ತನ್ನ ಮನಸ್ಸಿನಲ್ಲಿ ಪ್ರಭುವಿನ ಕಾರ್ಯಗಳನ್ನ ಕುರಿತಾಗಿ ಚಿಂತಿಸ್ತಾನೆ. ಮತ್ತೆ ಭಕ್ತರೊಡನೆ ಧಾಮಗಳಿಗೆ ವಿಸಿಟ್ ಮಾಡ್ತಾನೆ. ಸೊ ಧಾಮಗಳಿಗೆ ಹೋಗಿ ಬರ್ತಾನೆ. ಸೊ ಮತ್ತೆ ಭಗವಂತನ ಸರ್ವದಾ ಪ್ರಭುವಿನ ಕಾರ್ಯಗಳನ್ನ ಲೀಲೆಗಳನ್ನ ಕುರಿತು ಸದಾ ಇತರಿಗೂ ಕೂಡ ತಿಳಿಸ್ತಾ ಇರ್ತಾನೆ. ಸೊ ಇಂಥ ಕಾರ್ಯದಲ್ಲಿ ಅವನು ಪ್ರವೃತ್ತನಾಗಿರ್ತಾನೆ ಅನ್ನೋದನ್ನ ತಿಳಿಸ್ತಾರೆ. ಮತ್ತೆ ಇಲ್ಲಿ ದೈಹಿಕ ಚಟುವಟಿಕೆಗಳ ಮೂಲಕ ನಾನಾ ವಿವಿಧ ಬಗೆಯ ಸೇವೆಗಳನ್ನ ಸಲ್ಲಿಸಬಹುದಾಗಿದೆ. ಮತ್ತೆ ಯಾವ ತರನಾಗಿ ಪ್ರವೃತ್ತಿಶೀಲನಾಗಿರ್ಬಹುದು ಅವನು? ಅದು 21ನೇ ಪೇಜ್ ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನಿಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಒಬ್ಬ ಭಕ್ತ ಗುರು ಶಿಷ್ಯ ಪರಂಪರೆಯಲ್ಲಿ ಕೃಷ್ಣನ ಪ್ರತ್ಯಕ್ಷ ಪ್ರತಿನಿಧಿಯಾದ ಗುರುವನ್ನ ಸಂಪರ್ಕಿಸುವುದರಿಂದ ಕೃಷ್ಣನೊಂದಿಗೆ ಸಂಬಂಧವನ್ನ ಸಾಧಿಸಬಹುದು. ಮತ್ತೆ ಅವನು ದೀಕ್ಷೆ ಪಡೆಯುವುದರ ಮೂಲಕ ಸೊ ಹೀಗೆ ಅವನು ಕೃಷ್ಣ ಪ್ರಜ್ಞೆಯ ಜೊತೆ ಸಂಬಂಧವನ್ನ ಸಾಧಿಸಬಹುದು ಅನ್ನೋದನ್ನ ಹೇಳ್ತಾರೆ. ಸೊ ಇದು ಒಂದು ಪ್ರವೃತ್ತಿಯಾದಂತಹ ಕಾರ್ಯಶೀಲತೆ. ಮತ್ತೆ ಯಾವ್ದನ್ನ ನಿವೃತ್ತಿಯನ್ನಾಗಿ ಮಾಡ್ಬೇಕು, ಸೊ ಯಾವ್ದನ್ನ ತೊರಿಬೇಕು ಅನ್ನೋದನ್ನ ಇಲ್ಲಿ ನಿಮ್ಗೆ 24ನೇ ರೋಮನ್ ನಂಬರ್ 24 ಅಲ್ಲಿ ನಿಮ್ಗೆ ತಿಳಿಸಲಾಗಿದೆ. ಎಲ್ಲಿ 2ನೇ ಪ್ಯಾರಾಗ್ರಾಫ್ ಅಲ್ಲಿ ನೀವು ನೋಡ್ಬಹುದು. ಜ್ಞಾನ ಕರ್ಮಾದಿ ಅಂತ ಇದೆ. ಸೊ ಇದು ಸೂತ್ರಗಳ ಮೂಲಕ ನಿಮ್ಗೆ ತಿಳಿಸಿರುವಂತದ್ದು. ಜ್ಞಾನ ಕರ್ಮಾದಿ ಪದವು ಏನನ್ನ ತಿಳಿಸುತ್ತೆ? ಸೊ ಇದು ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಪಡೆದಂತಹ ಜ್ಞಾನ. ಇದೆಲ್ಲನೂ ಕೂಡ ನಿವೃತ್ತಿಯನ್ನಾಗಿ ಮಾಡ್ಬೇಕು. ಅಂದ್ರೆ ಇವುಗಳು ಪ್ರತಿಕೂಲವಾಗಿರುವಂತದ್ದು ಕೃಷ್ಣ ಪ್ರಜ್ಞೆಯಲ್ಲಿ. ಸೊ ಆ ಚಟುವಟಿಕೆಗಳನ್ನ ನಾವು ಬಿಡಬೇಕು ಅನ್ನೋದನ್ನ ಜ್ಞಾನ ಕರ್ಮಾದಿ ತಾತ್ವಿಕ ಮತ್ತೆ ಕಾಮ್ಯ ಕರ್ಮಗಳಿಂದ ಪಡೆದಂತಹ ಜ್ಞಾನವನ್ನ ನಾವು ತೊರಿಬೇಕು. ಮತ್ತೆ ಅಂದ್ರೆ ಶುದ್ಧ ಭಕ್ತಿ ಸೇವೆ ಸಾಧಿಸಲು ಏನ್ ಮಾಡ್ಬೇಕು? ಕೇವಲ ಶುದ್ಧ ಭಕ್ತಿ ಸೇವೆ ಸಾಧಿಸಲು ಸಹಾಯ ಮಾಡುವಂತಹ ಕಾರ್ಯಗಳನ್ನ ಮಾಡಿ ಯಾವ್ದೆಲ್ಲ ನಮ್ಗೆ ಶುದ್ಧ ಭಕ್ತಿ ಸೇವೆ ಸಾಧಿಸಲು ಸಹಾಯ ಮಾಡೋದಿಲ್ವೋ ಅಂತ ಫಲಪ್ರದ ಚಟುವಟಿಕೆಗಳನ್ನ ನಾವು ತೊರಿಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಜ್ಞಾನ ಕರ್ಮಾದಿ, ಜ್ಞಾನಗಳು ಕರ್ಮಾದಿ ಅಂದ್ರೆ ಕಾಮ್ಯ ಕರ್ಮ ಅಂತಂದ್ರೆ ಫಲಪ್ರದ ಚಟುವಟಿಕೆಗಳು, ಇವುಗಳನ್ನ ತೊರಿಬೇಕು ಅನ್ನೋದನ್ನ ತಿಳಿಸ್ತಾರೆ. ಸೊ ಹೀಗೆ ಒಬ್ಬ ವ್ಯಕ್ತಿ ಎಲ್ಲ ಐಹಿಕ ಉಪಾಧಿಗಳಿಂದ ಮುಕ್ತನಾಗಿರ್ಬೇಕು ಅನ್ನೋದನ್ನ ಈ ಒಂದು ಪ್ರವೃತ್ತಿ ನಮ್ಗೆ ತಿಳಿಸುತ್ತೆ. ಸೊ ಐಹಿಕ ಉಪಾಧಿಗಳು ಇದು ನಮ್ಗೆ ಇದರಲ್ಲಿ
ಈ ಸರ್ವೋಪಾಧಿ ವಿನಿರ್ಮುಕ್ತಂ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ ಈಗಾಗಲೇ. ಇದು ನಮ್ಗೆ ಭಕ್ತಿ ರಸಾಮೃತ ಸಿಂಧುವಿನ 12ನೇ ಶ್ಲೋಕದಲ್ಲಿ ನಮ್ಗೆ ಸಿಗುತ್ತೆ ಇದು ಕಾಣ್ಲಿಕ್ಕೆ. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಋಷಿಕೇಣ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಹಾಗೆ ಇಲ್ಲಿ ಭಕ್ತಿ ರಸಾಮೃತಿನ ಮೊದಲೇ ಭಾಗದ ಮೊದಲೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ನಮ್ಗೆ ಇದು ಕಾಣ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಮ್ಗೆ ಅಖಿಲ ರಸಾಮೃತ ಸಿಂಧುವಿನ ಸಿಂಧು ಆದಂತಹ ಭಗವಂತನ ಕುರಿತಾಗಿ ಏನು ಪ್ರವೃತ್ತಿ ನಿವೃತ್ತಿ ಆಗಿರ್ಬೇಕು ಅದನ್ನ ಇಲ್ಲಿ ನಮ್ಗೆ ತಿಳಿಸಲಾಗಿದೆ. ಸೊ ಇದು ಸರ್ವೋಪಾಧಿ ವಿನಿರ್ಮುಕ್ತಂ. ಸೊ ಭಕ್ತಿ ಅಥವಾ ಭಕ್ತಿ ಸೇವೆ ಅಂದ್ರೆ ಈ ಭಗವಂತನ ಇಂದ್ರಿಯಗಳ ಸೇವೆಯಲ್ಲಿ ನಾವು ತೊಡಗುವಂಥದ್ದು. ಅದೇ ಋಷಿಕೇಣ ಋಷಿಕೇಶ. ಋಷಿಕೇಣ ಅಂತ ನಮ್ಮ ಇಂದ್ರಿಯಗಳು. ನಮ್ಮ ಇಂದ್ರಿಯಗಳನ್ನ ಯಾರಲ್ಲಿ ತೊಡಗಿಸ್ಕೊಳ್ಬೇಕು? ಋಷಿಕೇಶನಲ್ಲಿ ತೊಡಗಿಸ್ಕೊಳ್ಬೇಕು. ಸೇವನಂ ಭಕ್ತಿ ರುಚ್ಯತೆ ಅಂತ ಹೇಳ್ತಾರೆ. ಸೊ ಇದೇ ನಮ್ಮನ್ನ ಶುದ್ಧೀಕರಿಸುವಂತಹ ಏಕೈಕ ಮಾರ್ಗ ಇದೆ ಅಂತ ಹೇಳ್ತಾರೆ. ಸೊ ಇಂದ್ರಿಯಗಳು ಕೇವಲ ಭಗವಂತನ ಸೇವೆಯಲ್ಲಿ ಕೆಲಸ ಮಾಡುವ ಮೂಲಕ ಶುದ್ಧೀಕರಣಕ್ಕೆ ಒಳಗಾಗುತ್ತೆ ಅಂತ. ಸೊ ಈ ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳೋದು ಅಂದ್ರೆ ಸರ್ವೋಪಾಧಿ ವಿನಿರ್ಮುಕ್ತ. ತೊಡಗಿಸಿಕೊಂಡಾಗ ಏನಾಗುತ್ತೆ? ಎಲ್ಲ ಉಪಾಧಿಗಳಿಂದನೂ ಕೂಡ ನಾವು ಮುಕ್ತರಾಗ್ತೀವಿ ಅನ್ನೋದನ್ನ ಹೇಳ್ತಾರೆ. ಮತ್ತೆ ತತ್ಪರತ್ವೇನ ನಿರ್ಮಲಂ ಅನ್ನೋದನ್ನ ತಿಳಿಸ್ತಾರೆ. ತತ್ಪರತ್ವೇನ ನಿರ್ಮಲಂ ಅಂತಂದ್ರೆ ಈ ಭಕ್ತಿ ರಸದ ಸಂಪರ್ಕದಿಂದ ಇಂದ್ರಿಯಗಳು ಕೂಡ ಕಲ್ಮಶರಹಿತವಾಗುತ್ತೆ ಅಂತ. ಯಾಕಂದ್ರೆ ನಾವು ಇಂದ್ರಿಯ ಅನ್ನುವಂಥದ್ದು ನಮ್ದು ಸಾಧನ ಭಕ್ತಿ ಸೇವೆಗೆ. ಯಾವಾಗ ನಾವಿಲ್ಲಿ ಎಲ್ಲವನ್ನೂ ಭಗವಂತನಲ್ಲಿ ತೊಡಗಿಸ್ಕೊಳ್ತೇವೋ ಆವಾಗ ನಮ್ಮ ಇಂದ್ರಿಯಗಳು ಭೌತಿಕವಾಗಿಲ್ಲದೆ ಕಲ್ಮಶರಹಿತವಾಗಿರುತ್ತೆ ಅನ್ನೋದನ್ನ ಹೇಳ್ತಾರೆ. ಓಕೆ, ಸೊ ನಾವು ಇವತ್ತಿನ ತರಗತಿಯ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. ನೀವು ಕೊನೆಯ 24ನೇ ಪೇಜಲ್ಲಿ ನಾವು ನೋಡಬಹುದು 3ನೇ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಅವರು ಸೊ ನಾರದ ಪಂಚರಾದಿಂದ ಒಂದು ವ್ಯಾಖ್ಯಾನವನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ವ್ಯಕ್ತಿ ಈ ಒಂದು ವ್ಯಾಖ್ಯಾನ ಶುದ್ಧ ಭಕ್ತಿ ಸೇವೆ ವ್ಯಾಖ್ಯಾನವನ್ನ ಇಲ್ಲಿ ಕೊಡಲಾಗಿದೆ. ಶುದ್ಧ ಭಕ್ತಿ ಸೇವೆ ಏನು ಅನ್ನೋದನ್ನ ಇದು ನಮ್ಗೆ ಇದರಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಯಾವ್ದಿದು ಫಸ್ಟ್ ಭಕ್ತಿ ರಸಾಮೃತ ಸಿಂಧುವಿನ ಮೊದಲನೇ ಭಾಗದ ಮೊದಲನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲೇನ ಕೃಷ್ಣ ಅನುಶೀಲನಂ ಭಕ್ತಿರುತ್ತಮ ಅಂತ ಹೇಳಿ. ಅಂದ್ರೆ ಇವು ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳು ಮತ್ತು ಶುದ್ಧ ಭಕ್ತಿ ಸೇವೆ ವ್ಯಾಖ್ಯಾನವನ್ನು ತಿಳಿಸುತ್ತೆ. ಹೇಗೆ ಈ ಅನ್ಯಾಭಿಲಾಷಿತ ಶೂನ್ಯಂ ಫಲಾಪೇಕ್ಷಿತ ಚಟುವಟಿಕೆಗಳನ್ನ ಬಿಡುವಂಥದ್ದು, ಜ್ಞಾನಕನವಾದಿ ಅನಾವೃತಂ ತಾತ್ವಿಕ ಊಹಾಪೋಹಗಳ ಇಂದ ನಾವು ಆವೃತರಾಗದೆ ಇರುವಂಥದ್ದು, ಅನುಕೂಲೇನ ಕೃಷ್ಣನು ಏನೇ ಮಾಡಿದ್ರು ಕೂಡ ಕೃಷ್ಣನಿಗೆ ಅನುಕೂಲಕರವಾದ ಕಾರ್ಯನ ಮಾಡುವುದು. ಯಾರಿಗೆ? ಕೃಷ್ಣ, ಕೇವಲ ಕೃಷ್ಣನಿಗಾಗಿ ಮಾಡುವಂಥದ್ದು. ಅನುಶೀಲನಂ ಭಕ್ತಿರುತ್ತಮ. ಹೀಗೆ ನಾವು ಭಕ್ತಿ ಸೇವೆಯಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳುವುದು, ಕಾರ್ಯ ಪ್ರವೃತ್ತರಾಗಿಸಿಕೊಳ್ಳುವಂಥದ್ದು ಇದೇ ಶುದ್ಧ ಭಕ್ತಿ ಸೇವೆಯ ವ್ಯಾಖ್ಯಾನ ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸ್ತಾರೆ. ಹೀಗೆ ನಾವು ಭಕ್ತಿ ಸೇವೆಯನ್ನ ಮಾಡ್ಬೇಕು. ಪ್ರಾಪಂಚಿಕ ರಸದಲ್ಲಿ ನಾವು ತೊಡಗದೆ ಈ ಒಂದು ಭಕ್ತಿಯ ರಸದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು. ಪ್ರಾಪಂಚಿಕ ರಸ ಅನ್ನುವಂಥದ್ದು ತಾತ್ಕಾಲಿಕವಾಗಿರುವಂಥದ್ದು, ಭೋಗತ್ಯಾಗ ಚಪ್ಪಗಲ ಸುಖವನ್ನ ಹೊಂದಿರುವಂಥದ್ದು. ಅದೇ ರೀತಿ ಯಾವ ನಮ್ಮ ಈ ಭಕ್ತಿಯ ರಸ ಇದೆಯೋ ಸೊ ಅದು ಈ ಪ್ರಾಪಂಚಿಕ ರಸಕ್ಕಿಂತ ವಿಭಿನ್ನವಾಗಿರುವಂಥದ್ದು. ಇದು ನಮ್ಗೆ ಶಾಶ್ವತವಾಗಿರುವಂಥದ್ದು ಮತ್ತೆ ಸದಾಕಾಲ ನಮಗೆ ಸಂತೋಷವನ್ನ ಕೊಡುವಂಥದ್ದು ಅಂತ. ಸೊ ಹಿಂದಿನ ಆಚಾರ್ಯರುಗಳು ನಮ್ಗೆ ಈ ಭಕ್ತಿ ರಸಾಮೃತ ಸಿಂಧುವಿನ ಮೊದಲನೇ ಭಾಗದಲ್ಲಿ ತಿಳಿಸಿರುವಂಥದ್ದು ಇಷ್ಟು. ಸೊ ಕೊನೆಯದಾಗಿ ಈ ಒಂದು ತರಗತಿಯಲ್ಲಿ ನಾವು ಮುನ್ನುಡಿ ಮತ್ತೆ ಪರಿಚಯದ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಭಕ್ತಿಯ ರಸಾಮೃತ ಸಿಂಧು ಎಂಬ ಪದವನ್ನ ವಿವರಿಸಲಾಯಿತು. ಏನೆಲ್ಲ ನಾವು ತಿಳಿದುಕೊಂಡ್ವಿ ಅನ್ನೋದನ್ನ ನಾವು ಅವಲೋಕನ ಮಾಡ್ಕೊಂಡು ಬರೋಣ. ಭಕ್ತಿ ರಸಾಮೃತ ಸಿಂಧುವಿನ ವ್ಯಾಖ್ಯಾನವನ್ನ ನಾವು ತಿಳಿದುಕೊಂಡ್ವಿ. ಕೃಷ್ಣ ಪ್ರಜ್ಞೆಯಲ್ಲಿ ಶಾಶ್ವತವಾದ ರಸ ಯಾವುದು, ಅದನ್ನ ಹೇಗೆ ಸವಿಬೇಕು ಅನ್ನೋದನ್ನ ನಾವು ಚರ್ಚೆ ಮಾಡಿದ್ವಿ. ಶ್ರೀಲ ರೂಪ ಗೋಸ್ವಾಮಿ ಅವರ ಮಹತ್ವವನ್ನ ನಾವು ಚರ್ಚಿಸಿದ್ವಿ. ಭಕ್ತಿಯ ಅಮೃತವನ್ನ ಭಕ್ತಿ ರಸಾಮೃತ ಸಿಂಧುವನ್ನ ಬರೆಯುವಲ್ಲಿ ಪ್ರಭುಪಾದರ ಉದ್ದೇಶಗಳನ್ನ ನಾವು ಗುರುತಿಸಿದ್ವಿ. ಅದು ಗುಂಪಿನ ಚಟುವಟಿಕೆಗಳ ಮೂಲಕ
ಮತ್ತೆ ಪರಿಚಯದಲ್ಲಿ ನಾವು ಭಕ್ತಿ ರಸಾಮೃತ ಸಿಂಧುವಿನ ಉದ್ದೇಶವನ್ನ, ಬೃಂದಾವನ ಕೃಷ್ಣನಾಗಿರುವಂತಹ ಅಖಿಲ ರಸಾಮೃತ ಮೂರ್ತಿಯನ್ನ ಉಲ್ಲೇಖಿಸಿ ವಿವರಿಸಲಾಯಿತು ಮಂಗಳಾಚರಣೆಯೊಂದಿಗೆ. ಮತ್ತೆ ಭಕ್ತಿ ರಸಾಮೃತ ಸಿಂಧು ಮತ್ತೆ ನಿರ್ದಿಷ್ಟವಾಗಿ ಪೂರ್ವ ವಿಭಾಗದ ಅವಲೋಕನವನ್ನ ಪ್ರಸ್ತುತಪಡಿಸಲಾಯಿತು. ಕೇವಲ ಈ ಮೊದಲು ಭಾಗದಲ್ಲಿ ಈ ಮೊದಲನೇ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಮೊದಲೇ ಘಟ್ಟವನ್ನ ಮಾತ್ರ ನಾವೀಗ ತಿಳಿದುಕೊಂಡಿದ್ದೇವೆ. ಇಲ್ಲಿ ನಮಗೆ ಇವತ್ತಿನ ತರಗತಿಯನ್ನ ಎಂಡ್ ಮಾಡೋಣ. ಸೊ ಇವತ್ತಿನ ತರಗತಿ ಕುರಿತಾಗಿ ಏನಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ರೂಪ ಗೋಸ್ವಾಮಿಯವರು ಯಾರನ್ನ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಮಾಡಿದ್ದು ಅಂದ್ರೆ ಭೇಟಿ ಮಾಡಿದ್ದು ಅಂದ್ರೆ ನಾವೀಗ ಅದನ್ನ ಬರಿಬೇಕಾ ಇದನ್ನ ಬರಿಬೇಕಾ ಮಾತಾಜಿ? ಆಲ್ದಾ ಜಿಲ್ಲೆಯ ಇಲ್ಲ ನಾನು ಅದು ಹೇಳಿರೋದು ಎಲ್ಲಿದೆ ಅಂತ ಪ್ರೆಸೆಂಟ್ ಆಗಿ ನಿಮ್ಗೆ ಎಲ್ಲಿ ಬಂತು ರಾಮಕೇಲಿ ಅನ್ನೋದು ಗೊತ್ತಾಗ್ಬೇಕು ಅಂತ. ಅವಾಗ ಮಾಲ್ದಾ ಜಿಲ್ಲೆ ಪಶ್ಚಿಮ ಬಂಗಾಳ ಜಿಲ್ಲೆಯ ರಾಮಕೇಲಿಯಲ್ಲಿ ಬರುವಂತದ್ದು. ರಾಮಕೇಲಿ ಅಂತ ಬರೆದ್ರು ಸಾಕು. ಅಲ್ಲ ಅಲ್ಲಿನೂ ಇದೆಯಲ್ಲ ಮಾತಾಜಿ, ಈಗ ಮೊದಲ ಬಾರಿಗೆ ಸಂಧಿಸಿದರು ಅಂತ. ದಬೀರ್ ಕಾಸ ಹಾಗೂ ಸಾಕಾರ್ ಮಲ್ಲಿಕ್ ಇಬ್ರು ಚೈತನ್ಯರನ್ನ ಮಾಲ್ದಾ ಜಿಲ್ಲೆಯ ರಾಮಕೇಲಿ ಎಂಬ ಗ್ರಾಮದಲ್ಲಿ ಮೊದಲ ಬಾರಿಗೆ ಸಂಧಿಸಿದರು ಅಂತ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಕೆಳಗೆ ಕೊಟ್ಟಿದ್ದಾರಲ್ಲ, ರೂಪ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುಗಳನ್ನು ಮೊಟ್ಟ ಮೊದಲಿಗೆ ಪ್ರಯಾಗದಲ್ಲಿ ಭೇಟಿಯಾದ. ಎರಡನೇ ಬಾರಿ ಮಾಡ್ಕೊಳ್ಳಿ, ಯಾಕಂದ್ರೆ ಅಲ್ಲಿ ಮೊದಲನೇ ಬಾರಿ ಸಾಮಾನ್ಯವಾಗಿ ಭೇಟಿ ಆಗಿರೋದು. ಎರಡನೇ ಬಾರಿ ಇರುವಂತದ್ದು ಉಪದೇಶವನ್ನ ಕೊಟ್ರು ಅಲ್ಲಿ. ಎಲ್ಲಿ ಇದು ಅಶ್ವಮೇಧ ಘಟ್ಟದಲ್ಲಿ. ಅದನ್ನು ನೀವು ಮೊದಲಿಗೆ ಅಂತ ಬರ್ದಿದ್ದಾರಲ್ಲ, ಅಲ್ಲಿ ನೀವು ಎರಡನೇ ಬಾರಿ ಅಂತ ಹಾಕೊಳ್ಳಿ. ಈಗ ಮೊದಲನೇ ಬಾರಿಗೆ ಅಂತ ಆದಾಗ ರಾಮಕೇಲಿ ಅಂತಾನೆ ಬರಿಬೇಕು. ಹೌದು ಮಾತಾಜಿ. ಈ ಪ್ರಯಾಗದಲ್ಲಿ ಅವ್ರಿಗೆ ಉಪದೇಶ ಕೊಟ್ಟಿರೋದು ಮೊಟ್ಟ ಮೊದಲ ಬಾರಿಗೆ. ಸೊ ಅದು ಬರೀಲಿಕ್ಕೆ ಅಲ್ಲಿ ಸ್ವಲ್ಪ ಸೆಂಟೆನ್ಸ್ ಚೇಂಜ್ ಆಗಿದೆ ಅಷ್ಟೇ. ಮೊಟ್ಟ ಮೊದಲಿಗೆ ಭೇಟಿಯಾದಾಗ ಉಪದೇಶ ಕೊಟ್ಟಿರ್ಲಿಲ್ಲ, ಎರಡನೇ ಬಾರಿ ಭೇಟಿಯಾದಾಗ ಉಪದೇಶ ಕೊಟ್ಟಿರುವಂತದ್ದು ದಶಾಶ್ವಮೇಧ ಘಾಟದಲ್ಲಿ. ಓಕೆ ಮಾತಾಜಿ, ಥ್ಯಾಂಕ್ ಯು. ಹರೇ ಹರೇ. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಅಟೆಂಡೆನ್ಸ್ ಹಾಕಿದ್ರೆ ಅನ್ಕೊಳ್ತೇನೆ. ಅಟೆಂಡೆನ್ಸ್ ತುಂಬಾ ಸಲ ಹಾಕ್ಬೇಡಿ ಮಾತಾಜಿ, ಎಲ್ರು ಕೇಳಿದಾಗ. ನೀವ್ ಯಾವಾಗಾದ್ರೂ ಶೋಭಾ ಮಾತಾಜಿ? ಮಾತಾಜಿ 8:35 ಏನೋ ಹಾಕ್ತೆ ನಾನು. ನೀವು ಸಮಯ ನೀವು ಯಾವಾಗಲೂ ರ್ಯಾಂಡಮ್ ಆಗಿ ಹಾಕಿ. ಮಾತಾಜಿ ಬೆಳೆ ಬಂದ ತಕ್ಷಣನೇ ಹಾಕೋದು ಅಥವಾ ಮುಗಿದ್ಮೇಲೆ ಹಾಕೋದು ಈ ತರ ಮಾಡ್ಬೇಡಿ. ರ್ಯಾಂಡಮ್ ಆಗಿ ನಿಮ್ಗೆ ಯಾವಾಗ ಇದು ಆಗುತ್ತೋ ಅವಾಗ ನೀವು ನೋಡಿ ಹಾಕಿ. ಬ್ರೇಕ್ಔಟ್ ರೂಮ್ ಆದಾಗ ಆಗ್ತಾ ಇದ್ದಿದ್ದು ಮಾತಾಜಿ. 8:30 ಆಗಿತ್ತಲ್ಲ ಅವಾಗ ಆಗ್ತೆ ನಾನು. ಮತ್ತೆ ಯಾರೋ ಕೇಳಿದ್ರು ಅಂತ ಮತ್ತೆ ಕಾಪಿ ಪೇಸ್ಟ್ ಮಾಡಿದೆ ಅಷ್ಟೇ ನಾನು. ಓಕೆ, ಧನ್ಯವಾದ ಮಾತಾಜಿ. ಮತ್ತೆ ನೀವು ಗ್ರೂಪ್ ಲೀಡರ್ಸ್ ಬಗ್ಗೆ ಕೇಳ್ಬೇಕು ಅಂತ ಹೇಳಿದ್ರೆ ನಂಗೆ ಅದ್ರದ್ದು ಇನ್ಫಾರ್ಮೇಶನ್ ಇಲ್ಲ ಮಾತಾಜಿ. ಎಲ್ಲ ಬೇರೆ ಯಾವ ಗ್ರೂಪ್ ನನ್ಗೆ ಯಾರು ನಿಮ್ದು ಒಂದ್ ನಿಮಿಷ, ನಾನು ಯಾರು ಲೀವ್ ಆಗ್ಬೇಡಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ.